ಗಜಮುಖದ ಬಗೆ ಗಣಪಗೆ ಶ್ರೀ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸದಿಸಿ ಅಂಬುರಿಯ ನಜೆಗೆ ಕೈ ಮುಗಿದು ಅಂಬುಜಾನ ವಾಣಿಯ ಪದಾಂಬುಜಗೆ ಪೊಡವಡುದವಳಿ ಕಥಾಮೃತವ ಬಳಿಕರವಿಯುದಯದಲ್ಲಿ ಫಲಗುಣನು Hey
ಮನೀಷಿಗಳು ಮಾತಾಡುವಾಗ ಕೆಲವು ಸಲ ಅಲ್ಪಮತಿಗಳಾದಂತಹ ನಮಗೆ ಪೂರ್ಣ ಜ್ಞಾನವಾಗುವುದಿಲ್ಲ. ಅರ್ಥ ಇಲ್ಲದೇ ಇದ್ದದ್ದನ್ನು ಅಂಥವರು ಮಾತಾಡಲಾರರು ಎನ್ನುವ ನಂಬಿಕೆ ಇದ್ದರೆ ಒಂದಲ್ಲ ಒಂದು ದಿವಸ ಅದರ ಅರ್ಥದ ಸ್ಫುರಣೆ ನಮಗೂ ಆಗ್ತದೆ. ಪಾಂಡವರ ಬದುಕಿನಲ್ಲಿ ಆಗಾಗ ಇಂಥದ್ದೆಲ್ಲ ಘಟಿಸುತ್ತಲೇ ಇದೆ. ನಾವು ಯಾಕೆ ಹುಟ್ಟಿದೆವು ಕೇಳಿದರೆ, ನಮ್ಮ ಅಪ್ಪಯ್ಯ ನಮ್ಮ ತಾಯಿಯ ಮುಂದೆ ಒಂದು ಬೇಡಿಕೆ ಮುಂದಿಟ್ರಂತೆ. ಸ್ವರ್ಗಗಾಮಿಯಾಗುವುದಕ್ಕೆ ನನಗೆ ಪುತ್ರನಿಲ್ಲದೆ ಆಗುವುದಿಲ್ಲ ಕುಂತಿ, ಮಕ್ಕಳನ್ನು ಪಡೆಯದೇ ಇರುವಂತಹ ಶಾಪಕ್ಕೆ ನಾನು ಒಳಗಾದೆನಲ್ಲ. ಕಿಂದಮರ ಶಾಪ ಸತಿಯರನ್ನು ಸೇರಿದರೆ ಮರಣ ಹೊಂದು ಅಂತ. ಆಗ ನಮ್ಮ ಅಮ್ಮ ಹೇಳಿದರಂತೆ, ದುರ್ವಾಸಾನುಗ್ರಹದಿಂದ ಸಂತಾನವನ್ನು ಹೊಂದುವುದಕ್ಕೆ ನನಗೆ ಸಾಧ್ಯವಿದೆ ಅಂತ. ಆ ಪ್ರಕಾರವಾಗಿ ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ನಾವು 3 ಹುಟ್ಟಿಕೊಂಡದ್ದು. ಮತ್ತೊಂದು ಮಗು ಬೇಕು ಅಂತ ಕೇಳಿದರಂತೆ. ಆಗ ನಮ್ಮಮ್ಮ ಹೇಳಿದರಂತೆ, ಮಂತ್ರದ ಮೂಲಕವಾಗಿ ಬೇರೆ ಬೇರೆ ದೇವತೆಗಳನ್ನು ಸೇರಿ ಮಗುವನ್ನು ಪಡೆಯುವುದೇ ಹೌದಾದರೂ ಕ್ಷತ್ರೋಚಿತವಾಗಿರುವಂತಹ ನೀತಿಗನುಸಾರವಾಗಿ ಕ್ಷತ್ರಿಯ ಕನ್ಯೆಯಾದಂತಹ ನನಗೆ 3ಕ್ಕಿಂತ ಹೆಚ್ಚು ಹೆರುವುದಕ್ಕೆ ಆಗುವುದಿಲ್ಲ, ಅದು ಶಾಸ್ತ್ರಸಮ್ಮತವಲ್ಲ ಅಂತ. ಹಾಗಾಗಿಯೇ ಚಿಕ್ಕಮ್ಮನಾದಂತಹ ಮಾದ್ರೀದೇವಿ ಉಭಯ ಮಕ್ಕಳನ್ನು ಪಡೆದರು. ನಾವೇನು ಚಂದ್ರವಂಶಕ್ಕಾಗಿ, ಹಸ್ತಿನಾವತಿಗಾಗಿ, ಪ್ರಭುಪೀಠಕ್ಕಾಗಿ ಹುಟ್ಟಿದವರಲ್ಲ. ಆದರೂ ನಮ್ಮ ಅಣ್ಣನಾದಂತಹ ಧರ್ಮರಾಯ ಜನ್ಮಕ್ಕೆ ಬರುವಾಗ ದೇವತೆಗಳು ಹೇಳಿದ್ರಂತೆ, ಸಮಸ್ತ ಭೂಮಂಡಲವನ್ನು ಪರಿಪಾಲಿಸತಕ್ಕಂತಹ ಯೋಗ್ಯತೆ ಈ ಮಗುವಿನಲ್ಲಿ ಉಂಟು ಅಂತ. ದಿವ್ಯ ಸಾಕ್ಷಿಗಳಾದಂತಹ ದೇವತೆಗಳು ವೈಮಾನಿಕರಾಗಿ ಆಕಾಶ ಮಾರ್ಗದಲ್ಲಿ ನಿಂತು ಹೇಳಿದ್ರಂತೆ. ಈ ಪ್ರಮಾಣ ವಚನವನ್ನು ಕೇಳಿದಂತಹ ಧೃತರಾಷ್ಟ್ರ ಭೂಪತಿ, ನನಗೆ ಮಕ್ಕಳಾದರೆ ಅವರಿಗೆ ಹಸ್ತಿನಾವತಿಯಲ್ಲಿ ಏನಾದರೂ ಸಿಗಲಿಕ್ಕಿಲ್ವೋ ಅಂತಲೂ ಒಂದು ಹೆದರಿಕೆಯನ್ನು ಮುಂದೊಡ್ಡಿದರಂತೆ. ಹೀಗೆಲ್ಲ ಕೇಳ್ತದೆ. ತಂದೆಯವರ ಕಾಲಾನಂತರ ನಾವು ಕಾಡಲ್ಲೇ ಇರುವುದಲ್ಲ, ನಮಗೂ ನಾಡಿದೆ ಅಂತ ಋಷಿಮುನಿಗಳು ನಮ್ಮನ್ನು ಕರ್ಕೊಂಡು ಬಂದರು. ಅಜ್ಜಯ್ಯನಾದಂತಹ ಆಚಾರ್ಯ ಭೀಷ್ಮರು ನಮ್ಮನ್ನು ಸಂತೋಷದಿಂದ ವಂಶಕ್ಕೆ ಸೇರಿಸಿಕೊಂಡರು. ಬಾಲ್ಯ ಜೀವನದಲ್ಲಿಯೇ ತೊಡಕಾಗಿ ನಿಂತಹ ಕೌರವನ ಯಾವುದೋ ಒಂದು ದುರ್ಬುದ್ಧಿಯಿಂದ ನಾವು ಲಾಕ್ಷಾಗ್ರಹದಲ್ಲಿ ಸುಟ್ಟೇ ಹೋಗಬೇಕು ಎನ್ನುವಂತಹ ಅವನ ಕುಬುದ್ಧಿ ದೇವರ ಅನುಗ್ರಹದಿಂದ ತಪ್ಪಿ ಹೋಯಿತು. ನಾವು ಬದುಕಿ ಉಳಿದೆವು. ದ್ರೌಪದಿ ಸ್ವಯಂವರದ ಮೂಲಕವಾಗಿ ಪ್ರಪಂಚದಲ್ಲಿ ಪಾಂಡವರು ಇನ್ನೂ ಇದ್ದಾರೆ ಎನ್ನುವುದಕ್ಕೆ ಸರಿಯಾದಂತಹ ಪುಷ್ಟಿ ಸಿಕ್ಕಿತು. ಮತ್ತೆ ನಾವು ಊರು ಸೇರಬೇಕಾದ ಪ್ರಸಂಗದಲ್ಲಿ ನಮಗೆ ಭೂಮಿಯಲ್ಲಿ ಪಾಲು ಬೇಕು ಅಂತ ಹಿರಿಯರೆಲ್ಲ ಹೇಳಿದಾಗ ಜ್ಯೇಷ್ಠನಾಗಿ ಹುಟ್ಟಿದಂತಹ ಧರ್ಮರಾಯನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಖಾಂಡವ ಪ್ರಸ್ಥ ಎನ್ನುವಂತಹ ಭೂಮಿಯನ್ನು ಪಾಲು ಮಾಡಿಕೊಡಲಾಯಿತು. ಅಲ್ಲಿಯೂ ಕೃಷ್ಣಾನುಗ್ರಹದಿಂದ ಖಾಂಡವ ಪ್ರಸ್ಥ ಇಂದ್ರಪ್ರಸ್ಥವಾಯಿತು, ದೇವನಗರಿಯಾಯಿತು. ಸಂತೋಷದಿಂದಲೇ ಕಾಲ ಕಳೀತಾ ಇದ್ದ ಹಾಗೆ ಬ್ರಾಹ್ಮಣರ ಅಗ್ರಹಾರಕ್ಕೆ ಕಳ್ಳರ ದಾಳಿ. ಅಲ್ಲ, ಬ್ರಾಹ್ಮಣರ ಮನೆಗೋ ಅಗ್ರಹಾರಕ್ಕೋ ಕಳ್ಳರು ಬರುವುದು ಯಾಕಯ್ಯ? ನಾನು ಈ ಕಾಲದ ಸುದ್ದಿ ಮಾತಾಡುವುದು. ಇನ್ನು ಕಾಲ ಹೋದ ಹಾಗೆ ಬ್ರಾಹ್ಮಣರ ಮನೆಯಲ್ಲಿಯೂ ಸಂಪತ್ತು ಕ್ರೋಢೀಕರಿಸಲ್ಪಟ್ಟೀತು. ಈ ಕಾಲದಲ್ಲಿ ಬ್ರಾಹ್ಮಣರಲ್ಲಿಲ್ಲ. ನಾಳೆಗೇನು ಅಂತ ಚಿಂತೆ ಮಾಡುವ ಬ್ರಾಹ್ಮಣನಲ್ಲ. ಕೊಟ್ಟಿಗೆಯಲ್ಲಷ್ಟು, ಪೆಟ್ಟಿಗೆಯಲ್ಲಷ್ಟು, ಕೊರಳಲ್ಲಷ್ಟು, ಬೆರಳಲ್ಲಷ್ಟು ಅಂತ ಹಾಕಿಕೊಳ್ಳುವ ಬ್ರಾಹ್ಮಣನಲ್ಲ ಈ ಕಾಲದಲ್ಲಿ. ಆದರೂ ಬ್ರಾಹ್ಮಣರ ಅಗ್ರಹಾರಕ್ಕೆ ಕಳ್ಳರ ಹಾವಳಿ. ಇದು ನೋಡಿ ನಿಜವಾದ ರಾಜಕೀಯ ಅಂತ ಹೇಳಿದರೆ. ಬ್ರಾಹ್ಮಣರಿಗೆ ಉಪದ್ರ ಆದರೆ ಅಧಿಕಾರ ಪೀಠ ಪ್ರಶ್ನಿಸಲ್ಪಡ್ತದೆ. ಬ್ರಾಹ್ಮಣರ ರಕ್ಷಣೆಯನ್ನು ಮಾಡದೇ ಇರುವಂಥ ಅಧಿಕಾರ ಯಾವುದಯ್ಯ? ಸುಮ್ಮನೆ ಅದು ನಮ್ಮ ಅಣ್ಣನ ಅಧಿಕಾರಕ್ಕೆ ಪ್ರಶ್ನೆ ಬರಬೇಕು ಅಂತಲೇ ಪ್ರತಿಪಕ್ಷದವರ ಯಾರೋ ಇದ್ದೋ ಕಾರ್ಯತಂತ್ರ ಅಂತ ನಾವು ಊಹಿಸಿದ್ದೇವೆ. ಏನೇ ಇರಲಿ, ಬ್ರಾಹ್ಮಣರ ರಕ್ಷಣೆಯಾಗಬೇಕು. ಬ್ರಾಹ್ಮಣರೆಲ್ಲ ಕೇಳಿಕೊಂಡ್ರು. ಗೋ ಸಂಪತ್ತು ಹೋಯಿತು. ಆಗ ಶಸ್ತ್ರಧಾರಿಯಾಗಿ ನಾನೇ ಅವರನ್ನೆಲ್ಲ ಓಡಿಸಿ ಗೋ ಸಂಪತ್ತನ್ನು ಬ್ರಾಹ್ಮಣರಿಗೆ ಕೊಡಿಸುವ ಕಾಲದಲ್ಲಿ ಸ್ವಸ್ತಿವಾಚನವನ್ನು ಮಾಡಿ ತಲೆಗೆ ಅಕ್ಷತೆ ಕಾಳು ಹಾಕಿದರು, ಒಳ್ಳೆಯದಾಗುವಂತ. ಆದರೆ ಇಲ್ಲಿ ಒಂದು ವಿಷಯ ಮಾತ್ರ ಆಲೋಚಿಸಬೇಕಾದದ್ದು.
ಒಂದು ದಿನ ನಾರದರು ನಮ್ಮಲ್ಲಿಗೆ ಬಂದಿದ್ರು. 5 ಜನವೂ ದ್ರೌಪದಿಯನ್ನು ವರಿಸಿ ಗಂಡಂದಿರಾಗಿ ಬದುಕುತ್ತಾ ಇರುವುದು ಒಂದಲ್ಲ ಒಂದು ದಿನಕ್ಕೆ ವಿಪತ್ತು ಪರಂಪರೆಯೇ. ಅದಕ್ಕೆ ನೀವು ವರ್ಷಕ್ಕೆ ಒಬ್ಬರಂತೆ ಅವಳನ್ನು ಉಪಭೋಗಿಸಬೇಕು ಹೀಗೆ ಅಂತ ನಿರೂಪ ಆಗಿತ್ತು. ಸುಂದೋಪಸುಂದರರ ಕಥೆಯನ್ನು ಹೇಳಿದ್ರು. ಒಬ್ಬಾಕೆ ಹೆಣ್ಣಿಗೆ ಬೇಕಾಗಿ ಹೊಡೆಚಾಡಿ ಸತ್ತಿರುವಂತಹ ಸುಂದೋಪಸುಂದರರ ಕತೆ. 13 ವಿಧವಾದಂತಹ ಸಂಬಂಧ ದ್ರೌಪದಿಯ ಜೊತೆಯಲ್ಲಿ ಪಾಂಡವರಿಗೆ. ಧರ್ಮರಾಯನಿಗೆ ಅತ್ತಿಗೆ ಇಲ್ಲ, ಸಹದೇವನಿಗೆ ನಾದಿನಿ ಇಲ್ಲ. ಬಾಕಿದ್ದವರಿಗೆಲ್ಲ ಅತ್ತಿಗೆಯೂ ಉಂಟು, ನಾದಿನಿಯೂ ಉಂಟು, ಹೆಂಡತಿಯೂ ಉಂಟು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಸಂಬಂಧವನ್ನು ಹುಡುಕಿದರೆ ಪಾಂಡವರ ಬದುಕಿನಲ್ಲಿ ದ್ರೌಪದಿಯ ಸಂಬಂಧ ಎಷ್ಟು ವಿಧವಾದದ್ದು ಕೇಳಿದರೆ 13 ವಿಧವಾದದ್ದು. ಹಾಗೆ ನಮ್ಮಣ್ಣನಾದಂತಹ ಧರ್ಮರಾಯನ ಏಕಾಂತದಲ್ಲಿರುವಾಗ ಅದಕ್ಕೊಂದು ನಿಬಂಧನೆ ಉಂಟು. ಒಬ್ಬನ ಏಕಾಂತದಲ್ಲಿ ದ್ರೌಪದಿ ಕಳೆಯುವಾಗ ಆ ಏಕಾಂತವನ್ನು ಬೇರೆ ಯಾರಾದರೂ ಭಂಗಪಡಿಸಿದರೆ ಅವನಿಗೆ 12 ವರ್ಷಗಳ ಕಾಲ ತೀರ್ಥಯಾತ್ರೆ. ನಾನು ಶಸ್ತ್ರಧಾರಿಯಾಗಬೇಕು ಅಂತಾದರೆ ಅಣ್ಣನಾದ ಧರ್ಮರಾಯನ ಏಕಾಂತವನ್ನು ಭೇದಿಸಬೇಕಾಯಿತು. ಯಾಕೆ ಕೇಳಿದರೆ ಮನೆಯ ವಾಸ್ತುವೇ ಹಾಗೆ ಹೇಳುತ್ತದೆ. ನೈಋತ್ಯ ಭಾಗದಲ್ಲಿ ಯಜಮಾನ ಮಲಗುವ ಕೋಣೆ, ಅಲ್ಲಿಯೇ ಭಾರದ ವಸ್ತುಗಳನ್ನು ಇರಿಸಬೇಕು ಅಂತ. ಶಸ್ತ್ರಾಧಾರವು ನಮ್ಮಣ್ಣನ ಕೋಣೆಯ ಹತ್ತಿರವೇ ಇರುವುದು. ವಾಸ್ತು ಪ್ರಕಾರವೂ ಹಾಗೆ. ಇನ್ನೊಂದು, ಧರ್ಮರಾಯನ ಕಣ್ಣು ತಪ್ಪಿಸಿ ಭೀಮಾರ್ಜುನರು ಆಯುಧ ಗ್ರಹಣ ಮಾಡಕೂಡದು. ಯಾಕೆ ಧರ್ಮರಾಯನ ಕಣ್ಣ ಕಕ್ಷೆಯಲ್ಲಿಯೇ ಭೀಮಾರ್ಜುನರು ಆಯುಧ ಗ್ರಹಣ ಮಾಡಬೇಕು ಕೇಳಿದರೆ ಅದು ಧರ್ಮಸಮ್ಮತವಾಗಿರ್ತದೆ ಅಂತ ಲೆಕ್ಕ. ಹೀಗೊಂದು ಯೋಜನೆಯನ್ನು ಮಾಡಿದಂತಹ ನಮ್ಮಣ್ಣ ಅವನ ಕೋಣೆಯ ಬದಿಯಲ್ಲೇ ಆಯುಧಾಗಾರ ಮಾಡಿಸಿದ್ದ. ರಾತ್ರಿ ಹೊತ್ತು ಬ್ರಾಹ್ಮಣರು ಬೊಬ್ಬೆ ಹಾಕುವಾಗ ಅವರ ಕಷ್ಟವನ್ನು ಪರಿಹರಿಸಬೇಕು ಅಂತ ಹೇಳಿ ಅಣ್ಣನ ಏಕಾಂತವನ್ನು ಭೇದಿಸಿ ಶಸ್ತ್ರಸನ್ನದ್ಧನಾಗಿ ನಾನು ಕೆಲಸ ಮಾಡಿದ್ದರಿಂದ ಉಪಾಧಿಯಾಗಿ ಪರಿಹಾರದ ವಿಧಿಯನ್ನು ಹೇಳಿದ್ದಾರಲ್ಲ. ಬ್ರಾಹ್ಮಣರ ರಕ್ಷಣೆ ಮಾಡದೇ ಇದ್ದರೆ ಪ್ರಾಯಶ್ಚಿತ ಇಲ್ಲ, ಮಾಡುವುದಕ್ಕೆ ಏಕಾಂತ ಭಂಗ ಮಾಡಿದರೆ ಅದಕ್ಕೊಂದು ಪ್ರಾಯಶ್ಚಿತ ಮೊದಲೇ ಉಂಟು. 12 ವರ್ಷ ತೀರ್ಥಯಾತ್ರೆ. ಹಾಗೆ ನಮ್ಮ ಅಣ್ಣನಲ್ಲಿ ಕೇಳಿಕೊಂಡ ಅಣ್ಣ, ಏಕಾಂತ ಭಂಗ ಆಗಿದೆ, ಕಷ್ಟ ಪರಿಹಾರ ಆಗಿದೆ, ಆದರೂ ನಾವು ನಮ್ಮೊಳಗೆ ಮಾಡಿಕೊಂಡಿರುವಂಥ ಒಪ್ಪಂದದ ಪ್ರಕಾರ ನಾನು ಹೋಗಲೇಬೇಕು, ನನ್ನನ್ನು ಆಶೀರ್ವದಿಸು ಅಂತ. ಆಗ ಹೇಳಿದವ, ಅಣ್ಣ ಮತ್ತು ಅತ್ತಿಗೆ ಇರುವಾಗ ಮೈದುನನಾದವ ಬಂದರೆ ಮಗ, ಅವ ಮಗುವಿನಂತೆ, ಏನು ತೊಂದರೆ ಇಲ್ಲ, ನಾನು ಅದನ್ನು ದೊಡ್ಡ ವಿಷಯವೂ ಮಾಡಲಿಲ್ಲ, ಹಾಗಾಗಿ ನೀನು ಹೋಗಬೇಕಾಗಿಲ್ಲ ಅಂತ ಹೇಳಿದ. ನಮ್ಮಣ್ಣ ಧರ್ಮದ್ದನ್ನು ಮಾತಾಡಲಿಲ್ಲ ಅಂತ ನಾನು ಹೇಳುವುದಲ್ಲ, ಆದರೂ ಊರಿಗೆಲ್ಲ ಒಂದು ಹೀಗೆ ಅಂತ ವಿಧಿಸಿದ ನಾವೇ ತಪ್ಪಿದ್ರೆ ನಾಳೆ ಪ್ರಶ್ನೆ ಬರ್ತದೆ, ಅವರೂ ತಪ್ಪುತ್ತಾರೆ, ಕೇಳಲಿಕ್ಕೆ ನಮ್ಮಲ್ಲಿ ನೈತಿಕತೆ ಇರುವುದಿಲ್ಲ. ಹಾಗಾಗಿ ನಾನು ಹೇಳಿದೆ, 12 ವರ್ಷ ಎನ್ನುವುದು ದೊಡ್ಡ ಸಂಗತಿ ಅಲ್ಲ. ಅದಕ್ಕೆ ಶಾಸ್ತ್ರಜ್ಞನಾದಂತಹ ನಮ್ಮಣ್ಣ ವರ್ಷವನ್ನು ತಿಂಗಳು ಅಂತ ಭಾವಿಸಿ 12 ವರ್ಷದ ಪ್ರತಿಯಾಗಿ 12 ತಿಂಗಳು ಸಾಕು ತಮ್ಮ, 1 ವರ್ಷ ಹೋಗಿ ಬಾ, ಅದಕ್ಕಿಂತ ಹೆಚ್ಚಿಗೆ ನಿನ್ನನ್ನೂ ಬಿಟ್ಟಿರುವುದಕ್ಕಾಗುವುದಿಲ್ಲ, ನೀನು ಬಿಟ್ಟಿರಬಾರ್ದು ಅಂತ ಹೇಳಿದ. ಹಾಗೆ ತೀರ್ಥಯಾತ್ರೆಗೆ ಅಂತ ನಾನು ಹೊರಡುವಾಗ ನೋಡಿ ಎಷ್ಟು ಲಘು ಬಗೆಯಿಂದ ಬ್ರಾಹ್ಮಣರೆಲ್ಲ ಹೊರಟಿದ್ದಾರೆ. ಹೋಗುವುದು ಅಂತ ಹೇಳಿದರೆ ಆಯಿತು ಈ ಕಾಲದಲ್ಲಿ ಬ್ರಾಹ್ಮಣರಿಗೆ, ಮತ್ತು ಅವರಿಗೆಲ್ಲ ಹೋಗುವಾಗ ಬಹಳ ಸಡಗರ ಎಲ್ಲ ಬೇಕು ಅಂತ ಇಲ್ಲ, 2 ಜೊತೆ ಬಟ್ಟೆ ಸಾಕಾಗ್ತದೆ. ಬಾಕಿದ್ದವರಿಗೆಲ್ಲ ಪೆಟ್ಟಿಗೆ ತುಂಬ ಬೇಕಾಗ್ತದೆ, ಅದಲ್ಲ, ಅವರಿಗೆ 2 ಜೊತೆ ಬಟ್ಟೆ ಸಾಕಾಗ್ತದೆ. ಒಂದು ಕಂಕುಳ ಚೀಲ, ಅದರಲ್ಲಿ ಏನೋ ಭಸ್ಮವೋ ವಿಭೂತಿಯೋ ಹೀಗಿದ್ದದ್ದೆಲ್ಲ. ಬಹಳ ಮಂದಿಗಳೆಲ್ಲ ಹೊರಟರು. ನಡೀತಾ 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 ಗಂಗಾ ನದಿಯ ಉಗಮ ಸ್ಥಾನವನ್ನು ಕಂಡೆ. ಪವಿತ್ರಾತ್ಮತೆಯಾದಂತಹ ಭಾಗೀರಥಿಗೆ ಪೊಡಮಟ್ಟೆ. ಇವಳು ನಮ್ಮ ವಂಶದ ಸೊಸೆಯೇ. ಇವಳನ್ನು ಕಾಣುವಾಗ ಏನೋ ಒಂದು ತೆರನಾದಂತಹ ಪುಳಕಿತ ಆನಂದ. ಅಘವಿನಾಶಿನಿ ಅಂತ ಹೇಳಲ್ಪಟ್ಟಿರುವಂತಹ ಗಂಗೆಯಾದರೂ ಸಿಕ್ಕಿದ ಶಾಪವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಅಮೃತಾಂಶ ವಂಶ ವ್ಯೋಮಾಮೃತ ಕಿರಣರಾದಂತಹ ಚಂದ್ರವಂಶರ ಮನೆಯೇ ನನಗೆ ಸೊಸೆಯಾಗುವುದಕ್ಕೆ ಯೋಗ್ಯ ಅಂತ ತಿಳಿದಳಲ್ಲ, ಬೇರೆ ಮನೆಯನ್ನು ಅಂಗೀಕರಿಸಲಿಲ್ಲವಲ್ಲ. ಹಾಗಾಗಿ ಚಂದ್ರವಂಶದ ಹಿರಿಮೆ ಗರಿಮೆ ಪಾವಿತ್ರ್ಯ ಪ್ರಾಮಾಣ್ಯತೆ ಎಷ್ಟು ಅಂತ ಅರ್ಥ ಆಗ್ತದೆ. ಅವಳಿಗೆ ಕೈ ಮುಗಿದೆ.
ಅವಳಲ್ಲಿ ಮುಳುಗಿ ಇನ್ನೇನು ಸ್ನಾನ ಮಾಡಬೇಕು ಅಂತ ಇಳಿದು ಮುಳುಗಿದ್ದಷ್ಟೇ. ನಾನು ಎಲ್ಲಿಗೆ ಹೋಗಿದ್ದೇನೆ ಅಂತ ನನಗೇ ಗೊತ್ತಿಲ್ಲ. ಸರಿ ಕಣ್ಣು ಬಿಟ್ಟು ಎಚ್ಚರಾಗಿ ನೋಡುವಾಗ ನಾನೇನೋ ಕೊಡೆ ಅಡಿಯಲ್ಲಿ ನಿಂತಿದ್ದೇನೋ, ಅಲ್ಲ ಕನಸು ಕಾಣ್ತಾ ಇದ್ದೇನೋ, ಎಲ್ಲ ಹೆಡೆಗಳು ಹರಡಿ ಕಾಣ್ತದೆ ನನಗೆ. 1 ಹೆಡೆ, 2 ಹೆಡೆ, 3 ಹೆಡೆ, 10 ಹೆಡೆ, 20 ಹೆಡೆ, ಹೀಗೆ ಸಾವಿರ ಹೆಡೆಗಳುಳ್ಳಂತಹ ಹೆಡೆಯುಳ್ಳವರ ಊರನ್ನು ನಾನು ಸೇರಿದ್ದೆ, ಅಂದರೆ ಪಾತಾಳ ಸೇರಿದ್ದೆ. ನನ್ನನ್ನು ಕರ್ಕೊಂಡು ಹೋದವಳು ಉಲೂಪಿಯಂತೆ, ಕೌರವ್ಯ ನಾಮಕನಾದಂತಹ ನಾಗರಾಜನ ಮಗಳಂತೆ, ಐರಾವತ ವಂಶದವಳಂತೆ. ಯಾಕೆ ತಾಯಿ ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಬಂದೆ ಅಂತ ಹೇಳಿದರೆ ಅವಳು ಕೊಡುವ ಉತ್ತರ ಗೊತ್ತುಂಟಾ? ನಿಮ್ಮಿಂದ ನನಗೆ ಮಗುವಾಗಬೇಕು, ಅದಕ್ಕಾಗಿ ಕರ್ಕೊಂಡು ಬಂದೆ. ಹಬ್ಬ ನಿನಗೆ ಸಿಕ್ಕಿದ ಹೊತ್ತೆ, ನಾನು ವ್ರತದಲ್ಲಿದ್ದೇನೆ, ತೀರ್ಥಯಾತ್ರೆಯ ಒಂದು ಸಂದರ್ಭ ಇದು, ನಿನಗೆ ಈಗಲೋ ಇನ್ನೊಂದು ಸಲ ನೋಡುವ ಅಂತ ಹೇಳಿದರೆ ಆಗುವುದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ ನೋಡಿ, ಆಹಾ ಮಗು ಬೇಕು ಅಂತ ಬಯಸಿದ ಹೆಣ್ಣನ್ನು ನಾವೆಲ್ಲಿಯಾದರೂ ಅತಿಕ್ರಮಿಸಿದರೆ ಭ್ರೂಣ ಹತ್ಯಾ ದೋಷದ ಪಾತಕಕ್ಕೆ ಅತಿಕ್ರಮಿಸಿದವ ಒಳಗಾಗ್ತಾನೆ. ಈ ಕಾಲದಲ್ಲಿ ಹಾಗೆ. ಆಗ ವ್ರತ ಅಂತ ಹೇಳುವಾಗ ಹೇಳ್ತಾರೆ, ಅದು ತೊಂದರೆ ಇಲ್ಲ, ಮನೆಯಲ್ಲಿ ಆದರೆ ವ್ರತ, ಹೊರಗೆಲ್ಲ ಇಲ್ಲ. ಅದು ಅವರ ವಾಂಛೆಯನ್ನು ಈಡೇರಿಸಬೇಕು ಅಂತ ಹೇಳಿದಾಗ ಅವಳನ್ನು ಸೇರಬೇಕಾಯಿತು. ಸದ್ಯೋ ಭವಿಷ್ಯದಿಂದ ಒಬ್ಬಾತ ಮಗನಾಗಿದ್ದಾನೆ, ಹೆಚ್ಚು ಸಮಯ ಎಲ್ಲ ಇಲ್ಲ. ಇರಾವಂತ ಅಂತ ಅವನಿಗೆ ನಾಮಕರಣ ಮಾಡಿ ಇನ್ನೇನು ನಾನು ಹೊರಡುವುದು ಅಂತ ಹೇಳುವಾಗ ಅವಳೇ ತಂದು ನನ್ನನ್ನು ಗಂಗೆಯ ತಟಿಯಲ್ಲಿ ಬಿಟ್ಟಿದ್ದಾಳೆ. ಮೇಲಾಗಿ ಅವಳಿಂದ ಒಂದು ಆಶೀರ್ವಾದವೂ ಸಿಕ್ಕಿದೆ, ಇನ್ನು ಮುಂದೆ ನೀರಲ್ಲಿ ಯಾವುದೇ ತೆರನಾದಂಥ ಆಪತ್ತು ನಿಮಗೆ ಬಾರದೇ ಇರಲಿ ಅಂತ. ಎಲ್ಲಿಂದ ಎಲ್ಲಿಯವರೆಗೆ? ಹೆಣ್ಣು ಬೇಕು ಅಂತಾದರೆ ಗಂಡು ಮಕ್ಕಳು ಹೆಣ್ಣಿನ ಹಿಂದೆ ತಿರುಗುವುದು, ಆದರೆ ಗಂಡು ಬೇಕು ಅಂತ ಒಬ್ಬಾಕೆ ಹೆಣ್ಣು ನನ್ನ ಒಟ್ಟಿಗೆ ತಿರುಗಿ ನನಗೆ ಏನೋ ಸ್ವಲ್ಪ ಮುಂದೆ ಜೀವನಕ್ಕೆ ಇರಲಿ ಅಂತ ಕೊಟ್ಟು ಎಲ್ಲ ಕೃಷ್ಣಾನುಗ್ರಹ. ನಮ್ಮದೆಂಥದ್ದು ಇಲ್ಲ. ಅಲ್ಲಿಂದ ಮುಂದೆ ಹೋದರೆ ನೋಡಿ ಮೇಲೆ ನಿಂತವರು ಏನು ಹೇಳ್ತಾ ಇದ್ದಾರೆ? ಉತ್ತರಕ್ಕೆ ಹೊರಟಿರುವಂತಹ ನಾನು ಪಶ್ಚಿಮಕ್ಕೆ ತಿರುಗಿ ಪೂರ್ವಕ್ಕೂ ಸಂಚರಿಸಿ ದಕ್ಷಿಣಕ್ಕೆ ಇಳಿತಾ ಇದ್ದೇನೆ. ಎಷ್ಟು ಪ್ರದೇಶಗಳನ್ನು ನಾನು ಸುತ್ತಿದ್ದೇನೆ.
ಎಷ್ಟು ದೇವರುಗಳನ್ನು ಕಂಡಿದ್ದೇನೆ, ಎಷ್ಟು ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿದ್ದೇನೆ, ಅಷ್ಟೂ ಜಾಗದ ಪರಿಚಯ ನಮಗಾಗಿದೆ. ಈ ಕೂಪ ಮಂಡೂಕ ಅಂತ ಒಂದು ಇದೆಯಲ್ಲ, ಅದು ಊರು ಸುತ್ತದೇ ಇರುವಾಗ ಬರುವಂತಹ ಒಂದು ಖಿನ್ನತೆ. ನಮ್ಮದೇ ದೊಡ್ಡದು, ಅದಕ್ಕಿಂತ ಹೊರತು ಬೇರೆ ಯಾವುದೂ ಇಲ್ಲ ಅಂತ ಕೆಲವು ಸಲ ತಿಳ್ಕೊಳ್ಳುವುದು ಉಂಟಲ್ಲ, ಅದು ನಿಜವಾಗಿ ಹೆಡ್ಡುತನ ಅಂತ ನಮಗೆ ಈಗ ಗೊತ್ತಾಗ್ತದೆ. ಎಂತೆಂತಹ ಒಂದೊಂದು ಸಂಸ್ಕಾರ ಸಂಸ್ಕೃತಿಗಳು, ಅದು ತೀರಾ ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಉಡುವ ಬಟ್ಟೆಯಿಂದ ಹಿಡಿದು, ತಿನ್ನುವ ಆಹಾರದಿಂದ ಹಿಡಿದು, ಮಾತಾಡುವ ಭಾಷೆಯಿಂದ ಹಿಡಿದು, ವಿವಾಹ ವಿಧಿಯಿಂದ ಹಿಡಿದು ಎಲ್ಲ ವಿಭಾಗದಲ್ಲಿಯೂ ಭಿನ್ನತೆ ಭಿನ್ನತೆ ಭಿನ್ನತೆ. ಲೋಕೋ ಭಿನ್ನ ರುಚಿ ಅಂತ ಹೇಳಿದ್ದು ಇದಕ್ಕೆ ಅಂತ ಕಾಣ್ತದೆ. ಅಗತ್ಯ ವಟ ಎನ್ನುವ ಮುಖ್ಯ ಕ್ಷೇತ್ರದಲ್ಲಿ ಬಂದು ನಿಂತೆ. ಅಂದರೆ ಈ ವಟವೃಕ್ಷದ ಬುಡದಲ್ಲಿಯೇ ಅಗತ್ಯ ಮಹರ್ಷಿಗಳು ತಪಸ್ಸಾಚರಿಸಿದ್ದು ಎನ್ನುವುದರಿಂದ ಈ ಕ್ಷೇತ್ರಕ್ಕೆ ಅಗತ್ಯ ವಟ ಅಂತ ಹೆಸರಂತೆ. ಇಲ್ಲಿ ಪೂರ್ವಪಿತೃಗಳಿಗೆ ನಾವು ಪಿಂಡ ಪ್ರದಾನ ಮಾಡಿದೆವು ಅಂತಾದರೆ ಅವರಿಗೆ ಅಕ್ಷಯಲೋಕ ಪ್ರಾಪ್ತಿಯಾಗ್ತದೆ ಎನ್ನುವುದು ಈ ಕ್ಷೇತ್ರದ ವಿಶಿಷ್ಟವಾದಂತಹ ಪ್ರತೀತಿ. ಹಾಗೆ ನನ್ನ ಜೊತೆಯಲ್ಲಿ ಬಂದ ಬ್ರಾಹ್ಮಣರೆಲ್ಲ ಅವರ ಪೂರ್ವಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಾಗ ನಾನೂ ಹಾಗೆ ಮಾಡಿದೆ. ಅಲ್ಲಿಂದ ಹೊರಡೋಣ ಅಂತ ಆಲೋಚನೆ ಮಾಡುವಾಗ ಯಾರೂ ಕಾಲ್ ತೆಗೆಯುವುದಿಲ್ಲ ಅಂತ. ಇಲ್ಲ ಅರ್ಜುನ, ನೀನು ಹೋಗು, ನಮಗೆ ಸಾಕಾಯಿತು, ನಾವಿನ್ನು ಎಲ್ಲಿಗೂ ಹೋಗುವುದಿಲ್ಲ, ಈ ಕ್ಷೇತ್ರದಲ್ಲೇ ಕುಳಿತು ದೇವರ ಧ್ಯಾನ ಮಾಡ್ತೇವೆ. ಸಂಸಾರ, ಮಡದಿ, ಮಕ್ಕಳು, ಮನೆ, ಈ ವ್ಯಾಮೋಹ ಎಲ್ಲ ನಮಗೆ ಮರ್ತೋಗಿದೆ ಅಂತ ಹೇಳಿದ್ರು. ಅದೆಲ್ಲ ಅಂತಹ ಸಂಯಮಿಗಳಿಗೆ ಮಾತ್ರ ಸಾಧ್ಯ, ಬಿಟ್ಟರೆ ನಮ್ಮಂಥವರಿಗೆಲ್ಲ ಸಾಧ್ಯ ಇಲ್ಲ. ನಾನೀಗ ವರ್ಷ ಯಾವಾಗ ಆಗ್ತದೆ ಅಂತ ಆಲೋಚನೆ ಮಾಡು. ತಿರುಗಾಟಕ್ಕೆ ಹೊರಟಾಗಿದೆ, ಹೊರಡುವಾಗ ಏನು ಪ್ರಾರಂಭ ಆಗಲಿಲ್ಲ ಅಂತ, ಪ್ರಾರಂಭ ಆದರೆ ಒಮ್ಮೆ ಮುಗಿಲಿಲ್ಲ ಏನು ಅಂತ, ಹೀಗೆ. ಅಂದರೆ ನಾವು ಬಂದಿದ್ದೇವೆ ಬಿಟ್ಟರೆ ಆಸಕ್ತಿ ಇಲ್ಲ ಅಂತಲ್ಲ, ಇನ್ನೂ ಬಹಳಷ್ಟು ತಿಳಿಯುವುದಕ್ಕೆ ಉಂಟು ಎನ್ನುವುದರಿಂದ ಮತ್ತಷ್ಟು ಮಗದಷ್ಟು ಕುತೂಹಲವನ್ನು ನಾನು ಹೊಂದಿದ್ದೇನೆ. ಹಾಗಾಗಿ ದಕ್ಷಿಣಕ್ಕೆ ಇಳೀತಾ 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 ಬಂದಂತೆ ಪ್ರಕೃತಿ ಮತ್ತಷ್ಟು ತನ್ನದಾದಂತಹ ವಿಶಾಲತೆಯನ್ನು ಹಿಗ್ಗಿಸಿಕೊಳ್ತಾ ಇದ್ದಾಳೆ. ಉತ್ತರದಿಂದ ದಕ್ಷಿಣಕ್ಕೆ ಆಳ ಹೇಗೋ ಹಾಗೆಯೇ ಸಂಸ್ಕಾರ ಸಂಸ್ಕೃತಿಗಳ ಆಳ ಬಹಳಷ್ಟು ವಿಸ್ತಾರವಾಗಿದೆ ಅಂತ ನಾನು ತಿಳಿಯುತ್ತೇನೆ. ಉತ್ತರದ ಪೂಜಾದಿ ವಿಧಿಗಳನ್ನು ನೋಡಿದರೆ ಏನು ಅಲ್ಲ ಅಂತ ಹೇಳಲಿಕ್ಕಿಲ್ಲ, ಆದರೆ ನಮ್ಮ ದಕ್ಷಿಣದ ಮಡಿಗೆ ಬರಲಿಕ್ಕಿಲ್ಲ ಅಂತ. ಆ ದಕ್ಷಿಣದ ಒಂದು ಮಡಿಯೇ ಬೇರೆ, ಉತ್ತರದ ಮಡಿಯೇ ಬೇರೆ. ಉತ್ತರದಲ್ಲಿ ಅವರವರೇ ಪೂಜೆ ಮಾಡಿಕೊಳ್ಳುವುದು, ದಕ್ಷಿಣದಲ್ಲಿ ಹಾಗಿಲ್ಲ, ಅದಕ್ಕೊಂದು ವ್ಯವಸ್ಥೆ ಅಂತ ಉಂಟು. ಬಂದು ನಿಂತದ್ದು ಕಡಲ ತಡಿಯಲ್ಲಿ. ಈ ಕಡಲ ತಡಿಯನ್ನು ಕಂಡಾಗ ನನಗೆ ಬಹಳ ಹಿಂದಿನದ್ದು ನೆನಪಾಗ್ತದೆ.
ಕಾಣುವಾಗ ಶರದಿಗೆ ಶರದಿಯೇ ಸರಿ ಅಂತ, ಆಕಾಶಕ್ಕೆ ಆಕಾಶವೇ ಸರಿ. ಅನ್ಯಾದೃಶ್ಯವಾಗಿರುವಂತಹ ವಿಶಿಷ್ಟತೆ ವಿಶೇಷತೆ ಕಡಲಲ್ಲಿ ಕಾಣುತ್ತದೆ. ತೆರೆಯ ಕೈ ಒಂದರ ಮೇಲೆ ಮತ್ತೊಂದು, ಮತ್ತೊಂದರ ಮೇಲೆ ಮಗದೊಂದು. ಏನು ಈ ತೆರೆ? ಯಾಕೆ ಈ ತೆರೆ? ಕಡಲ ಬದಿಯಲ್ಲಿ ಮಾತ್ರ ಯಾಕೆ ತೆರೆ, ನಡುವಿನಲ್ಲಿ ಯಾಕಿಲ್ಲ? ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಸಮುದ್ರದ ನೀರು ಬೇರೊಂದು ನೀರನ್ನು ಸ್ವೀಕರಿಸುವಾಗ ಅದು ತನ್ನದ್ದಾಗಿಸಿಕೊಳ್ಳುವುದಂತೆ. ಹೊಳೆಯ ನೀರು ಸಮುದ್ರಕ್ಕೆ ಹೋದರೆ ಹೊಳೆಯ ನೀರು ಸಿಹಿ ನೀರು, ಸಮುದ್ರದ ನೀರು ಉಪ್ಪು ನೀರು. ಆ ಉಪ್ಪು ನೀರು ಸಮುದ್ರದ ಸಿಹಿ ನೀರನ್ನು ಬಡ್ದು 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 ಅದನ್ನು ಉಪ್ಪು ಮಾಡಿ ತಗೊಳ್ಳುವುದಂತೆ. ಹಾಗಾಗಿ ತೆರೆ ಬರುವುದು, ಒಂದರ ಹಿಂದೆ ಮತ್ತೊಂದು 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 ಅಂತ. ನಾವು ಆ ಶುದ್ಧೀಕರಣವನ್ನು ಮಾಡಬಹುದಾದಂತಹ ವಿಧದಲ್ಲಿ ತಲೆ ಕೊಟ್ಟೆವು ಅಂತಂದರೆ ನಮಗೆ ತೀರ್ಥಸ್ನಾನ ಆಗೋದು, ನಮ್ಮನ್ನು ಒಂದು ಶುದ್ಧ ಮಾಡ್ತದೆ ಅದು ಅಂತ. ನೋಡಿ, ಕೆಲವೆಲ್ಲ ಕಪ್ಪು ತೆರೆಗಳು, ಕೆಲವೆಲ್ಲ ಬಿಳಿ ಬಿಳಿ ತೆರೆಗಳು, ಕೆಲವೆಲ್ಲ ಕೆಂಪು ಕೆಂಪು ತೆರೆಗಳ ಹಾಗೆ ಕಾಣ್ತದೆ. ಕೆಲವರು ಮಾಡಿದ ಕರ್ಮ, ಕೆಲವರು ಮಾಡಿದ ಪುಣ್ಯ, ಕೆಲವರು ಮಾಡಿದ ದುಷ್ಕರ್ಮ ಎಲ್ಲ ಕಾಣಿಸುವುದು ಅಂತ ಕಾಣ್ತದೆ. ಇಲ್ಲಿ ನೇರ ಸೂರ್ಯೋದಯವನ್ನು ಚಂದ್ರೋದಯವನ್ನು ಕಾಣುವುದಕ್ಕೆ ಪ್ರಶಸ್ತವಾದದೆಲ್ಲ. ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ. ಅಲ್ಲಲ್ಲಿ ಅಲ್ಲಲ್ಲಿ ದಿಬ್ಬದ ಹಾಗೆ ದೊಡ್ಡ ದೊಡ್ಡ ಕಟ್ಟದ ಹಾಗೆ ಕಲ್ಲಿನ ಉಂಡೆಗಳು ಅಲ್ಲಲ್ಲಿ ಕಾಣಿಸ್ತಾ ಉಂಟು. ಅಂದರೆ ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರ ಲಂಕೆಯನ್ನು ಸೇರುವುದಕ್ಕಾಗಿ ಮಾಡಿದಂತಹ ಸೇತುವಿನ ಕುರುಹು ಇಂತಹ ಒಂದು ವಿಶೇಷತೆ ಅಂತ. ಚಾಪಲ್ಯ ಚಾಂಚಲ್ಯವುಳ್ಳಂತಹ ಕಪಿಗಳ ಸಹಾಯದಿಂದಲೇ 100 ಯೋಜನ ವಿಸ್ತಾರವಾಗಿರುವಂತಹ ಶರದಿಗೆ 100 ಯೋಜನ ಉದ್ದ, 10 ಯೋಜನ ಅಗಲ, 3 ಯೋಜನ ದಪ್ಪದ ಸೇತುವೆಯನ್ನು 5 ದಿನದಲ್ಲಿ ನಿರ್ಮಾಣ ಮಾಡಿದರಂತೆ. 14 ಯೋಜನ, 20 ಯೋಜನ, 21 ಯೋಜನ, 22 ಯೋಜನ, 23 ಯೋಜನ, ಹೀಗೆ 5 ದಿವಸದಲ್ಲಿ 100 ಯೋಜನ ಮಾಡಿ ಪೂರೈಸಿದರು ಅಂತ ನಾವು ಕತೆ ಕೇಳ್ತೇವೆ. ಸಂಘಟನಾ ಸಾಮರ್ಥ್ಯ ಯಾವನಿಗುಂಟು ಅಂಥವನಿಗೆ ಯಾರು ಸಿಕ್ಕಿದರೂ ಯಾವ ಕೆಲಸವನ್ನು ಅವ ಮಾಡಿ ತೆಗೆಯುತ್ತಾನೆ ಎನ್ನುವುದಕ್ಕೆ ಶ್ರೀರಾಮ ಸೇತು ಒಂದು ನಿದರ್ಶನ. ಏನೇ ಇರಲಿ, ಇದನ್ನು ಕಾಣುವಾಗ ರಾಮೇಶ್ವರ ಕ್ಷೇತ್ರ ಬಹಳ ಹೆಸರು ಪಡೆದಿರುವ ಕ್ಷೇತ್ರ. ಒಂದು ಕಾಲದಲ್ಲಿ ರಾವಣನ ಪ್ರೇತವೇ ಅಡ್ಡ ಬಂದು, ನನ್ನನ್ನು ಹೀಗೆ ಬಿಟ್ಟು ಹೋಗ್ತೀಯಾ ರಾಮ, ನನಗೆ ಮೋಕ್ಷ ಬೇಡವೇ ಹೀಗೆ ಕೇಳಿದಾಗ ಸೀತಾದೇವಿಯಿಂದಲೇ ಸೈಕತದ ಮೂಲಕವಾಗಿ ಸಿದ್ಧವಾದ ಲಿಂಗ ರಾಮೇಶ್ವರ ಲಿಂಗ, ಮತ್ತೊಂದು ಹನುಮದೀಶ್ವರ ಲಿಂಗ ಅಂತ ಹೊರಗೆ ಉಂಟು. ಹನುಮಂತ ಕೈಲಾಸಕ್ಕೆ ಹೋಗಿ ತಕೊಂಡು ಬಂದದಂತೆ, ಸ್ವಲ್ಪ ತಡ ಆಗಿ ಅದು ಹೊರಗುಂಟು, ಇದು ಒಳಗುಂಟು. ಅಂತೂ ರಾಮನಿಂದಲೇ ನಿರ್ಮಾಣವಾಗಿರುವಂತಹ ಒಂದು ಪುಣ್ಯ ಶಿವಕ್ಷೇತ್ರ. ಹೀಗೆ ತಿರುಗುವಾಗ ನನ್ನ ಕುತೂಹಲಪೂರಿತವಾಗಿರುವಂತಹ ಬಯಕೆ ಏನುಂಟೋ ಅದನ್ನು ತಣಿಸಿಕೊಳ್ಳುವುದಕ್ಕೆ ಯಾರಿದ್ದಾರೆ ಅಂತ ನೋಡಿದರೆ ಬಹಳ ಸೂಕ್ಷ್ಮಾಕಾರದಿಂದ ಯಾವನೋ ಜಪಿಸುವ ಹಾಗೆ ಕಾಣ್ತದೆ. ಹಿಂದೆ ಬಾಲ ಉಂಟು, ಬಾಲಕ್ಕೊಂದು ಗೊಂಡೆ ಉಂಟು, ವೃದ್ಧನಾಗಿದ್ದಾನೆ. ಹೌದು, ಶರೀರ ಎಲ್ಲ ಸುರುಟಿ ಬಿದ್ದಿದೆ, ಕೂತ್ಕೊಂಡಿದ್ದಾನೆ. ಯಾರಿವ, ಏನಿವ, ಯಾರಲ್ಲಿ ಕೇಳುವುದು ಯಾಕೆ? ಇವನೇ ನನ್ನ ಭಾಷೆ ಬರುವುದಿದ್ರೆ ಅವನಲ್ಲೇ ಕೇಳಿದ್ರೇನು? ಅಯ್ಯಾ, ಓ ಆರು
ಏನಯ್ಯ? ನಿನ್ನನ್ನು ಕಾಣುವಾಗ ನೀನೊಬ್ಬ ಸ್ಥಿರವಾಗಿಲ್ಲಿ ಕುಳಿತಿದ್ದೀ ಅಂತ ಕಾಣುತ್ತದೆ. ಹೌದಪ್ಪ. ಒಳ್ಳೆ ಕ್ಷೇತ್ರ ಇದು. ಹಾ, ಬಂದು ಹೋಗುವವರ ಸಂಖ್ಯೆ ಬಹಳ ಉಂಟು. ಹೌದು. ಆದರೂ ಒಬ್ಬರ ಮುಖವನ್ನು ನೋಡಿ ಒಂದಷ್ಟು ಹೊತ್ತು ಅವರಲ್ಲಿ ಮಾತಾಡುವ ವ್ಯವಧಾನ ಹಾ, ಎಲ್ಲರಿಗೂ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಪ್ಪ. ಅವರವರ ಅವಸರದಲ್ಲಿ ಅವರವರಿದ್ದಾರೆ. ಹೌದು. ಹೆಚ್ಚು ಕೇಳಿದ್ರೆ ಹಾ, ಸೂರ್ಯನ ಬಿಸಿಲಿಗೆ ಬಿಸಿಯಾದ ಹೊಯ್ಗೆ ಮೇಲೆ ಹಾ, ಕಾಲಿರಿಸುವುದಕ್ಕೂ ಕಷ್ಟ. ಹೌದು. ಬರೀ ಕಾಲಲ್ಲಿ ನಡೆಯುವವರಿಗಂತೂ ಹಾ, ಬಹಳ ಬಿಸುಪನ್ನು ನೀಡುತ್ತಿರುವಂತಹ ಒಂದು ಸ್ಥಿತಿ. ಅಂಥಲ್ಲಿ ಹಾ, ನೀನು ಕುಳಿತು ಹಾ, ದೃಢತೆಯಿಂದ ಏನೋ ಹಾ, ನಿನ್ನಷ್ಟಕ್ಕೆ ಹೇಳುತ್ತಿರುವುದನ್ನು ನಾನು ಕೇಳುತ್ತಿದ್ದೇನೆ. ಹೌದು. 6 ವನಚರ ನೀನು. ಹಾ, ಹಾ, ಮೇಲಿಂದ ಮೇಲೆ ನೀನೊಬ್ಬ ವನಚರ ಅಂತ ನನಗೆ ಕಂಡು ಬರ್ತದೆ. ಹಾ, ಅಷ್ಟೇ ಸಾಕ? ಸಾಲದು. ಯಾಕೆ? ಯಾಕೆ? ನೀನು ಅಷ್ಟೇ ಅಲ್ಲ, ಹಾ, ವನಚರನಷ್ಟಕ್ಕೆ ಸೀಮಿತವಾಗ್ತಿದ್ರೆ ಹಾ, ನಾನು ಪ್ರಶ್ನಿಸ್ತಿರ್ಲಿಲ್ಲ. ನೀನೊಬ್ಬ ಮಂಗ. ಅಷ್ಟೇ ನನಗೆ ನಿನ್ನಲ್ಲಿ ಕಾಣಿಸುತ್ತಿರುವುದಲ್ಲ. ಮತ್ತೆ ಒಂದು ಈ ಸಮುದ್ರ ತೀರದಲ್ಲಿ ನೀನಿದ್ದಿ. ಹೌದು. ಯಾಕಂದ್ರೆ ವನೌಕಸರಾದಂತಹ ನೀವು ವನದಲ್ಲೇ ಸಂಚರಿಸುವುದು. ಹೌದು. ಕಾಡೇ ನಿಮ್ಮ ವಾಸ ಕೇಂದ್ರ. ಹೌದು. ಅಂತಹ ನೀವುಗಳಲ್ಲಿ ನೀನೊಬ್ಬ. ಹಾ, ಈ ಕಡಲ ತೀರದಲ್ಲಿ ನಿನಗೇನ್ ತಿನ್ನುವುದಕ್ಕೆ ಸಿಗ್ತದೆ? ಓಹೋ. ಕಡಲಿನ ವಾಸ ಎನ್ನುವುದು ನಿಮ್ಮಂತವರಿಗೆ ಹಾ, ಹಿತವೇ? ಓ, ಅಲ್ಲ. ಪ್ರಾಯವೇ ಈ ತೆರನಾದಂತಹ ಒಂದು ಸ್ಥಿತಿಯನ್ನು ತಂದೊದಗಿತೆ. ವೃದ್ಧನಾಗಿದ್ದೀಯಾ? ಹೌದು. ಇಲ್ಲಿಂದ ಬೇರೆಲ್ಲಿಗೂ ಎದ್ದು ನಡೆಯಲಾರದಂತಹ ಸ್ಥಿತಿ. ಹಾಗಾಗಿ ನಿನ್ನದ್ದಾದಂತಹ ಅಸಮರ್ಥತೆಯೇ ಕಾರಣವಾಗಿ ಸಾಮರ್ಥ್ಯವಂತರ ನಿರೀಕ್ಷೆಯನ್ನು ಮಾಡುತ್ತಾ ನೀನಿಲ್ಲಿ ಕುಳಿತೆಯೋ? ಮಾತ್ರ ಅಲ್ಲ, ನಿನ್ನನ್ನು ಕಾಣುವಾಗ ಕೇವಲ ಮಂಗಗಳಷ್ಟೇ ಸೀಮಿತ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕೌಪೀನ ಇದೆ, ಜನ್ನದಾರ ಇದೆ, ಹೌದು, ಒಂದು ಕುಂಡಲ ಇದೆ. ಮಾತ್ರ ಅಲ್ಲ, ಒಂದು ಕಿರೀಟ ಧಾರಣೆಯನ್ನೂ ನೀನು ಮಾಡಿಕೊಂಡಿದ್ದೀಯ. ಆದರೂ ಬಹಳಷ್ಟು ಕ್ಷೀಣನಾಗಿ ಇಲ್ಲಿ ಕುಳಿತಿದ್ದಿ ಎನ್ನುವುದು ಸ್ಪಷ್ಟ. ಆದದ್ದರಿಂದ ನಿನ್ನಲ್ಲಿ ನನ್ನ ಪ್ರಶ್ನೆ ಏನು? ಯಾರು ನೀನು? ಏನು ಹೆಸರು? ಮೊದಲಿಂದಲೂ ಇಲ್ಲೇ ಇದ್ದವನೋ? ಯಾವುದಾದ್ರೂ ಅನಿವಾರ್ಯ ಸ್ಥಿತಿಯಲ್ಲಿ ಇಲ್ಲಿ ಕುಳಿತುಕೊಳ್ಳಬೇಕಾದ ಪ್ರಸಂಗವೋ, ಅಥವಾ ಯಾರಾದರೂ ಬರ್ತೇನೆ ಅಂತ ಹೇಳಿದ್ದರಿಂದ ನೀನಿಲ್ಲಿ ಕಾಯುತ್ತಿರುವುದೋ? ಅಲ್ಲ, ಯಾರಾದ್ರೂ ಕೈ ಕೊಡ್ತಾರೋ ಎನ್ನುವುದಕ್ಕೆ ನೀನು ಕಾಯುತ್ತಿರುವುದೋ? ಈ 2 ವಿಷಯ ಉಂಟು ಇದರಲ್ಲಿ. ಹೌದಪ್ಪ. ಒಂದು ಒಳ್ಳೆ ಕ್ಷೇತ್ರ, ಇಲ್ಲಿ ಬೇಡದ್ದನ್ನು ಯಾರಾದ್ರೂ ಮಾಡ್ತಾರೋ ಅಂತ ನೋಡ್ಲಿಕ್ಕೂ ನೀನು ಕೂತದ್ದ ಅಲ್ಲ. ನಿನಗೆ ಏನಾದ್ರೂ ಉಪಕರಿಸುವುದಕ್ಕೆ ಯಾರಾದ್ರೂ ಸಿಗ್ತಾರೋ ಎನ್ನುವುದಕ್ಕೆ ಕೂತದ್ದು. ಇನ್ನೂ ಪ್ರಶ್ನೆ ಸುಮಾರು ಉಂಟು ನನ್ನಲ್ಲಿ, ಅರ್ಥ ಆಗ್ತದೆ, ಇವತ್ತು ಕೇಳುವುದಿಲ್ಲ. ಇಟ್ಟು ಸಾಕು. ನೀನು ಸ್ವಲ್ಪ ಹೇಳು ನಿನ್ನ ಪರಿಚಯ. ಕಿರಿದರುಳು ಪಿರಿದರ್ಥಮಂ ಎನ್ನುವ ಹಾಗೆ ಒಂದು ವಾಕ್ಯ ಉಂಟು. ನೀನು ಇಷ್ಟು ಕೇಳಿದ್ದರಲ್ಲಿಯೇ ನಿನ್ನ ವಿವಕ್ಷೆ ಏನುಂಟು ಅಂತ ಗುರುತಿಸುವಷ್ಟು ನನಗೂ ಸಾಮರ್ಥ್ಯ. ನನಗೆ ಮೊದಲಿಂದಲೂ ಹಾಗೆ, ಎಳವೆಯಿಂದಲೇ ಸಾಧಾರಣ ನನಗೆ ಬುದ್ಧಿ ತಿಳಿದಲ್ಲಿಂದ ಒಂದು ವಿಷಯವನ್ನು ಕಂಡ್ರೆ ಹೌದು ಆಮೂಲಾಗ್ರವಾಗಿ ತಿಳಿಯದೆ ನಾನು ಹೋಗುವುದೇ ಇಲ್ಲ. ಒಳ್ಳೆಯದು. ಕೆಲವು ಸಲ ಏನಾಗ್ತದೆ ಕೇಳಿದ್ರೆ, ಹೌದು, ಕೆಲವು ಮನೆಯಲ್ಲಿ ಮಕ್ಕಳು ಏನಾದ್ರೂ ಕೇಳುವಾಗ ಸುಮ್ಮನೆ ಕೂತ್ಕೋ, ಹೌದು, ಎಂತದಕ್ಕದು ನಿನಗೆ ಜೋರು ಮಾಡಿ 4-5 ಸಲ ಜೋರು ಮಾಡುವಾಗ ಮತ್ತೆ ಆ ಮಕ್ಕಳು ಕೇಳುವುದೇ ಇಲ್ಲ. ಬೆಳವಣಿಗೆಯ ಮೇಲೆ ಅದೊಂದು ವ್ಯತಿರಿಕ್ತ ಪರಿಣಾಮ. ನನ್ನ ಬದುಕಿನಲ್ಲಿ ಹಾಗಲ್ಲ. ನಾನು ಕೇಳಿದ ಜಾಗದಲ್ಲೆಲ್ಲ ನನಗೆ ಸಿಕ್ಕಿದ್ದೆ, ಎಲ್ಲಿಯೂ ಸಿಕ್ಕಲಿಲ್ಲ ಅಂತ ಇಲ್ಲ. ಹಾಗಾಗಿ ಮತ್ತೂ ಕುತೂಹಲ ಉಳ್ಕೊಂಡಿದೆ. ಹೌದು, ಇಲ್ಲಿಯೂ ಸಿಕ್ಕೀತು ಎನ್ನುವ ನಿರೀಕ್ಷೆ. ಕುತೂಹಲ ಅಪರಾಧ ಅಲ್ಲ, ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಲಕ್ಷಣವೂ ಅಲ್ಲ. ಆ ಕಾರಣದಿಂದಾಗಿ ನೀನು ಸೌಜನ್ಯಪೂರಿತವಾಗಿ ಒಂದು ವಿವಕ್ಷೆಯನ್ನಿಟ್ಟುಕೊಂಡು ನನ್ನ ಕುರಿತಾಗಿರುವ ಜಿಜ್ಞಾಸೆಯಿಂದ ಪ್ರಶ್ನಿಸ್ತಿ ಅಂತಾದರೆ ಉತ್ತರಿಸದೆ ಇರುವಷ್ಟು ದಾಷ್ಟ್ಯವೋ ಅಥವಾ ಒಂದು ರೀತಿಯ ಅಥಟೋ ನನ್ನಲ್ಲೂ ಇಲ್ಲ. ನನ್ನ ಪರಿಚಯ ನಾನು ಹೇಳಿಬಿಡ್ತೇನೆ. ಯಾರು? ಮಧ್ಯಮ ಪಾಂಡವ, ಅರ್ಜುನ ನಾಮಕ. ಅರ್ಜುನ ಅಂದ್ರೆ ನಾನು ಬಿಳಿ ಅಂತ ಗೊತ್ತಾಗ್ತದೆ. ಫಲ್ಗುಣ ಅಂದ್ರೆ ನನ್ನ ನಕ್ಷತ್ರ. ಅಂಕಿತ ಎನ್ನುವುದು ಅನ್ವರ್ಥ ಆಗುವುದಿಲ್ಲ, ನಿನಗೆ ಸರಿ ಉಂಟದು. ನನ್ನ ಅಮ್ಮ ಪ್ರತಾದೇವಿ ಆದದ್ದರಿಂದ ನಾನು ಪಾರ್ಥ. ಓ, ಹಾಗೆ ಸುಮಾರು ಹೆಸರುಂಟು ನನಗೆ. ಒಂದಕ್ಕಿಂತ ಹೆಚ್ಚು ಈಗಾಗಲೇ ಆಗಿದೆ. ಹೌದು, ಇನ್ನೆಷ್ಟಾಗ್ತದೆ ಅಂತ ಗೊತ್ತಿಲ್ಲ. ಹೌದು, ಹೇಳಿದ್ನ ಆಗ್ಲಿ ಅಪ್ಪ. ಚಂದ್ರವಂಶೀಯ, ಅದನ್ನು ವೈಭವೀಕರಿಸಿ ಹೇಳುವುದಿದ್ರೆ ಅಮೃತಾಂಶ, ಅಂಶ, ವಂಶ, ವ್ಯೋಮಾಮೃತ ಕಿರಣ. ಹೌದು.
ಚಂದ್ರವಂಶೀಯರು ನಾವು. ಸಂತೋಷ. ನಿನ್ನ ಪರಿಚಯವನ್ನು ಹೇಳುತ್ತಾ ನನ್ನ ಪರಿಚಯವನ್ನು ಕೇಳಿದೆಯಲ್ಲ, ಅಭಿಮಾನದಿಂದಲೇ ಹೇಳ್ತೇನೆ. ನಾನು ಯಾರು ಗೊತ್ತೇ? ಯಾರಯ್ಯ? ಕ್ಷತ್ರಿಯ ಕುಮಾರ, ಜಗತ್ತಿನಲ್ಲಿರುವಂತಹ ಜೀವರೆಲ್ಲ ತಾವು ಜೀವದಲ್ಲಿ ಇದ್ದೇವೆ ಎನ್ನುವುದಕ್ಕೆ ಕಾರಣೀಭೂತವಾಗುವುದು ಯಾವುದು? ನಮ್ಮ ಉಸಿರಾಟ. ಹೌದು. ಕೇವಲ ನಿಶ್ವಾಸವೋ ಉಚ್ಛ್ವಾಸವೋ ಎನ್ನುವಂತಹ ಪ್ರಕ್ರಿಯೆ ಅಲ್ಲ ಅದು. ಅದು ನಮ್ಮ ಬದುಕಿನ ಒಂದು ಸೂತ್ರ. ತಾಯಿಯ ಗರ್ಭದಿಂದ ಈ ಪ್ರಪಂಚದ ಬೆಳಕನ್ನು ಕಂಡ ಮೇಲೆ ಅವ ಚಿತೆ ಏರುವ ಆ ಅವಸ್ಥೆಯವರೆಗೆ ಆ ಮಧ್ಯದ ಅವಧಿಯಲ್ಲಿ ಉಸಿರಾಟ ಅಂತ ಹೇಳುವುದು ಒಂದು ಇದ್ರೆ ಮಾತ್ರ ಅವನ ಜೀವ ಎನ್ನುವುದು ಅಸ್ತಿತ್ವದಲ್ಲಿ ಉಂಟು. ಅವನಿಗೆ ಬದುಕು ಎನ್ನುವಂತಹ ಆ ಕಲ್ಪನೆ ಎನ್ನುವುದೇನುಂಟು ಅದು ಒದಗುವುದಾಗ ಮಾತ್ರ. ಹೆತ್ತಾಕ್ಷಣವೇ ಮಗು ಕೂಗದೇ ಇದ್ರೆ ಮುಖಕ್ಕೆ ನೀರು ಹಾಕ್ತಾರಂತೆ. ಹೌದು, ಅದು ಕೂಗಿದಾಗ ಗೊತ್ತಾಗುವುದು ಅದಕ್ಕೆ ಉಸಿರು ಉಂಟು ಅಂತ. ಆವಾಗ ಈ ಯಂತ್ರದ ರೂಪದಲ್ಲಿ ಈ ಉಸಿರಾಟದ ಚಾಲನೆ ಎನ್ನುವುದು ಆರಂಭ ಆಗುವುದು. ಚೀತೆಗೆ ಕೊಂಡೋಗುವುದಕ್ಕಿಂತ ಮೊದಲು ಮೂಗಿನ ಹೊಳ್ಳೆಗೆ ಹತ್ತಿಯ ಉಂಡೆ ಇಡ್ತಾರೆ. ಹೌದು, ಗಾಳಿ ಹೋಗಿದೆ ಇದರದ್ದು ಅಂತ ಇಲ್ಲ ಅಂತ. ಹಾಗಾದರೆ ಇದರ ಮರ್ಮ ಏನು ಅಂತ ಕೇಳಿದರೆ, ಜಗತ್ತಿನಲ್ಲಿ ನಮ್ಮ ಪಂಚೇಂದ್ರಿಯಗಳಿಂದ ಕೂಡಿದ ದೇಹದಲ್ಲಿ ಪ್ರಾಣವಾಯು ಎನ್ನುವುದು ಪ್ರಧಾನ. ತಿಳಿದವರು ಹೇಳಿದರು, ಜೀವಾತ್ಮನಿಗೂ ಪರಮಾತ್ಮನಿಗೂ ಸಂಬಂಧದ ಸೇತುವಾಗಿ ಉಳಿಯುವುದು ಯಾವುದು ಅಂತ ಕೇಳಿದರೆ ಇಂತಹ ಒಂದು ಉಸಿರಾಟದ ಪ್ರಕ್ರಿಯೆ. ಹೌದು. ಹಾಗಿದ್ರೆ ಕಣ್ಣೋ, ಕಿವಿಯೋ, ಮೂಗೋ, ನಾಲಿಗೆಯೋ ಅಥವಾ ಚರ್ಮವೋ ಈ ವಿಧವಾದಂತಹ ಪಂಚೇಂದ್ರಿಯಗಳಲ್ಲಿ ಪರಸ್ಪರವಾಗಿ ಒಂದು ಕಾಲದಲ್ಲಿ ಸ್ಪರ್ಧೆ ಹುಟ್ಟಿದ್ದುಂಟಂತೆ. ಕಣ್ಣಿನ ದೇವತೆ ಕಣ್ಣು ಬಿಟ್ಟು ಹೋಯಿತು, ಕಿವಿಯ ದೇವತೆ ಕಿವಿ ಬಿಟ್ಟು ಹೋಯಿತು, ಮನಸ್ಸಿನ ದೇವತೆ ಮನಸ್ಸನ್ನು ಬಿಟ್ಟು ಹೋಯಿತು. ಎಲ್ಲ ವಿಧವಾದಂತಹ ಇಂದ್ರಿಯಾಭಿಮಾನಿ ದೇವತೆಗಳು ದೇಹ ಬಿಟ್ಟು ಹೋದರೂ ಕೂಡ ದೇಹ ಉಸಿರಾಡ್ತಾ ಇತ್ತು. ಕೊನೆಗಾಗುವಾಗ ಉಸಿರಾಟದ ದೇವತೆ ಈ ದೇಹವನ್ನು ಬಿಟ್ಟು ಹೋದಾಗ ಜೀವ ಸತ್ತಿತು ಅಂತಾಯಿತು. ಇದು ಯಾಕೆ ನೀ ಮಾತನ್ನು ಆಡಿದೆ? ಕೆಲವು ಸಲ ಈ 5 ಪ್ರಮುಖವಾದಂತಹ ವಾಯುಗಳು ಬಿಟ್ಟು ಹೋದ್ರು, ಉಪವಾಯುಗಳು ಅಂತ 5 ಉಂಟಲ್ಲ, ದೇವದತ್ತ, ಧನಂಜಯ, ಕರಕರ, ಹೌದು, ಕೂರ್ಮವೇ ಮೊದಲಾದಂತಹ 5. ಹೌದು, ಅದರಲ್ಲಿ ಯಾವುದಾದ್ರೂ ಒಂದಿದ್ರು ಮೈ ಬಿಸಿ ಉಂಟು, ಸ್ವಲ್ಪ ಜೀವ ಉಂಟೋ ಅಂತ ಹೇಳ್ತಾರೆ.
ಅದು ಪೂರ್ತಿ ಹೋದ್ರೆ ಮಾತ್ರ ತಣ್ಣಗೆ ಅಂತ ಲೆಕ್ಕ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವಂತಹ ಪಂಚಪ್ರಾಣಗಳು. ಹೌದು. ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಎನ್ನುವಂತಹ ಉಪಪ್ರಾಣಗಳು. ಹೌದು. ಹಾಗಿದ್ರೆ ಈ ರೀತಿಯಾಗಿರುವಂತಹ ಪ್ರಾಣ, ಈ ಎಲ್ಲಾ ವಿಧವಾದಂತಹ ದಶಪ್ರಾಣಗಳಿಗೂ ಮುಖ್ಯವಾಗಿರುವಂತಹ ಒಂದು ಪ್ರಾಣ ಯಾವುದು ಅಂತ ಕೇಳಿದ್ರೆ ಅದು ಮುಖ್ಯ ಪ್ರಾಣ. ಭಗವಸ್ತರವನ್ನು ನಾವು ಗುರುತಿಸಿಕೊಳ್ಳುವಾಗ ಭಗವಂತನದ್ದು 18ನೇ ಕಕ್ಷೆ ಅಂತ ಆದ್ರೆ ಅದರ ಕೆಳಗೆ ಬರುವುದು ಮತ್ತೆ ಮುಖ್ಯ ಪ್ರಾಣನ ಕಕ್ಷೆ ಮಾರುತ, ಬಲದೋ ಮಾರುತ. ಹಾಗಾಗಿ ಅದರ ಕಲ್ಪನೆಯನ್ನು ಜೀವದಲ್ಲಿ ಮಾಡುವಾಗಲೂ ಜೀವಾತ್ಮನಿಗೂ ಪರಮಾತ್ಮನಿಗೂ ಸಂಬಂಧದ ಸೇತುವಾಗಿರುವುದು ಈ ಜೀವಾತ್ಮ. ಹಾಗಾಗಿ ನಾನು ಆಡಿದ್ದು ಪ್ರಾಣ ರೂಪನೆ ನಿಪ್ಪ. ಜಗತ್ತಿನಲ್ಲಿರುವಂತಹ ಜೀವರಿಗೆ ತಾವು ಪ್ರಾಣ ಸ್ವರೂಪವಾಗಿ ಬದುಕಿದ್ದೇವೆ ಎನ್ನುವುದರ ಅಸ್ತಿತ್ವವನ್ನು ತೋರಿಸುವ ಆ ಅಧಿಷ್ಠಾತೃ ದೇವನೆನಿಸಿಕೊಂಡಂತಹ ವಾಯುದೇವ, ಪ್ರವಾಹ ವಾಯುವಲ್ಲ, 48 ವಿಧವಾದಂತಹ ಮರುತ್ ಗಣಗಳಲ್ಲ, ಅದನ್ನು ಮೀರಿದ ಈ ದೇವತಾ ಗಣದಲ್ಲಿ ವಾಯುಗಣಕ್ಕೆ ಪ್ರಧಾನನೆನಿಸಿಕೊಂಡ ಯಾವ ಮುಖ್ಯ ಪ್ರಾಣನಿದ್ದಾನೋ ಅವನೇ ನನಗೆ ಜನಕ. ನನ್ನ ಹೆಸರು ಹನುಮ ಎನ್ನುವ ಹಾಗೆ. ಹನುಮ ಕೇಸರಿ ಮತ್ತು ಅಂಜನ ಎನ್ನುವವರ ದಾಂಪತ್ಯದ ಫಲವಾಗಿ ಅವರು ಪುತ್ರರನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಅಂಜನಾದ್ರಿಯಲ್ಲಿ ತಪಸ್ಸನ್ನು ಮಾಡುತ್ತಿರುವಂತಹ ಹೊತ್ತಿನಲ್ಲಿ ಶಿವದೇವರ ತಪಸ್ಸನ್ನಾಚರಿಸುವಾಗ ಶಿವದೇವರ ಅನುಗ್ರಹ ವಿಶೇಷದಿಂದ ಪ್ರವಾಹವಾಯುವಿನ ಬೀಜ ಮಂತ್ರವೆನ್ನುವುದು ನನ್ನಬ್ಬೆಯಾದಂತಹ ಅಂಜನಾದೇವಿಯ ಗರ್ಭವನ್ನು ಸೇರಿ ಮುಖ್ಯ ಪ್ರಾಣನ ಅಂಶಸ್ವರೂಪನಾದ ನಾನು ಈ ಪ್ರಪಂಚದ ಬೆಳಕನ್ನು ಕಂಡವನಿದ್ದೇನೆ. ನನ್ನನ್ನು ನಾನು ನಿನ್ನ ಮುಂದೆ ಉದ್ಘಾಟಿಸಿಕೊಳ್ಳುವಾಗ ಅಕ್ಷೀಣ ಬಲ ಹನುಮ ಅಂತಲೇ ಹೇಳ್ತೇನೆ. ಯಾಕೆ? ಬಲ ಎನ್ನುವುದಿರುವುದು ದೇಹದಲ್ಲ, ಬಲ ಅಂತ ಹೇಳುವುದಿರುವುದು ನಮ್ಮಲ್ಲಿರುವಂತಹ ಬಲು ವಿಧವಾದಂತಹ ಸಂಪತ್ತಿನಿಂದಲ್ಲ, ಆತ್ಮಬಲವೇ ನಿಜವಾದಂತಹ ಬಲ. ಹಾಗಾಗಿ ಆತ್ಮವರ್ಚಸ್ಸನ್ನು ಇಟ್ಟುಕೊಂಡು ವರ್ತಮಾನ ಕಾಲದಲ್ಲಿ ಪರಮ ಪುಣ್ಯ ಕ್ಷೇತ್ರವಾದಂತಹ ಈ ರಾಮೇಶ್ವರದಲ್ಲಿ ನಾನು ನೆಲೆಯಾಗಿದ್ದೇನೆ. ನನ್ನ ಪರಿಚಯವನ್ನು ಕೇಳಿದೆ ಅಂತಾದ್ರೆ ಯಾವ ಕಾರಣಕ್ಕೂ ಇದರಲ್ಲಿ ಯಾವುದೇ ರೀತಿಯ ಸಂಶಯಕ್ಕೆ ಎಡೆಬಾರದ ಹಾಗೆ ಸತ್ಯವನ್ನು ಮರೆಮಾಚದೆ ನಾನು ಹೇಳಿದ್ದೇನೆ, ನಾನು ಹನುಮ. ಒಂದು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಅಲ್ಲ, ನೀನು ಒಳ್ಳೆದು ಹೇಳಿದ್ದಿ, ಉತ್ತರ ಒಳ್ಳೆದು ಹೇಳಿದ್ದಿ. ಆದ್ರೆ ನನಗೆ ನಿನ್ನ ಉತ್ತರದಿಂದಲೇ ಪ್ರಶ್ನೆ ಹುಟ್ಟಿಕೊಳ್ತದಲ್ಲ. ಉತ್ತರದಿಂದ ಮತ್ತೆ ಪ್ರಶ್ನೆ. ಹನುಮ, ಹೌದು, ನಾನು ನೀನು ಹನುಮ ಅಂತ ಹೇಳ್ತಿ. ಆದ್ರೆ ಅಯ್ಯ, ಏನಯ್ಯ, ನಾನು ಕೇಳಿದ್ದಕ್ಕಾಗಿ ಹೇಳಬೇಕು ಅಂತ ನೀನು ಹೇಳಿದ್ದ ಅಲ್ಲ, ಯಥಾರ್ಥಕ್ಕಾದ್ರೂ ನಿನ್ನ ಪರಿಚಯವೇ ಹಾಗೆಯೋ? ಇದ್ದದ್ದನ್ನೇ ಹೇಳಿದ್ರು, ಯಥಾರ್ಥ ಪರಿಚಯ ಅದು. ಮತ್ತೆ ಕೆಲವು ಸಲ ಹೆಸರು ಯಾರದ್ದೂ ಇರಬಹುದು, ಯಾರಿಗೂ ಇಡಬಹುದು. ನಾವು ಪಕ್ಕ ಹೇಳುವಾಗ ಒಂದು ಹೆಸರು ಕೇಳಿದ್ದೇವೆ, ಅವರಲ್ಲ, ಅವರ ಬದಿ ಮನೆಯಲ್ಲಿ ನಾವು
ಕೆಲವು ಸಲ ಹಾಗಾಗ್ತದೆ. ಒಂದು ಹಾಗೆ, ಇನ್ನೊಂದು ಒಳ್ಳೆ ಹೆಸರು ಪಡೆದವರು ಒಂದು ವಂಶದಲ್ಲಿ ಆಗಿ ಹೋದರೆ ಅದೇ ಹೆಸರನ್ನು ಆ ವಂಶದಲ್ಲಿದ್ದವರೆಲ್ಲ ಇಟ್ಟುಕೊಳ್ಳುವುದು. ಮತ್ತೆ ಕೆಲವು ವಿಳಾಸ ಕೊಡುವಾಗ ನಾವು ಹಾ ದೊಡ್ಡದನ್ನು ವಿಳಾಸವಾಗಿ ಕೊಟ್ಟು ಅದರ ಎದುರು ಅಂತ ಹೇಳುವ ಕ್ರಮ ಉಂಟು. ಹೌದೌದು, ಹುಡುಕಿಕೊಂಡು ಬರುವವರಿಗೆ ತುಂಬಾ ಕಷ್ಟ ಇಲ್ಲ. ಹೌದೌದು. ಮತ್ತೆ ನಮ್ಮ ಪರಿಚಯ ಹೇಳುವಾಗಲೂ ಮನುಷ್ಯರಿಗೆ ಒಂದು ಅಭ್ಯಾಸ ಉಂಟು, ಯಾರಾದ್ರೂ ದೊಡ್ಡ ಮನುಷ್ಯನ ಹೆಸರು ಹೇಳುವುದು, ಮತ್ತೆ ಅದಕ್ಕೊಂದು ಸಣ್ಣ ಸಂಬಂಧ ಸೇರಿಸುವುದು, ಅವನು ದೊಡ್ಡ ಜನ ಆಗ್ತಾರೆ. ಬಾದರಾಯಣ ಸಂಬಂಧ ಹೀಗೆಲ್ಲ ಉಂಟು ಬೇರೆ ಬೇರೆ. ಹೌದೌದು. ಅವರು ನನಗೆ ಹೀಗೆ ಬೀಳುವುದು, ಅವರು ನನಗೆ ಹೀಗೆ ಆಗುತ್ತಾರೆ. ಹೌದು, ಅದೆಲ್ಲ ಅಲ್ಲ. ನೀನು ಹನುಮಂತ ಅಂತ ಹೇಳು, ನನಗೆ ಬೇಸರ ಇಲ್ಲ. ನಾನು ಹಾಗೆ ಹೇಳಲಿಲ್ಲ, ಸುತ್ತಿ ಬೆಳೆಸಿ ಮೇರ. ನೀನು ವಾಯುದೇವರ ಮಗ ಹನುಮಂತ ಅಂತ ಹೇಳಿದಾಗ ನನಗೆ ಅನುಮಾನ ಹುಟ್ಟುವುದು. ಅದು ಯಾಕೆ? ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ. ಎಂತಹ ಕಾಯ! ರಾಮದೇವರವನನ್ನು ಕಂಡು ತೆರಳತ್ತ ಬ್ರಹ್ಮಚಾರಿ. ಏನ್ ನಿನಗೆ ಹುಚ್ಚು ಮಾತಾಡ್ಲಿಕ್ಕೆ ಈಗ ಸಿಕ್ಕಿದ್ದ? ರಾಜಾರಾಮ ಹೇಳಿದನಂತೆ. ಹೌದೌದು. ಆಗ ನೋಡಯ್ಯ ನನ್ನ ತನು, ಅದಕ್ಕೆ ರಾಮದೇವರು ಸಾಕಯ್ಯ. ಹಬ್ಬ, ಈ ಕಾಲಕ್ಕೆ ಈ ಕಥೆ ಎಲ್ಲ ಉಂಟಲ್ಲ? ಕಥೆ ಉಂಟಪ್ಪ. ಹೌದಲ್ಲ? ರಾಮಾಯಣ ಬಹಳ ಪ್ರಸಿದ್ಧ. ಹೌದಲ್ಲ? ನಮ್ಮಲ್ಲಿ ಮಕ್ಕಳಿಗೆ ಅಲ್ಲ, ಕೇಳುವ ಮಕ್ಕಳಿಗೆಲ್ಲ ಹೌದೌದು ರಾಮಾಯಣ ಹೇಳುವ ಕ್ರಮ ಉಂಟು. ಅಲ್ಲ, ನನಗೆ ಸಮಾಧಾನ ಆದದ್ದು ಯಾಕೆ ಗೊತ್ತು? ಈಗ ಒಂದು ಅನ್ನ ಬೆಂದಿದೆಯೋ ಅಂತ ನೋಡ್ಲಿಕ್ಕೆ ಇಡೀ ಕುಂಭದಲ್ಲಿರುವ ಎಲ್ಲ ಅನ್ನ ಹಿಡ್ಕೊಳ್ಬೇಕಾಗಿಲ್ಲ. ಈಗ ಇಲ್ಲಿ ಬಂದ ಯಾರೋ ಒಬ್ಬ ಯಾತ್ರಿಕ, ನಿನಗೆ ಗೊತ್ತುಂಟು ಅಂತಾದ್ರೆ ಲೋಕದಲ್ಲಿ ಸರ್ವೇ ಸಾಧಾರಣ ಎಲ್ರಿಗೂ ಗೊತ್ತುಂಟು. ಆದ್ರೆ ಒಂದು ಅನ್ನ ಬೆಂದಿದೋ ಅಂತ ನೋಡುವಾಗ ಮನೆ ಮೇಲೆ ಬೇಡಿದ ಅನ್ನ ಆದ್ರೆ ಆಗ್ಲಿಕ್ಕಿಲ್ಲ. ಬೇರೆ ಬೇರೆ ಜಾತಿಯ ಅಕ್ಕಿ ಆದ್ರೆ ಒಟ್ಟಿಗೆ ಬೇಯ್ತದೆ ಅಂತ ಏನು? ಹೌದೌದು. ಒಂದೇ ಜಾತಿಯ ಅಕ್ಕಿ ಆದ್ರೆ ಸರಿ ಬೇಯ್ತದೆ ಅಂತ. ಹೌದೌದು. ಬೆಂದಿದೋ ಇಲ್ವೋ ಅಂತ ಒಂದನ್ನು ಒತ್ತಿದ್ರೆ ಸಾಕ. ಹೌದೌದು. ನಾವು ಸಮಷ್ಟಿ ಚಿಂತನೆ ಮಾಡುವಾಗ ಹಾಗೆ ಸರಿ, ತೊಂದರೆ ಇಲ್ಲ. ಅಲ್ಲ, ರಾಮಾಯಣ ಬಹಳ ಪ್ರಸಿದ್ಧವಾಗಿ. ಹೌದು. ಕೆಲವರೆಲ್ಲ ರಾಮಾಯಣ ಕೇಳುವಾಗ ಹನುಮಂತನ ಬಾಲ ಎಷ್ಟು ಉದ್ದ, ಆ ಬಾಲದ ಕಥೆಯೂ ಕೆಲವರಿಗೆ ಗೊತ್ತುಂಟು. ಹೌದಲ್ಲ? ಹನುಮಂತನ ರೋಮಗಳ ಕಥೆ ಗೊತ್ತುಂಟು. ಕೆಲವರೆಲ್ಲ ಅಯ್ಯೋ ಹನುಮಂತ ಅಂತ ಹೇಳಿದ್ರೆ ಈ ಕಾಲದಲ್ಲೆಲ್ಲ ಹಾರಿ ಬೀಳ್ತಾರೆ. ಅವರಿಗೆಲ್ಲ ಮೈಯಲ್ಲಿ ಬರುವುದು ಹನುಮಂತ, ನಾನೇ ಹನುಮಂತನ ಅಂತ. ಮೊನ್ನೆ ಎಲ್ಲಿಯೋ ಈಚೆ ಬರುವಾಗ ಕೆಲವರು ಮಾತಾಡುವುದು ಕೇಳಿದ್ದೇನೆ. ಈಗ ಎಲ್ಲಿದ್ರು ಕೂಡ ಒಂದು ಬಹಳ ಪ್ರತೀತಿ, ಅದು ನಾನು ಮಾಡಿದ ಸಾಧನೆ, ಮಾರುತಿ 800 ಅಂತ. ಹೌದು. ಇತ್ತೀಚೆಗೆ ನಿನ್ನ ಹೇಳುವುದು ಕೇಳಿದ ಈ ಹನುಮಂತನ ಪರಿಚಯ ಉಂಟಲ್ಲ, ಬರೇ ಒಂದು ಬದಿಯ ಹಾರಿದನು ಲಂಕೆಯನ್ನು ಬಿಟ್ಟು 700 ಯೋಜನ ಮುಂದೆ. 700 ಯೋಜನ ಹಾರಿದ್ದು, ಅಲ್ಲಿಂದ 100 ಯೋಜನ ಲಂಕೆಗೆ ಉಂಟು, ಅದನ್ನು ಬಿಟ್ಟು 700 ಅಂತ ಆಗುವಾಗ 800 ಆದದ್ದು. ಹಾಗೆ ಈ ಮಾರುತಿ 800 ಅಂತ ಹೇಳಿದ್ದು ನಾನು, ಅದನ್ನು ಪ್ರಸಿದ್ಧಿ ಮಾಡಿಕೊಂಡು ಹೇಳಿದ್ದೆ. ಮಾರುತಿ 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 ಅಂತ ಹೇಳಿ ಹೇಳಿ ಕೆಲವರು ಬಾಯಲ್ಲಿ ಹೇಳುತ್ತಾ ದವಡೆ ಹರಿದು ಹೊರಗೆ ಬರ್ತದೆ. ಅದೆಲ್ಲ ಹೇಳಿದ್ದ ಅಲ್ಲ, ಅದು ಹೇಳಿದ್ರೆ ಆಕ್ಷೇಪ ಇಲ್ಲ, ಅದನ್ನು ಜಗೀಬಾರದಷ್ಟೇ. ಅಷ್ಟೆಲ್ಲ ಪ್ರಸಿದ್ಧಿ ಇದೆಯಾ? ಆದ್ರೆ ನೀನೇ ಅವರು ತಪ್ಪಿಕೊಳ್ಳುವುದಕ್ಕೆ ಸಂದೇಹ ಏನು ಬಲ್ಲೆಯ? ಯಾಕೆ? ಬಡ ಜುಡುಗಿನಂತಿರ್ಪೆ. ಒಂದು ಸಣ್ಣ ಭಾಷೆಯಲ್ಲಿ ಹೇಳುವುದೇ, ಬೇಸರ ಮಾಡಬೇಡ. ಇಲ್ಲಪ್ಪ, ನಮಗೆ ಈಗ ಅದನ್ನೆಲ್ಲ ಕೇಳಿ ನಿನ್ನನ್ನು ನೋಡುವಾಗ ಒಣಗಿದ ಶುಂಠಿ ನೋಡಿದ ಹಾಗಾಗ್ತದೆ. ಒಳ್ಳೆ ಉಪಮೆ ಅದು, ಅದರಲ್ಲಿ ಏನು ಆಕ್ಷೇಪ ಇಲ್ಲ. ರಸ ಉಂಟು, ಆದ್ರೂ ಬಹಳ ಸ್ವರಕ್ಕೆಲ್ಲ ಒಳ್ಳೇದ, ಆರೋಗ್ಯಕ್ಕೂ ಒಳ್ಳೇದು. ಆದ್ರೆ ರಸ ಇದ್ರು ನೀನು ಅದೇಯೋ ಅದೇ ಹೌದು ಅಂತ ಇದ್ರೆ ಒಂದೇ ಪ್ರಶ್ನೆ, ಹೇಗೆ ಈಗ ಯಾಕೆ, ಈಗ ಹೀಗೆ ಯಾಕೆ? ಒಂದು ವೇಳೆ ಹಾಗಿದ್ದದ್ದು ಹೌದು ಅಂತ ಆದ್ರೆ ಈಗ ಯಾಕೆ ಹೀಗೆ? ಹನುಮಂತ ಹಾಗೆ, ಹನುಮಂತನೇ ನೀನು ಹೌದಾದ್ರೆ ಈಗ ಹೀಗೆ ಯಾಕೆ? ಅದು ಪ್ರಶ್ನೆ. ಇದು ಪ್ರಶ್ನೆ. ಹೇಳ್ಬಹುದಾ? ಕಾರಣ ಉಂಟಯ್ಯ. ಏನಯ್ಯ? ಇದಕ್ಕೊಂದು ಸಾಧನೆಯ ಹಿನ್ನೆಲೆಯೂ ಉಂಟು. ಏನದು ಹೇಳ್ತೀಯಾ? ಕೇಳಯ್ಯ ನಮ್ಮ
ಹಾ ನನ್ನ ದೇಹವೆನ್ನುವುದು ಈ ಕಾಲಕ್ಕಾಗುವಾಗ ಯಾಕೆ ಕ್ಷೀಣವಾಗಿದೆ? ಇದು ಸಹಜವಾಗಿ ನಿನಗೆ ಮೊಳೆಯಬೇಕಾದಂತಹ ಪ್ರಶ್ನೆ. ಹೌದು. ಇದಕ್ಕೆ ಬಲವಾದ ಒಂದು ಕಾರಣವೂ ಉಂಟು. ಏನು? ನೀನೇ ಆರಂಭದಲ್ಲಿ ಹೇಳಿದ ಹಾಗೆ ಹಾ ನಾನು ರಾಮದೇವರನ್ನು ಕಾಣುವಂತಹ ಹೊತ್ತಿಗೆ ಬ್ರಹ್ಮಚಾರಿ ರೂಪದಲ್ಲಿರುವಾಗ ನೀನು ಹನುಮನ ಅಂತ ಅವರೇ ಕೇಳಿದ್ದುಂಟು. ಆ ಕಾಲಕ್ಕೆ ನನ್ನನ್ನು ನಾನು ಉದ್ಘಾಟಿಸುವಂತಹ ಹೊತ್ತಿಗೆ ಭೂವ್ಯೋಮ ಪರ್ಯಂತ ಬೆಳೆದಿದ್ದೆ. ಆಮೇಲೆ ರಾಮದೇವರ ಮುಂದೆ ನಾನೇ ಸಣ್ಣವನಾದೆ. ದಾಸೋಹಂ ಕೋಸಲೇಂದ್ರಸ್ಯ ಎನ್ನುವಷ್ಟರ ಮಟ್ಟಿಗೆ ರಾಮನಿಗಾಗಿ ನನ್ನ ಸೇವೆಯನ್ನು ಮುಡಿಪಾಗಿಸಿದೆ. ನನ್ನ ಬದುಕಿನಲ್ಲಿ ರಾಮಾಯಣದ ದಿವ್ಯತೆಯನ್ನು ಕಂಡ ಮೇಲೆ ನನಗೆ ಆವಾಗಲೇ ಈ ದೇಹದ ಬಗ್ಗೆ ಒಂದು ರೀತಿಯ ವೈರಾಗ್ಯ ಬಂದದ್ದುಂಟು. ರಾಮನ ಜೊತೆಯಾಗಿರುವಾಗ ಈ ದೇಹದ ಅವಶ್ಯಕತೆ ನಮಗಿತ್ತು. ಯಾಕೆ ಅಂತ ಕೇಳಿದರೆ ರಾಮನ ಸೇವೆಗೆ ಬೇಕಾಗಿ. ರಾಮಾಯಣ ಅಂತ ಹೇಳುವಂತಹ ಕಾವ್ಯದ ಬಗ್ಗೆ ನಿನಗೆ ಗೊತ್ತಿದ್ರೆ ಇಡೀ ನವರಸ ತುಂಬಿದಂತಹ ಒಂದು ಕಾವ್ಯ ಅಂತ ಹೇಳಿದರೆ ಅದು ರಾಮನ ಬದುಕು. ಅದರಲ್ಲಿಯೂ ಸುಂದರಕಾಂಡ ಬಹಳ ಪ್ರೀತಿ. ಸುಂದರಕಾಂಡ ಒಂದು ಹಾಗೆ. ಅದಕ್ಕಿಂತಲೂ ಹೆಚ್ಚು ಈಗ ನನ್ನ ದೇಹ ಸಂಬಂಧಿಯಾಗಿ ನಾ ಹೇಳುವಾಗ ಯುದ್ಧಕಾಂಡಕ್ಕೆ ಸಂಬಂಧಿಸಿದಂತಹ ಒಂದು ಘಟನೆ ಅದನ್ನು ನೆನಪಿಸಬೇಕಾಗ್ತದೆ. ಆಗ ರಾಮದೇವರನ್ನು ಸೇವೆ ಮಾಡುವುದಕ್ಕೆ ಬೇಕಾಗಿ ದೇಹ ಬೇಕಿತ್ತು. ಅದರ ಪ್ರಯೋಜನ ಪ್ರಾಪ್ತಿಯಾದದ್ದು ರಾಮನ ಬದುಕಿನ ಅದ್ಭುತ ರಸಗಳಲ್ಲಿ ಒಂದಾದ ಸೇತು ಬಂಧನದ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಂತಹ ಬಗೆ. ರಾಮದೇವರ ಸೇವೆ ಮಾಡಲಿಕ್ಕೆ ದೇಹ ಹಾಗೆ ಬೇಕಿತ್ತು. ಇಡೀ ಲಂಕೆಯಲ್ಲಿ ಇರುವಂತಹ ಆ ಪ್ರದೇಶವನ್ನು ಮುಟ್ಟಬೇಕು ಅಂತ ಇದ್ರೆ ಈ ಭರತ ವರ್ಷದಿಂದ ಅದಕ್ಕೊಂದು ಸೇತುವಾಗಬೇಕು ಎನ್ನುವ ಹಾಗೆ ರಾಮದೇವರು ಸಂಕಲ್ಪಿಸಿದಂತಹ ಕಾಲಕ್ಕೆ 77 ಕೋಟಿ ಕಪಿನಾಯಕರು, ಅರ್ಬುದ ಸಂಖ್ಯಾತರಾದಂತಹ ವಾನರರು ನಾವೆಲ್ಲರೂ ಸೇರಿಕೊಂಡು ಇಡೀ ನಮ್ಮ ಭರತ ವರ್ಷದಲ್ಲಿರುವಂತಹ ಪರ್ವತಗಳು, ತಾಳಿಯ ಮರ ಏನೆಲ್ಲ ಇದ್ದಾವೆಯೋ ಅದೆಲ್ಲವನ್ನು ಈ ಸಮುದ್ರಕ್ಕೆ ಹೊತ್ತು 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 ನೀಲ ಮತ್ತು ನಳರದ್ದಾದಂತಹ ಒಂದು ನೇತೃತ್ವದಲ್ಲಿ ಆ ಕಾಲದಲ್ಲಿ ನಾವು ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು. ಅಂತಹ ಒಂದು ಕಾರ್ಯವನ್ನು ಮಾಡುವಾಗ ಅದರ ಜೊತೆಯಲ್ಲಿ ರಕ್ಕಸಾದಿಗಳ ಜೊತೆ ಹೋರಾಟ ಮಾಡುವಾಗ ನಮಗೆ ಈ ದೇಹದ ಅವಶ್ಯಕತೆ ಇತ್ತು ಅಂತ ನಾವು ಭಾವಿಸಿದ್ದು. ಯಾವಾಗ ರಾಮದೇವರು ನಿರ್ಯಾಣ ಸಂಕಲ್ಪವನ್ನು ಕೈಗೊಂಡ್ರು ಆ ನಂತರದಲ್ಲಿ ಈ ದೇಹವನ್ನು ನಾವು ಕ್ಷೀಣಗೊಳಿಸೋಣ ಅಂತ ನನಗೆ ಅನ್ನಿಸಿದ್ದು. ಆ ಕಾಲಕ್ಕಾಗುವಾಗ ಅವಶ್ಯಕತೆ ಇತ್ತು. ರಾಮದೇವರು ಹೋದ ಮೇಲೆ, ರಾಮದೇವರು ನಿಜಧಾಮವನ್ನು ಸೇರಿದ ಮೇಲೆ ಈ ದೇಹದ ಅವಶ್ಯಕತೆ ನನಗೆ ಕಾಣಲಿಲ್ಲ. ಹಾಗಾಗಿ ಕೈಕಾಲನ್ನು ನಾನು ಸುರುಟಿಸಿಕೊಂಡೆ. ಸುರುಟಿದುದು ಅಂತ ಕೇಳಿದರೆ ಅದು ನನ್ನ ಸ್ವಸಂಕಲ್ಪದಿಂದ. ನಾನು ಆಗ್ಲೇ ಹೇಳಿದೆ ಆ ಕ್ಷೀಣ ಬಲನೇ ನಾನು ಸುರುಟಿಸಿಕೊಂಡದ್ದು. ಯಾಕೆ ಅಂತ ಕೇಳಿದ್ರೆ ದೇಹದ ಅವಶ್ಯಕತೆ ಇಲ್ಲ ಎನ್ನುವ ಕಾರಣಕ್ಕಾಗಿ. ಹೌದು, ಕೆಲವು ಸಲ ಕೆಲಸ ಇಲ್ಲದೆ ಇರುವಾಗ ನಾವು ನಮ್ಮಷ್ಟಕ್ಕೆ ಮುದ್ದೆಯಾಗಿ ಬಿದ್ದುಕೊಂಡಿರ್ತೇವೆ ಅಲ್ವೋ. ಅಜಗರವಾದರೂ ತನ್ನನ್ನು ತಾನು ಹುದುಗಿಸಿಕೊಂಡಿರುತ್ತದೆ. ಕೆಲವೊಮ್ಮೆ ಎಷ್ಟೋ ಪ್ರಾಣಿಗಳು, ಕೆಲವೊಂದು ಜಾತಿಯ ಮೀನುಗಳು ನೀರು ಬರುವಾಗ, ನಿಜವಾದ ಮಳೆಗಾಲ ಬರುವಾಗ ಅದರದ್ದಾದ ನಿಜ ಸತ್ವವನ್ನು ತೋರಿಸಿಕೊಂಡು ಅದು ನಿಜ ಸ್ವರೂಪದಿಂದ ಬರ್ತದೆ. ಅಲ್ಲಿಯವರೆಗೆ ಹುದುಗಿಸಿಕೊಂಡು ಕ್ಷೀಣವಾಗಿ ಇರುವುದುಂಟು. ಈ ಕೆಲವು ಅಂಗ ಸಾಧನೆ ಮಾಡಿದವರು ಅಂತ ಇರ್ತಾರೆ, ಸೆಟೆದು ನಿತ್ರೆ ಅವರ ದೇಹದ ಉಬ್ಬು ತಬ್ಬುಗಳೆಲ್ಲ ನಮಗೆ ಗೊತ್ತಾಗ್ತದೆ. ಅವರು ಅಂಗ್ಯಾಕೆ ನಿತ್ರೆ ಸಾಮಾನ್ಯರ ಹಾಗೆ ಕಾಣ್ತಾರೆ, ಅವರು ಹಾಗೆಲ್ಲ ಅಂತ ನಮಗೆ ಗೊತ್ತೇ ಆಗುವುದಿಲ್ಲ. ದೇಹದಾಢ್ಯಪಟುಗಳಂತೂ ನನ್ನನ್ನು ನೋಡಿ ತುಂಬಾ ಕಲಿತಾರೆ. ಬಹುಶಃ ಮುಂದೆ ನನ್ನ ಹೆಸರಿನಲ್ಲಿ ಬರ್ಬೋದು. ಅಯ್ಯೋ, ಈಗಲೇ ಪ್ರಾರಂಭ ಆಗಿದೆ ಬಜರಂಗ ಬಲಿ ಅಂತ ಅಲ್ವಾ? ಅಲ್ಲ, ವೀರಾಂಜನೇಯ ಇಂತಹ ಗರಡಿ ಶಾಲೆ ಉಂಟು, ಎಲ್ಲ ಉಂಟು. ಯಾಕೆ ಕೇಳಿದೆ ಅಂದ್ರೆ ವ್ಯಾಯಾಮಕ್ಕೆ ನೀನು ಅಂತ ನಾನು ಹೇಳುದಲ್ಲ, ಹನುಮಂತ. ಹೌದೌದು, ಈಗ ನಾನು ಅದನ್ನೇ ಆಡುವುದು. ಯಾಕಂದ್ರೆ ಈ ಗರಡಿ ಸಾಧನೆ ಮಾಡುವವರು ಸಾಮಾನ್ಯವಾಗಿ ಕಾಣುವಾಗ ಅವರು ದೇಹವನ್ನು ಬಟ್ಟೆ ಬಿಚ್ಚಿದ್ರು ಕೂಡ ಏನು ಕಾಣುವುದಿಲ್ಲ. ಸಾಧನೆ ಮಾಡಿದ ಮೇಲೆ ಅವರು ತೋರಿಸಲಿಕ್ಕೆ ತೊಡಗಿದರೆ ಅವರ ದೇಹದಲ್ಲಿ ಎಲ್ಲೆಲ್ಲಿ ಬೇಕಾದರೂ ಕೂಡ ಬೇಕಾದ ಹಾಗೆ ಮಾಂಸಖಂಡಗಳು ಎದ್ದು ಬರ್ತದೆ. ಒಂದು ಹಾಗೆ ಮಾಡುವವರು 1 ತಿಂಗಳು ಬಿಟ್ರೆ ಮತ್ತೆ ಮನುಷ್ಯರು ನೋಡ್ಲಿಕ್ಕಿಲ್ಲ. ಅವರು ಎಲ್ಲ ಮಾಂಸ ಅಲ್ಲಲ್ಲಿ ಚೀಲದಲ್ಲಿ ನೇತಾಡಿದ ಹಾಗೆ ಕಾಣ. ಹೌದು, ಅದಕ್ಕೆ ಹೇಳಿದ್ದು ಬರೇ ವ್ಯಾಯಾಮ ಅಲ್ಲ, ಬದುಕಿನಲ್ಲಿ ಯೋಗ ಸಂಬಂಧವಾದಂತಹ ವ್ಯಾಯಾಮ ಮಾಡಿದರೆ ಏನಾಗುವುದಿಲ್ಲ. ಆ ಸಾಧನೆ ನಾನು ಮಾಡಿದ್ರಿಂದ ನನಗೆ ಸಮಸ್ಯೆ ಇಲ್ಲ. ಈಗ ಅಕ್ಷೀಣ ಬಲನಾಗಿದ್ದೇನೆ, ಆತ್ಮಬಲವೇ ನಿಜವಾದ ಬಲ ಅಂತ ಗ್ರಹಿಸಿದ್ದೇನೆ. ರಾಮದೇವರಿಗಾಗಿ ಸೇವೆ ಮಾಡುವುದಕ್ಕಾಗಿ ಆಗ ದೇಹ ಬೇಕು ಅಂತ ಅನ್ನಿಸಿತು. ಈಗ ಅದರ ಅವಶ್ಯಕತೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಒಳಗೆ ಸುರುಟಿಸಿಕೊಂಡು ಹೀಗಿದ್ದೇನೆ. ಅಂದ್ರೆ ನೀವೆಲ್ಲ ಎಂತದ್ದು ಮಾಡಿದ್ದೀರಿ ರಾಮ ಸೇವೆಗೆ? ಅದೇ ರಾಮ ಸೇವೆ ಅಂತ ಕೇಳಿದ್ರೆ ಒಂದು ಸೇತು ಬಂಧ, ಅದು ಪ್ರಧಾನ ಒಂದು ಉದಾಹರಣೆಯಾಗಿ ಹೇಳಿದ್ದು. ಅದರ ಜೊತೆಯಲ್ಲಿ ಬೇಕಾದ ಕೆಲಸ ಈ ಸೇತು ಬಂಧ ಎಲ್ಲ ನೀವು ಮಾಡಿದ್ದಲ್ವಾ?
ನೀನು ಇಷ್ಟು ರಾಮಾಯಣ ಓದಿದವನಿಗೆ ಸೇತು ಬಂದ ಬೇರೆಯವರು ಅಂತ ಹೇಳ್ಬೇಕು. ಬೇರೆ ಅಂತಲ್ಲ, ಅದು ನನಗೆ ಪಕ್ಕ ಹನುಮಂತ ನೀನು ಹೌದೋ ಅಲ್ವೋ ಅಂತ ಅನುಮಾನ ಬರುವ. ನಾವೇ ಮಾಡಿದ್ದು, ನಾನು ಒಬ್ಬ, ಅದರಲ್ಲಿ ತುಂಬಾ ಜನ ಇದ್ದಾರೆ. ಇದಕ್ಕೆಲ್ಲ ನೀವು ಬಹಳ ಹೊತ್ತಿದ್ದೀರಲ್ಲ, ಮತ್ತೆ ಹೊರಬೇಕೇನೋ ಅದಕ್ಕೆಲ್ಲ. ಅದೇ ಒಂದು ಸೇತು ಬಂಧದ ಕತೆ. ಹೌದು, ರಾಮನ ವಿಶೇಷತೆಯ ಬಗ್ಗೆ ನಮ್ಮಲ್ಲಿ ಆಕ್ಷೇಪ ಇಲ್ಲ. ಆದ್ರೂ ಅದನ್ನೇ ಈ ಕಾಲಕ್ಕೆ ವೈಭವೀಕರಣಗೊಳಿಸಿ ನಾವು ಹಾಗೆ ಈ ಕೆಲವರೆಲ್ಲ ಹಳಬರಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ ನಾವು ಹೌದು ಅದು ಬಹಳ ಸಂಕುಚಿತಗೊಂಡು ಬಹಳ ಸುಲಭ ಶೈಲಿಯಲ್ಲಿ ಶೀಲವಾಗಿ ನಮಗೆ ಒದಗುವಾಗಲೂ ಆ ಕಾಲದಲ್ಲಿ ನಾವು ಹಾಗೆ ಮಾಡ್ತಿದ್ದೆವು. ನಾವು ಏತದಲ್ಲಿ ನೀರು ಹಾಕುತ್ತಿದ್ದೆವು. ಹೌದು, ಅದು ಯಾಕೆ ಯಾಕೆ ಈ ಕಾಲದಲ್ಲಿ ಹಾಗೆಲ್ಲ ಬೇಕು ಅಂತ ಪೊತ್ತು ದಣಿಯಲದೇಕೆ ಮರಗಳ ಆಕ್ಷೇಪ ಹಾಗೆ ಮಾಡುವವರು ಇದ್ದಾರೆ. ಆದ್ರೆ ಆಗಿನ ಕಾಲದವರು ಬದುಕಿದಷ್ಟು ವರ್ಷ ಮಾತ್ರ ಜನ್ಮದಲ್ಲಿ ಇವರು ಬದುಕಲಿಕ್ಕೆ ಬೇಡ. ಆಗಿನ ಕಾಲದವರು ಎಷ್ಟು ಬದುಕಿದ್ದಾರೆ, ಆ ಕಾಲದಲ್ಲಿ ಆಯುರ್ಮಾನದ ಮಿತಿಯೂ ದೊಡ್ಡದಿತ್ತು. ಹೌದು, ಆಗ ಎಷ್ಟು ಮಾಡಿದ್ದಾರೆ. ಆಗಿನವರು 70ರಲ್ಲಿ ಮಾಡಿದ್ದನ್ನು ಈಗಿನವರು 20ರಲ್ಲಿ ಪೂರ್ತಿ ಮಾಡ್ತಾರೆ. ಹಾಗೆ ಕೂದಲೆಲ್ಲ ಬೇಗ ಬೇಗ ಬೆಳ್ಳಗಾಗುದು ಸುಮ್ಮನೆ ಅಲ್ಲ, ಅದು ಸಾಧನೆಯ ಅನುಭವದ ರೇಖೆಗಳು ಅಂತ ಲೆಕ್ಕ. ಈಗ ಸಣ್ಣ ಪ್ರಾಯದವರ ಮುಖವೇ ಸಾಧಾರಣ ನುಸಿರೋಗದ ತೆಂಗಿನಕಾಯಿ ಹಾಗಿಲ್ವಾ? ಯಾಕೆ ಹಾಗಾಗುವುದು? ಅದವರ ಸಾಧನೆ. ಒಳ್ಳೆ ಹೇಳಿದ್ದು ನಾನು ಹೇಳಿದ್ದು ಅಷ್ಟು ಸಾಧನೆ ಅವರು ಮಾಡಿದ್ದಾರೆ. ಆಗಿನವರು ಬಹಳ ಹಳಬರಾಗಿ, ಈಗ ಆಗಿನ ಕಾಲ ಅಂತ ಹೇಳ್ತೀವಿ. ಈಗ ರಾಮಾಯಣದಲ್ಲಿ ತಕ್ಕೋ ದಶರಥ ಅಂತ ಒಬ್ಬ ಭೂಪತಿ, ಅಂದ್ರೆ ಶ್ರೀರಾಮನ ಅಪ್ಪ. 60,000 ವರ್ಷ ಕಳೆದ ಮೇಲೆ ಅವನಿಗೆ ಮಕ್ಕಳಾದದ್ದು. ಇನ್ನಿನ್ನು 16 ವರ್ಷ ಆಗುವಾಗಲೇ ಮಕ್ಕಳಾಗ್ಲಿಕ್ಕೆ ಉಂಟು. ಕಾಲ ಹಾಗುಂಟು. ಮನುಷ್ಯನ ಬದುಕಿನಲ್ಲಿ ಈ ಪರಿವರ್ತನೆ ಎನ್ನುವುದು ಸಹಜ. ಈಗ ನೀನು ಹೇಳಿದ ಹಾಗೆ ಹಳಬರನ್ನು ಈಗ ಕೂತು ನೀನು ಬೈಬಹುದು ಅಥವಾ ಏನೋ ವಿಮರ್ಶೆ ಅಲ್ಲ, ಆಕ್ಷೇಪ ಮಾಡಬಹುದು. ಹೌದು, ಇರಬಹುದು. ಈಗ ಏನಾಗ್ತದೆ ಗೊತ್ತೋ, ಈಗ ಇನ್ನೂ ಸ್ವಲ್ಪ ವರ್ಷ ಹೋದ್ರೆ, ಈಗ ನೀನು ಹೇಳಿದ್ಯಲ್ಲ ಒಂದು 20 ವರ್ಷ ಬದುಕಿದ್ರೆ ಸಾಕು, ಎಲ್ಲ ಸಾಧನೆ ಅವರು ಮಾಡಿ ಮುಗಿಸ್ತಾರೆ ಅಂತ. ನೀನು ಗ್ರಂಥ ಓದಿದ್ಯಾ? ಕಲಿಯುಗ ಕೊನೆ ಆಗುವಾಗ ಏನಾಗ್ತದೆ? ತುಳಸಿ ಗಿಡವನ್ನು ಹತ್ತಲಿಕ್ಕೆ ಮನುಷ್ಯ ಏನು ಇಡ್ಬೇಕಂತ ಅದನ್ನೇ ನಾನು ಹೇಳಿದ್ದು. ಹಾಗಿದ್ರೆ ಈಗಿದ್ದವರನ್ನು ಆಗಿದ್ದವರು ಹೇಗೆ ಹೇಳಿಯಾರು? ಈಗ ಇದು ಎದುರಿಗೆ ಹೋದ ಎಮ್ಮೆಯನ್ನು ನೋಡಿ ಹಿಂದಿನ ಎಮ್ಮೆ ಹೇಳುವುದು ಅಂತ, ಅದಕ್ಕಿಂತ ಹಿಂದಿನ ಎಮ್ಮೆ ನಮ್ಗೆ ಹೇಳ್ತದೆ ಅಂತ ಹೇಳುವ ಪ್ರಶ್ನೆ ಬೇಡ. ಪ್ರಪಂಚದಲ್ಲಿ ಅತೀ ಶಕ್ತಿಶಾಲಿಯಾದ ಅತೀ ವಿಶೇಷವಾದ ಜೀವಿ ಯಾವುದು? ಒಂದು ಹಂತದಲ್ಲಿ ಪ್ರಾಣಿ ಜಗತ್ತಿನಲ್ಲಿ ಆನೆಯನ್ನು ಗುರುತಿಸುವುದು. ಆನೆ ದೊಡ್ಡದು, ಹೌದು, ನಿಜವಾಗಿ ಇರುವೆ. ಹೌದು, ಒಂದು ಅವಲಕ್ಕಿ ಅನ್ನೋದು ಕಚ್ಚಿಕೊಂಡು ಹೋಗ್ತದೆ. ಹೌದು, ಅದು 3ನೇ ಒಂದು ಅಂಶವೂ ಇಲ್ಲ ಆ ಇರುವೆ. ಹೌದು, ಅದರಿಂದ 3 ಪಟ್ಟು ಹೆಚ್ಚಿನದ್ದನ್ನು ಅದು ಕಚ್ಚಿಕೊಂಡು ಹೋಗ್ತದೆ. ಹೌದು, ಆನೆಯಷ್ಟು ಗಾತ್ರವನ್ನು ಹೊರುವುದಿಲ್ಲ, ನಮಗಿಂತ ಹೆಚ್ಚು ಹೊರ್ತದೆ. ಬಿಟ್ರೆ ಆನೆಯ ಗಾತ್ರಕ್ಕಿಂತ ಹೆಚ್ಚಿನದ್ದನ್ನು ಹೊರುವುದಿಲ್ಲ. ಇರುವೆ ಹಾಗಲ್ಲ, ಅದರ ಶಕ್ತಿಗಿಂತ 10 ಪಟ್ಟು ಹೆಚ್ಚು ಹೊರ್ತದೆ ಅದು. ಇದು ಹಾಗೆ ಹೇಳಿದ್ದು ನಾನು. ಇದನ್ನು ಗುರುತಿಸುವಾಗ ಒಳ್ಳೆದುಂಟು, ನೀನು ಹೇಳಿದ ವಿಷಯ ಹೌದದು. ಆದರೆ ಆಧ್ಯಾತ್ಮ ಸಂಬಂಧವಾದಂತಹ ವಿಚಾರದಲ್ಲಿ ಇದನ್ನು ಗಮನಿಸುವಾಗ ನಾವು ಹೊರಗಣ ದೇಹದ ಒಂದು ಗಾತ್ರವನ್ನು ಗಮನಿಸಿ ಹೇಳುವುದಲ್ಲ. ಇರುವೆಯಲ್ಲಿಯೇ ಆಗಲಿ, ಆನೆಯಲ್ಲಿಯೇ ಆಗಲಿ, ಇರುವ ಆತ್ಮ ಎಷ್ಟು ದೊಡ್ಡದು ಗೊತ್ತುಂಟ ನಿನಗೆ? ಅದು ಒಂದೇ ಪ್ರಮಾಣ.
ಕುದುರೆ ಬಾಲದ ಕೊನೆಯ ಕೂದಲ ಶತವಿಭಾಗವ ಮಾಡಿ ಅದರೊಳೊಂದನು ಶತವಿಭಾಗವ ಮಾಡಿದೊಡೆಂತಹುದೋ ಅದು ಆನೆಯಲ್ಲಿಯೂ ಅಷ್ಟೇ ಇರುವೆಯಲ್ಲಿಯೂ ಅಷ್ಟೇ. ದೇವರ ಆಣೆಗೂ ನನಗೆ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಹಾಗಾಗಿ ಅದನ್ನು ಆತ್ಮ ಅಂತ ಹೇಳುವುದು. ನಾನೀಗ ಒಂದೇ ಮಾತಾಡುದು, ಏನದು? ಬಿಟ್ಟು ಬಿಟ್ಟು ಏನು ಏನು ಧನುಶಾಸ್ತ್ರ ಎಷ್ಟು ಮುಂದುವರಿದಿದೆ. ಅದರಿಂದ ನಾವು ಪ್ರಯೋಗಿಸುವಂತಹ ಬಾಣಾವಳಿಗಳು ವಿಶಿಷ್ಟವಾದ ವಿಶೇಷವಾದಂತಹ ಒಂದು ವಿಷಯವನ್ನು ಒದಗಿಸಿಕೊಡುವುದಕ್ಕೆ ಶರಗಳೇ ಮಾಧ್ಯಮವಾಗ್ತದೆ ಅಂತ. ನಿಮ್ಮ ಹಾಗೆ ಕಲ್ಲು ಮರ ಮಣ್ಣು ಪರ್ವತ ಎಲ್ಲ ಬೇಡ. ಒಂದು ಗುಡ್ಡವನ್ನು ಅಗೀಲಿಕ್ಕೆ ನಿಮ್ಮ ವರ್ಷಗಟ್ಟಲೆ ಎಲ್ಲ ಬೇಕು ಅಂತ ಇಲ್ಲ. ನಮ್ಮದೆಲ್ಲ ಒಂದು ದಿವಸದಲ್ಲಿ ಎಂತ ಗುಡ್ಡ ಆದ್ರೂ ಹೋಯ್ತಲಾಗಿ. ಅಷ್ಟು ವಿಜ್ಞಾನ ಮುಂದುವರಿದಿದೆ ಅಂತ ಹೇಳಿದ್ದು. ಏನು ಧನುಶಾಸ್ತ್ರ ಉಂಟು ಅದು ಅಷ್ಟು ಮುಂದುವರಿದಿದೆ. ನಾನು ಈಗ ಇಲ್ಲಿ ಒಂದು ಸೇತುವೆಯನ್ನು ಮಾಡಬಲ್ಲೆ ಕೇವಲ ಕಣೆಯಿಂದ. ಅಂತಹ ಸೇತುವೆಯನ್ನು ಮಾಡುವಂತಹ ಚತುರತೆ, ವಿಶಿಷ್ಟತೆ, ವಿಶೇಷತೆ ಈ ಪಾರ್ಥನಲ್ಲಿದೆ. ಬಾಣಮುಖದಲ್ಲಿ ಸೇತುವನ್ನು ಮಾಡುವುದರ ಮೂಲಕವಾಗಿ ರಾಮ ನಿರ್ಮಿಸಿದಂತಹ ಸೇತುವನ್ನು ಕ್ಷೀಣವಾಗಿಸಿ. ಅಲ್ಲಲ್ಲ, ಆಗಲ್ಲ. ಅದನ್ನು ಕ್ಷೀಣ ಅಂತಲ್ಲ, ನಿನಗೆ ಬೇಕು ಅಂತಾದ್ರೆ. ಅಲ್ಲಲ್ಲ, ಕ್ಷೀಣ ಅಲ್ಲ ಅಂತ ನೀನು ಹೇಳುವುದಿದ್ರು. ಈಗ ರಾಮ ಅಷ್ಟು ಮಾಡಿದ್ದನ್ನು ನಾನು ಹೀಗೆ ಮಾಡ್ತೇನೆ ಅಂತ ಕೇಳಿದೆ. ಪರೋಕ್ಷವಾಗಿ ರಾಮ ಮಾಡಿದ್ದನ್ನು ನಾನು ಮಾಡ್ತೇನೆ, ಅದನ್ನು ಇಷ್ಟು ಕಷ್ಟಪಟ್ಟು ಮಾಡುವುದಿಲ್ಲ ಅಂತ ಹೇಳಿದ್ರೆ ರಾಮನ ಘನತೆಗೆ ಒಂದು ರೀತಿಯಲ್ಲಿ ಕುಂದು ಬರುವ ಹಾಗೆ ಅಲ್ವ? ಯಥಾರ್ಥಕ್ಕಾದ್ರೆ ಎಂತದ್ದು ಗೊತ್ತುಂಟ, ರಾಮನಿಗೆ ಧನುರ್ವೇದದ ಬಗ್ಗೆ ಅಭ್ಯಾಸ ಇಲ್ಲದೆಲ್ಲ ಜೀವಂತ ಶರಗಳವನ ಮೂಡಿಗೆಯಲ್ಲಿದ್ದವು. ಹೌದು, ಅವನಿಗೆ ಎಷ್ಟು ಗೊತ್ತಿತ್ತು. ಅವ ನಿಮ್ಮಲ್ಲಿ ಮಾಡಿಸಿದ್ಯಾಕೆ? ಈ ಕೆಲವು ಸಲ ಮಕ್ಕಳು ಜೋರು ಬೊಬ್ಬೆ ಹಾಕುವಾಗ ಕಡ್ಲೆಕಾಯಿ ನೆಲದಲ್ಲಿ ಹಾಕುದು ಹೆಕ್ಕಿ ಮಕ್ಕಳೇ ಅಂತ. ಹಾಗೆ ಈ ಮಂಗಗಳಾದ ನಿಮ್ಮನ್ನೆಲ್ಲ ಒಟ್ಟು ಕಟ್ಲಿಕ್ಕೆ ಅವೊಂದು ಮಾಡಿದ ಉಪಾಯ ಬಿಟ್ರೆ ಬೇರೆ ಎಂತದ್ದು ಅಲ್ಲ. ನೀನು ರಾಮಾಯಣ ಅರ್ಧಂಬರ್ಧ ಓದಿದ್ರೆ ಹೀಗೆ ಆಗಲ್ಲ. ಯಾಕೆ ರಾಮ ನಮ್ಮನ್ನು ಬಳಸಿಕೊಂಡ ಅನ್ನುವುದಕ್ಕೆ ಬಲವಾದ ಕಾರಣ ಏನು? ಸುಗ್ರೀವನ ಜೊತೆಯಲ್ಲಿ ಸಖ್ಯ ಮಾಡುವ ಕಾಲಕ್ಕೆ ಸುಗ್ರೀವ ಒಂದು ಮಾತಾಡಿದ್ದಾನೆ. ಏನು? ಒಂದು ವೇಳೆ ನೀನು ನನಗೆ ನ್ಯಾಯ ಒದಗಿಸಿದ್ದು ಹೌದಾದ್ರೆ ಈ ಕಪಿಸೇನೆಯನ್ನೆಲ್ಲ ನಿನ್ನ ಸೇವೆಗಾಗಿ ನಾನು ಬಳಸ್ತೇನೆ, ಅದನ್ನು ಕೊಡುತ್ತೇನೆ. ಆ ಮಾತನ್ನು ಉಳಿಸುವುದಕ್ಕಾಗಿ ರಾಮ ಮಾಡಿದ ಅಂತ ಕೇಳಿದರೆ ರಾಮನಿಗೇನು ನಮಗೆ ಚಟ ಇದ್ದಲ್ಲ, ಈ ಸೇವೆಯನ್ನು ಬಳಸಿಕೊಳ್ಳುವ, ಇವರನ್ನೆಲ್ಲ ನಮ್ಮ ಉಪಯೋಗಿಸಿಕೊಳ್ಳುವ ಎನ್ನುವ ಹಾಗೆ ಒಂದು ಗೌರವ ಭಾವದಿಂದ, ಪ್ರೀತಿ ಭಾವದಿಂದ ಹೇಳಿದ್ದು ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ. ಮತ್ತೆ ಒಂದು ಹೇಳ್ತೇನೆ, ಏನು? ಲಂಕೆಗೆ ಹಾರ್ಲಿಕ್ಕೆ ನಮಗೆ ಬರ್ತದೆ ಅಂತಾದ್ರೆ ರಾಮದೇವರು ಹೇಳ್ತಾ ಇದ್ರೆ ಎಲ್ಲರನ್ನು ಹೊತ್ತು ಆ ಕಡೆಗೆ ಒಮ್ಮೆ ಹೋಗು ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಸಾಮರ್ಥ್ಯ ನನಗೂ ಇತ್ತು, ಸೇತುವೆ ಅಗತ್ಯವೇ ಇರಲಿಲ್ಲ. ಅದರ ಉದ್ದೇಶ ಏನು ಅಂತ ಕೇಳಿದ್ರೆ ಪ್ರಪಂಚಕ್ಕೆ ಮುಂದೆ ಇದೊಂದು ಮಾದರಿಯಾಗಬೇಕು, ಹೀಗೂ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಇದನ್ನು ಸಂಘಟಿತವಾದಂತಹ ಕೆಲಸವನ್ನು 4 ಜನ ಒಟ್ಟು ಸೇರಿದ್ರೆ ಸಮುದ್ರಕ್ಕೂ ಹೀಗೆ ಮಾಡುವುದಕ್ಕೆ ಸಾಧ್ಯ ಉಂಟು ಅಂತ ನಮ್ಮ ಮೂಲಕ ತೋರಿಸಿಕೊಡಬೇಕು. ಈ ಆದರ್ಶವನ್ನು ತೋರಿಸಲಿಕ್ಕೆ ರಾಮ ಮಾಡಿ ಏನು ದೊಡ್ಡ ಕೆಲಸ ಇಲ್ಲದೆ ಮಕ್ಕಳನ್ನು ಮಾಡಿದಾಗೆಲ್ಲ ನನಗೇನು ಅದರಲ್ಲಿ ವಿಶೇಷ ಕಾಣುವುದಿಲ್ಲ. ನೀವು ಇದ್ದದ್ದೆಷ್ಟು? 77 ಕೋಟಿ ಕಪಿನಾಯಕರು, ಅರ್ಬುದ ಸಂಖ್ಯಾಕಾರಾದ ವಾನರ, 18 ಅರ್ಬುದ ಸೇನೆ. ಹೌದಾ? ಹೌದು. ಈಗ 100 ಯೋಜನ ಉದ್ದ, 10 ಯೋಜನ ಅಗಲ, ಹೌದು, 3 ಯೋಜನ ದಪ್ಪ, ಹೌದು. ಇದನ್ನು ಮಾಡ್ಲಿಕ್ಕೆ ಅಷ್ಟು ಬೇಕಾ? ಅಲ್ಲ, ಕೇಳಿದ್ದು ಇದು ಎಂತದ್ದು ಗೊತ್ತುಂಟ? ಮೊದಲೊಮ್ಮೆ ದೇವಸ್ಥಾನಕ್ಕೆ ಧ್ವಜಸ್ತಂಭ ಕರುವಾಗ ಕಾಡಿನಿಂದ ಕಡಿದು ಹೊತ್ತುಕೊಂಡು ಬಂದ್ರ. ದೇವಸ್ಥಾನದ ಎದುರು ಗದ್ದೆಗೆ ಬರುವಾಗ ಭಾರ ಆಗ್ಲಿಕ್ಕೆ ಆರಂಭ ಆಯ್ತು. ಭಾರ ಅಂದ್ರೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭಾರ. ಕೆಲವರೆಲ್ಲ ಹೇಳಿದ್ರಂತೆ ದೇವರು ನೋಡ್ತಾ ಇದ್ದಾರೆ, ಆ ಕಾರಣಿಕ, ಹಾಗಾಗಿ ಎತ್ತಲಿಕ್ಕೆ ಬರುವುದಿಲ್ಲ ಅಂತ. ಹೇಗೋ ಹೊಡ್ತಾಡಿಕೊಂಡು ದೇವಸ್ಥಾನದ ಅಂಗಳಕ್ಕೆ ಬಂತು. ಎಂತದಕ್ಕೆ ಇಷ್ಟು ಭಾರ ಆಯ್ತು? ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೆ ಬರುವಾಗಲೂ ಆಗದೇ ಇದ್ದ ಭಾರ ದೇವಸ್ಥಾನದ ಕೆಸರುಗದ್ದೆಗೆ ಬರುವಾಗ ಅಷ್ಟು ಭಾರ ಯಾಕಾಯ್ತು ಅಂತ ಒಬ್ಬ ಒಳ್ಳೆ ತಲೆ ಇದ್ದವ ಆಲೋಚನೆ ಮಾಡಿ ಎಲ್ಲರ ಕಾಲು ನೋಡಿದರೆ 100 ಜನ ಹೊತ್ತಿದ್ದಾರೆ, ಅದರಲ್ಲಿ 90 ಜನರ ಕಾಲು ಒದ್ದೆ ಆಗ್ಲಿಲ್ಲ. ಅದರಲ್ಲಿ ನೇತಾಡಿದ್ದ, ಹಾಗಾಗಿ ಭಾರ ಆದ್ದು. ಈ ಮಂಗಗಳೆಲ್ಲ ಇಷ್ಟು ಮಾಡಿದ್ದು ನೇತಾಡಿದ್ದೆ, ಬೇರೆ ಎಂತದ್ದು ಮಾಡಲಿಲ್ಲ.
ನೀನು ರಾಮಾಯಣ ಓದಿ ಹೇಳುವುದಲ್ಲ, ನಿನ್ನ ಅಂದಾಜಿಗೆ ಅಲ್ಲ, ಹೇಳುವುದು. ಅಂದಾಜಿತ್ತಲ್ಲ. ನಿನಗೆ ಅಷ್ಟು ನೋಡುವ ಸಂಖ್ಯೆ- ನೋಡುವ ನೇತಾಡಿದ ಒಂದು 4 ಮಂಗದ ಹೆಸರು ಹೇಳು. ಅಲ್ಲ, ಅಷ್ಟು ಸಂಖ್ಯೆ ನೀನು ನಾನಲ್ಲ, ಯಾರಾದ್ರೂ ನೇತಾಡಿದ್ರೆ ಹೇಳು ನೋಡುವ ಹೆಸರು. 27 ಕೋಟಿ ಕಪಿನಾಯಕರು, ಹಾ. 18 ಅರ್ಬುದ ಸೇನೆ, ಹಾ. ಇತ್ತಕ್ಕೆ ಸೇತುವೆ ಕಟ್ಟಲಿಕ್ಕೆ ಬೇಕಪ್ಪ. ನಾನು ಅಷ್ಟು ಮಾಡಿದ ಪೂಜಾರಿ ಗೊತ್ತು. ಆಧಾರ ಇಲ್ಲದೆ ಒಪ್ಪುವ ನಾನು ಅಲ್ಲ. ಬಾಯಲ್ಲಿ ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ ಅಲ್ಲಿ. ದೇವಲೋಕದಿಂದ ನಮ್ಮ ತಾಯಿಯಾದಂತಹ ಕುಂತಿ ದೇವಿ ಒಂದು ದಿವಸ ಶೋಕತಪ್ತರಾಗಿರುವಾಗ ಯಾಕಮ್ಮ ದುಃಖ, ಅದಕ್ಕೆ ಅವರು ಹೇಳಿದ್ರು, ನಿನ್ನ ದೊಡ್ಡಮ್ಮ ಗಾಂಧಾರಿ ದೇವಿ ಗಜನೋಹಿ ಮಾಡ್ತಾ ಇದ್ದಾಳೆ, ನನಗೊಂದು ಪ್ರಸಾದ ತಿನ್ಲಿಕ್ಕಾದ್ರೂ ಹೇಳಿಕೆ ಕೊಡ್ಲಿಲ್ಲ ಅವಳು ಅಂತ. ಅದಕ್ಕೆ ನಾನು ತೆಗೆದು ಪ್ರತಿಜ್ಞೆ ಮಾಡಿದೆ, ನಿನಗೆಲ್ಲ ಬೇಕಮ್ಮ ಆನೆ ಮಣ್ಣಿನದ್ದು, ದೇವಲೋಕದ ಆನೆ ತರಿಸ್ತೇನೆ, 4 ಅಕ್ಷರ ಬರೆದದ್ದು, ಸುರುಳಿ ಸುತ್ತಿದ್ದು, ಬಾಣದ ತುದಿಗೆ ಸಿಲುಕಿಸಿದ್ದು, ತೆಗೆದು ಬಿಟ್ಟದ್ದು, ವಜ್ರದ ಕಂಬಕ್ಕೆ ಠೈಯ ಹೋಗಿ ಬಡ್ದು, ಇಲ್ಲಿಂದ ರೊಯ್ಯ ಅಲ್ಲಿಂದ ಠೈ ಬಡ್ದು ಇಡೀ ದೇವಲೋಕದ ಸಭೆ ಒಬ್ಬ ಮೇಲೆ ಕೆಳಗಾಗಿ ಅದನ್ನು ವಾಚಿಸಿದ. ಅದರ ಕೊನೆಯಲ್ಲಿ ಬರ್ದಿದ್ದೆ, ಕಳಿಸದೇ ಇದ್ರೆ ನೋಡ್ತೇನೆ ನಿನ್ನನ್ನು ಅಂತ. ಬಂದಲ್ಲ ಮಾತಲ್ಲಿ, ದೇವಲೋಕದಿಂದ ಬರ್ತದೆ, ಆದ್ರೆ ನೀವೊಂದು ದಾರಿ ಮಾಡಬೇಕು ಅಂತ. ಆಗ ತೆಗೆದು ಬಿಟ್ಟದ್ದರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಸೇತುವೆ, ಭೂಮಿಯಿಂದ ಆಕಾಶಕ್ಕೆ, ಏಣಿ ಸ್ವರ್ಗದವರೆಗೆ. ಅದು ನೇರ ನಿಲ್ಲಿಸಿದ್ರೆ ಏಣಿ, ಅಡ್ಡ ಮಲಗಿಸಿದ್ರೆ ಸೇತುವೆ. ಹಾಗೆ ಈಗ ಮಾಡಿದ್ದೇನೆ ಅಂತ ಅವತ್ತು ಗಜನೋಹಿ ಪ್ರಸಂಗ ನೋಡು. ಈಗೆಲ್ಲ ಆಗುದಿಲ್ಲ ಅದು. ರಾಮದೇವರ ಸೇತುವೆಗೆ ತುಲ್ಯವಾಗಿ ಹೀಗೊಂದು ಸೇತುವೆ ಮಾಡ್ತೇನೆ ಅಂತ ಹೇಳುವ ನಿಮ್ಮ ಈ ಭಾಗ್ಯದ ಗರ್ವದ ಸ್ಥಾನವನ್ನು ಅರಿತೇನೆ. ದಾಸೋಹ ಭಾವದಿಂದ ನಾವು ಮಾಡಿದಂತಹ ಕೆಲಸ ಎನ್ನುವುದೇನುಂಟು, ಇದನ್ನು ಕ್ಷುಲ್ಲಕವಾಗಿ ಬಗೆದು ಏನೋ ಕೈಚಳಕದಿಂದ ಮಾಡಿದಂತಹ ನಿನ್ನ ಚಾತುರ್ಯವನ್ನು ರಾಮ ಸೇವೆಗೆ ನಾವು ವಿನಿಯೋಗಿಸಿದಂತಹ ನಮ್ಮ ನಿಜವಾದಂತಹ ಛಾತ್ರ ಎನ್ನುವುದೇನುಂಟು, ಆ ಕುರಿತಾಗಿ ಹೋಲನೆ ಮಾಡಿ ನಮ್ಮದು ಕ್ಷೀಣ ಎನ್ನುವ ಹಾಗೆ ನೀನು ಮಾತಾಡ್ತಿ ಅಂತಾದ್ರೆ, ನೀನು ಏರಿದ್ದು ಗರ್ವದ ಸಾಣುವನ್ನು ಅಂತ ಹೇಳುವುದು ಸ್ಪಷ್ಟ ಆಯಿತು. ಮದ ಅಂತ ಹೇಳಿದ್ರೆ ಪರೆ ಬಂದ ಕಣ್ಣು, ಮದ ಅಂತ ಹೇಳಿದ್ರೆ ಸೊಕ್ಕಿದ ಆನೆ. ಹಾಗಿದ್ರೆ ಈ ಎಲ್ಲ ನೆಲೆಯಿಂದ ನೀನು ಆಡಿದಂತಹ ಇಷ್ಟೋ ಮಾತುಗಳು ರಾಮನ ಕುರಿತಾಗಿ ದೂಷ್ಯವಾಗಿಯೂ ನಮ್ಮ ಕುರಿತಾಗಿ ತುಚ್ಛವಾಗಿಯೂ ಆಡುತ್ತಿ ಅಂತಾದ್ರೆ ನಿನ್ನ ತಲೆಗೆ ಏರಿರುವುದು ಪಿತ್ತ ಅಂತ ಹೇಳುವುದು ಸ್ಪಷ್ಟ ಆಯಿತು. ರಾಮ ಸೇತುವಿನ ಕುರಿತಾಗಿರುವಂತಹ ನಮ್ಮ ಯಾವ ಭಕ್ತಿಭಾವ ಉಂಟು, ಇದನ್ನು ಕ್ಷುಲ್ಲಕವಾಗಿ ಕಂಡಂತಹ ನಿನ್ನ ಈ ಸೇತು, ಇದನ್ನು ನೀನು ನಿರ್ಮಾಣ ಮಾಡುವಂತಹ ಶೈಲಿಯಲ್ಲಿ ನಮ್ಮನ್ನು ನಿಂದಿಸುವಂತಹ ವಾಕ್ಯವನ್ನಾಡಿದೆ ಅಂತ ಆದ್ರೆ ಏನು ಸುಮ್ಮನೆ ಬಿಡ್ತೇನೆ ಅಂತ ನಾ ಭಾವಿಸಿದೆಯೋ? ನನ್ನ ಬದುಕಿನಲ್ಲಿ ನಾನು ಮಾಡಿದಂತಹ ಸಾಧನೆಗಳೇನುಂಟು, ದೌಷ್ಟ್ಯವನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ನಾನು ತೋರಿದ ಪರಾಕ್ರಮ ಏನುಂಟು, ಅದನ್ನು ನಿನ್ನ ಮುಂದೆಯೂ ಪ್ರದರ್ಶನ ಮಾಡಬೇಕಾಗ್ತದೆ. ಹೇಗೆ ಗೊತ್ತೋ? ಹೇಗೆ ಕೈಯಲ್ಲಿ ಪಾಶವನ್ನು ಹಿಡಿಕೊಂಡು ಜೀವರದ್ದಾದಂತಹ ಆತ್ಮರೂಪಿಯಾದಂತಹ ಒಂದು ಸ್ವರೂಪವನ್ನು ಎಳೆಕೊಳ್ಳುವಂತಹ ಜವನ ಕೈಯಲ್ಲಿರುವಂತಹ ಪಾಶವನ್ನಾದರೂ ಕಿತ್ತೇನು.
ನೀನು. ಅಷ್ಟು ಮಾತ್ರ ಅಲ್ಲ, ಈ ಕಾಲಕ್ಕಾಗುವಾಗ ಇಕ್ಷು ಕ್ಷುರ ಕೃತ ದದಿ ಲವಣ ಕ್ಷೀರ ಶುದ್ಧೋದಕಗಳೆಂಬಂತಹ ಸಪ್ತ ಶರದಿಗಳನ್ನೇ ಶುಷ್ಕೀಭೂತವಾಗಿಸಿ ರಾಮನಿಂದ ಆಯಿತು ಅಂತಾದ್ರೆ ಲೋಕವನ್ನೇ ಅಲ್ಲೋಲ ಕಲ್ಲೋಲವನ್ನಾಗಿ ಮಾಡಿ ಏನು ರಾಮನಿಂದೆಯನ್ನು ಮಾಡಿ ರಾಮನಿಗೆ ವಿರೋಧವಾಗಿ ಅವನದ್ದಾದಂತಹ ಸಾಮರ್ಥ್ಯಕ್ಕೆ ಸಡ್ಡು ಹೊಡೆಯುವ ಹಾಗೆ ಸೇತು ಬಂಧವನ್ನು ಶರಮುಖದಲ್ಲಿ ನೀನು ಮಾಡ್ತೇನೆ ಅಂತ ಕೇಳಿದರೆ ಪ್ರಪಂಚದ ಯಾವ ಶಕ್ತಿಯನ್ನೇ ಆದರೂ ಸುಮ್ಮನೆ ಬಿಡುವ ಅಂತ ಭಾವಿಸಬೇಡ. ಯಾವನೇ ಎದುರು ಬಂದರೂ ಅದನ್ನು ಆಕ್ಷೇಪಿಸ್ತೇನೆ. ಏನ್ ಹೇಳ್ತಿ? ಬಾಣ ಮುಖದಲ್ಲಿ ಈಗ ಮಾಡ್ತೇನೆ. ಮಾಡಿದ್ರೆ ಅದು ಮಾಡ್ತೇನೆ ಗೊತ್ತು. ಅಸಮಬಲನೆನಿಸಿಕೊಂಡಂತಹ ರಾಮನ ಬಲಕ್ಕೆ ಪ್ರತಿಯಾಗಿ ನೀವು ಇಂತಹ ಒಂದು ಸೇತು ಬಂಧವನ್ನು ಮಾಡಿ ರಾಮನ ಬಲಕ್ಕೆ ಪ್ರತಿಯಾಗಿ ನಾನು ಮೀರಿದ ಬಲವುಳ್ಳವನು ಅಂತ ತೋರಿಸುವುದಕ್ಕೆ ತೊಡಗುತ್ತಿ ಅಂತಾದರೆ ನೀನು ನಿನ್ನ ಚಾತುರ್ಯದಿಂದ ನಿರ್ಮಾಣ ಮಾಡಿದಂತಹ ಈ ಶರ ಸೇತುವನ್ನು ಮುರಿಯದೆ ಹೋದ್ರೆ ಹನುಮ ಅಲ್ಲ, ನಾನು ಹನುಮ ಅಲ್ಲ. 3 ಬಾರಿಗೆ ಎಂತದ್ದು? 3 ಬಾರಿಗೆ ಸಂದೇಹ ಇಲ್ಲ. ಹೌದಾ? ಈಗ ನೀನು ಎದ್ದು ನಿಂತುಕೊಳ್ಳುವಾಗ ನನಗೆ ಹನುಮಂತ ಅಂತ ಗೊತ್ತಾಯ್ತು. ಬೇಡ ಅಂತ ಬಿಟ್ಟದ್ದು ಸ್ವರೂಪ. ಆಯ್ತು, ನೀನು ಹನುಮಂತನೇ. 3 ಸಲ ಪಂತ ಅಂತ ಹೇಳಿದ್ರೆ ಹಾಗೆ ಅದು 3 ಸಲ ನಾನು ಕಟ್ಟುತ್ತೇನೆ. ಆ 3 ಸಲವೂ ನೀನದನ್ನು ಕಾಲು ಊರಿ ಮುರಿದೆಯಾದರೆ ನಾ ಸಾಯ್ತೇನೆ. ನೀನೇನ್ ಮಾಡ್ತಿ? 3 ಬಾರಿ ಅಲ್ಲ, ನೀನು 100 ಬಾರಿ ಕಟ್ಟಿದ್ರು ಅದನ್ನು ಮುರಿತೇನೆ. ಆದ್ರೆ ನನ್ನ ದೋಷ ಏನು ಗೊತ್ತೋ, ನಿನ್ನ ಹಾಗೆ ಸಾಯುವುದಕ್ಕೆ ನನಗಾಗುವುದಿಲ್ಲ. ನಿನಗೆ ಸಾಯುವುದಕ್ಕೂ ಆಗುವುದಿಲ್ಲ? ಸಾಯುವುದಕ್ಕೂ ಆಗುವುದಿಲ್ಲ. ಚಿರಂಜೀವಿತ್ವ ಪಾಪ ಅಲ್ಲ, ಒಂದು ಸಾಯ್ಲಿಕ್ಕೂ ಆಗುವುದಿಲ್ಲ ಅಲ್ಲ. ಅಲ್ಲ, ಅದಕ್ಕೆ ನಿನಗೇನು ಅಷ್ಟು ಕನಿಕರ? ನಿನಗೆ ಬೇಗ ಸಾಯ್ಬೇಕು ಅಂತ ಉಂಟು. ನಮಗೆಲ್ಲ ಸ್ವಾತಂತ್ರ್ಯ ಉಂಟು. ಇರ್ಲಿಯಪ್ಪ, ನಮಗೂ ಸ್ವಾತಂತ್ರ್ಯ ಅಲ್ಲ, ನಮಗೆ ಸಾವಿನಿಂದ ಸಂಕ್ರಮಣ ಉಂಟು. ಸಾವಿಲ್ಲ, ಆದ್ರೆ ಪದೋನ್ನತಿ ಅನ್ನುವುದುಂಟು. ಈಗ ಹೇಳ್ತೇನೆ, ನಾ ಸಾಯುವುದಿಲ್ಲ, ಆದ್ರೆ ಬದುಕಿ ಸಾಯ್ತೇನೆ. ಅದೇಗೆ? ಇದುವರೆಗೆ ಬದುಕಿನಲ್ಲಿ ನಾನು ದಾಸೋಹ ಭಾವದಿಂದ ಬದುಕಿದ್ರೆ ರಾಮ ಸೇವಕ ಅಂತ ಬದುಕಿದ್ದು, ರಾಮನ ಭಟ್ಟ ಅಂತ ಬದುಕಿದ್ದು. ಎಲ್ಲಿಯಾದರೂ ನೀಗೈದ ಸೇತುವನ್ನು ಮುರಿಯುವುದಕ್ಕೆ ನನಗೆ ಅಸಾಧ್ಯವಾಗಿ ಹೋದ್ರೆ ರಾಮ ಭಕ್ತ ಅಂತ ಹೇಳುವ ಹೆಸರನ್ನು ಸುಟ್ಟೆ ನಿನ್ನ ಭಕ್ತನಾಗಿ ನಿನ್ನ ಒಟ್ಟಿಗೆ ಬರ್ತೇನೆ ಸೇವಕನಾಗಿ. ದೊಡ್ಡ ಲಾಭ ಇಲ್ಲ. ನೀನೆಂತದ್ದು ವ್ಯಾಪಾರಕ್ಕೆ ಬಂದದ್ದು? ಇಲ್ಲಿ ಹೇಳಿದ್ದು ನೀನು ಯಾತ್ರೆಗೆ ಬಂದದ್ದು ವ್ಯಾಪಾರಕ್ಕೆ ಅಲ್ಲ. ನಾನು ಗೆದ್ರು ಸಿಕ್ಕುದೊಂದು ಮಂಗ ಮಾರ. ಆಯ್ತು, ತೊಂದರೆ ಇಲ್ಲ. ಹಾಗಿದ್ರೆ ಪ್ರಾರಂಭಿಸಲೇ ನಾನು ನೋಡು. ಪರೀಕ್ಷಿಸುವುದಕ್ಕೆ ಬೇಕಾಗಿ ನನ್ನ ಬಲಗಾಲಲ್ಲ ಎಡಗಾಲಿನ ಹೆಬ್ಬರಳಿನಿಂದ ಚೆಮ್ಮಿ ಬಿಟ್ಟಿದ್ದೇನೆ. ಜೈ ಶ್ರೀರಾಮ್. 2 ಸೇತುವೆ ನಿರ್ಮಾಣ ಆಗಿದೆ, ನಿರ್ಮಾಣ ಮಾಡಿದ್ದೇನೆ. 2ನೇದನ್ನು ಆಗ ಎಡಗಾಲು ಉಪಯೋಗ ಮಾಡಿ ಆಗಿದೆ. ಅದಕ್ಕೆ ಇನ್ನೊಂದು ಬೇಡ, ಬಲಕಾಲು. ಬಲಕಾಲಿನ ಹೆಬ್ಬರಳಿನಿಂದ ಚೆಮ್ಮಿ ಬಿಟ್ಟಿದ್ದೇನೆ. ನೋಡು, ಶ್ರೀರಾಮಚಂದ್ರಕ್ಕೆ ಜೈ. ನಿನಗೆ ಕಾಲು 2 ಇರುವುದಲ್ವಾ? ನನ್ನದು 3ನೇ ಸೇತುವೆ ತಯಾರಾಗಿದೆ ನೋಡು. ಇದನ್ನು ತಲೆ ಉಪಯೋಗ ಮಾಡುವುದಿಲ್ಲ,
ಎರಡು ಕಾಲು ಬೇಡ. ಈಗ ಏನನ್ನು ಉಪಯೋಗ ಮಾಡ್ತೇನೆ ಅಂತ ಕೇಳಿದ್ರೆ ನನ್ನ ಬಲಗಾಲಿನ ಕಿರುಬೆರಳಿನಿಂದ ನಿನ್ನ ಈ ಸೇತುವನ್ನು ಇದೋ ಎಸರಿದ್ದೇನೆ. ಜೈ ಶ್ರೀರಾಮ್. ಮೂರಕ್ಕೆ ಮೂರು ನೀನು ಮುರಿದಿಯಲ್ಲ. ಅಲ್ಲ, ಈಗ ಒಂದು ಸೇತುವೆಯನ್ನು ಯಾರಾದರೂ ಸ್ವಲ್ಪ ನೋಡುವಷ್ಟು ನಿನಗೆ ವ್ಯವಧಾನ ಇಲ್ಲಲ್ಲ. ಒಂದು ಸೇತುವೆ ಮಾಡಿದ್ರೆ ಅದನ್ನು ಯಾರಾದರೂ ಒಂದು 4 ಜನ. ನಾನು ನೋಡ್ತಾ ಇದ್ದೆ, ನಿನ್ನ ಬಾಯಿಯಿಂದ ರಾಮನ ಕುರಿತಾಗಿರುವ ಒಂದು ಅಕ್ಷರ ಬಂದು ಇದು ರಾಮನ ಕುರಿತಾಗಿರುವ ಧನ್ಯತೆಯಿಂದ ನಾನು ಒಂದು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರೆ ನೋಡ್ತಿದ್ದೆ. ರಾಮನನ್ನು ನಿಂದಿಸಿ ರಾಮನ ಕುರಿತಾಗಿ ಒಂದು ರೀತಿಯ ಕೆಟ್ಟ ಭಾವನೆ ಮೂಡುವ ಹಾಗೆ ಮಾಡಿದ್ರೆ ನಾನು ಆಗ್ಲೇ ಆಡಿದ್ದದನ್ನೇ 3 ಅಲ್ಲ 100 ಬಾರಿ ಮಾಡಿದ್ರು ಬಿಡುವುದಿಲ್ಲ ಅಂತ. ಅಲ್ಲ, ನಾನು 3ಕ್ಕಿಂತ ಹೆಚ್ಚು ಮಾಡುವುದಿಲ್ಲ ಅಂತ ಹೇಳಿದ್ದೇನೆ. 3ರಲ್ಲಿ ನಿಂತಿತ್ತು ನನ್ನದು, ನಮ್ಮದಾಯ್ತು. ಏನು ತಲೆ ಅಡಿಗೆ ಹಾಕಿದ್ದು? ತಲೆ ಅಡಿಗೆ ಅಂದ್ರೆ ಅದು ಅಡಿಗೆ ಬೀಳ್ತದೆ. ಮಾನವಾ ಅಯ್ಯ ಮಾನವ, ಬರೇ ಕೈ ಚಳಕದಿಂದ ನೀನು ಮಾಡಿದಂತಹ ಸೇತುವಿನ ಗತಿ ಏನಾಯಿತು ಎನ್ನುವುದನ್ನೊಮ್ಮೆ ಕಣ್ಣು ಬಿಟ್ಟು ನೋಡು. ಪ್ರಪಂಚದಲ್ಲಿ ತಿಳಿದವರೆಲ್ಲ ಬುದ್ಧಿಮಾತಿಗಾಗಿ ಆದರೂ ಕೆಲವೊಂದು ಹಿತನುಡಿಗಳನ್ನು ನಮಗೆ ಆದರ್ಶವಾಗಿ ಹೇಳಿದ್ದುಂಟು. ಸ್ವಲ್ಪ ಅದನ್ನೆಲ್ಲ ಓದಬೇಕು ಬದುಕಿನಲ್ಲಿ. ಬರೇ ದೇಶ ಸುತ್ತಿರಿದೆ ಸಾಕಾಗುವುದಿಲ್ಲ, ಸ್ವಲ್ಪ ಕೋಶವು ಓದಬೇಕು. ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀನು ಮುಳುಗಬೇಡ. ಇದು ನಮಗೆ ತಿಳುವಳಿಕೆಗೆ ಹೇಳಿದಂತಹ ಮಾತು. ರಾಮನನ್ನು ಮೀರುವ ವ್ಯಕ್ತಿತ್ವ ನನ್ನದ್ದು ಅಂತ ಹೇಳಿ ಸ್ಥಾಪಿಸುವುದಕ್ಕೆ ಹೊರಟ ನಿನ್ನ ಸೇತುವಿನ ಗತಿ ಏನಾಯಿತು? ಈಗ ಪ್ರಾಣ ಕಳ್ಕೊಳ್ಬೇಕಲ್ಲ ಅಂತ ಹೇಳಿ ಚಿಂತಿಸುವ ಹಾಗಾಯಿತು. ಆದರೆ ನಾನು ರಾಮನ ಭಕ್ತನಾಗಿ ಈಗ ಹೇಳ್ತಾ ಇದ್ದೇನೆ, ನಿನ್ನ ಸಾವನ್ನು ನೋಡಿ ಆನಂದಿಸುವಂತಹ ಸ್ವಭಾವ ನನ್ನದ್ದಲ್ಲ. ರಾಮದೇವರ ಆದರ್ಶ ಬದುಕಿನಲ್ಲಿ ಏನು? ಕೊಲ್ಲುವುದು ಹೆಚ್ಚಳವಲ್ಲ, ಮನುಷ್ಯ ಲಕ್ಷಣ ಅಲ್ಲವೇ ಅಲ್ಲ. ಬದುಕುವುದು, ಬದುಕ ಬಿಡುವುದು ಮಾನವತೆಯ ಮಹತ್ವ. ರಾಮನಷ್ಟು ದೊಡ್ಡ ಜನ ಅಲ್ಲದೇ ಇದ್ರು ರಾಮನ ಆದರ್ಶವನ್ನು ಒಂದು ಇಷ್ಟಾದ್ರೂ ಪಾಲಿಸುವ ರಾಮ ಭಕ್ತನಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ಪುಣ್ಯಕ್ಕೆ ಯಾರು ಆಚೆ ಈಚೆ ನೋಡ್ಲಿಲ್ಲ ನಮ್ಮನ್ನು, ನಮ್ಮ ಮಧ್ಯೆ ಮಾತ್ರ ಮಾತುಕತೆ ಆದದ್ದು. ನೀನು ಯಾವ ಕಾರಣಕ್ಕೂ ನನ್ನ ಕಣ್ಣ ಮುಂದೆ ಸತ್ತು ಆ ನಿನ್ನ ಬೂದಿ ಅದು ನನ್ನ ಮುಂದೆ ಗಾಳಿಯಲ್ಲಿ ಹಾರಾಡುವುದನ್ನು ಕಾಣುವಂತಹ ಒಂದು ಕುತ್ಸಿತವಾದಂತಹ ಭಾವ ನನ್ನಲ್ಲಿಲ್ಲ. ಎಲ್ಲಿಯಾದರೂ ಸಾಯುವವರೆಗೆ ನೀನು ಬದುಕಿಕೋ. ಆದರೆ ಒಂದು ಎಚ್ಚರಿಕೆಯ ಮಾತು ಹೇಳ್ತೇನೆ, ನಾವು ಅಧಿಕ ಪ್ರಸಂಗ ಮಾಡುವಾಗ ತುಂಬ ಜಾಗ್ರತೆ ಮಾಡಬೇಕು. ನಾವಿರುವ ಜಾಗದಲ್ಲಿ ಆದರೆ ದೊಡ್ಡಸ್ತಿಕೆ ತೋರಿಸಬಹುದು, ಹೋದಲ್ಲಿ ಎಲ್ಲ ನಾವು ದೊಡ್ಡಸ್ತಿಕೆ ತೋರಿಸಿದರೆ ಇದ್ದವರ ಹತ್ರ ಪೆಟ್ಟು ತಿಂದೇ ಬರಬೇಕಾದೀತು. ಇದೊಂದು ಯಾತ್ರೆಗೆ ಹೋಗುವವರು ಇಲ್ಲಿಯೂ ಗಮನಿಸಬೇಕಾದಂತಹ ವಿಚಾರ. ಇನ್ನು ಮುಂದೆ ಎಲ್ಲಿಯಾದರೂ ಹೋದರೆ ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡ. ದೇವರು ಒಳ್ಳೇದು ಮಾಡಲಿ ನಿನಗೆ. ಹೋಗು ಹೋಗು. ಒಳ್ಳೆ ಅನುಭವದ ಮಾತು ಹೇಳಿದವ ಅಲ್ವಾ? ಕಟ ಕಟ ಸೊಕ್ಕಿ ಬಂತವ ಮಕ್ಕಳ ಹಕ್ಕಿದಾರನು ಸಾಥೋಯ
ಆಯಿತು. ಕೆಲವು ಸಲ ಬಯಲಲ್ಲಿ ಮಕ್ಕಳು ಆಡ್ತಾರೆ, ಗಿಡ ನೆಡುವುದು ಬೆಳಿಗ್ಗೆ, ಸಂಜೆ ಹೋಗಿ ಕಿತ್ತು ನೋಡುವುದು ಬೇರು ಬಂದಿದ ಅಂತ. ಅದಕ್ಕಿಂತ ಹೆಚ್ಚಾಯ್ತಾ ಇದು? ಕೆಲವು ಸಲ ಹುಡುಗಾಟಿಕೆ ಅಂತ ಉಂಟು. ಜಾತ್ರೆಯ ಗದ್ದೆಯಲ್ಲಿ ಯಾರಿಗಾದರೂ ತಾಗಿದ್ರೆ ಬೀಳ್ತದೆ ಅಂತ ಗೊತ್ತುಂಟು, ಆದರೂ ಅವರಿಗೊಂದು ಹುಚ್ಚದು. ಹಾಗೆ ಆಯಿತು ನಮ್ಮದ್ದು. ಅನುಭವ ಕಡಿಮೆ ಅಲ್ಲ ನನಗೆ. ಯಾಕೆ ಇಂತಹ ಒಂದು ಅಹಂಕಾರ ಬಂತೋ ಗೊತ್ತಿಲ್ಲ. ಹಕ್ಕಿದೇರನಿದ್ದಾನೆ ನೋಡಿ ನನ್ನ ಅವಿವೇಕ. ಅವ ಮುರಿಯುವಾಗೆಲ್ಲ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದ. ಒಂದು ಸಲ ಆದರೂ ಕೃಷ್ಣ ಅಂತ ಹೇಳಿ ಕಟ್ಟಲಿಕ್ಕೆ ನನಗೆ ಮನಸ್ಸು ಬಂತ? ನನಗೆ ಕೃಷ್ಣನ ಹೆಸರು ನನ್ನ ಬಾಯಲ್ಲಿ ಬಂತ? ಅದೇ ಅಹಂಕಾರ. ಅಹಂಕಾರ ನಮ್ಮ ಚೀಲದಲ್ಲಿದ್ದಾನೆ ಕೃಷ್ಣ ಅಂತ. ಒಟ್ಟಿಗೆ ಇದ್ದರೂ ನಾವು ಅವನನ್ನು ಸ್ಮರಿಸದೇ ಇದ್ದರೆ ಅವ ಅಹಂಕಾರಕ್ಕೆಲ್ಲ ಮೌಲ್ಯ ಕೊಡುವವನಲ್ಲ. ಸಾಕು ತನ್ನಯ್ಯ ಬಾಳ್ವೆಗೆ, ಸುಮ್ಮನೆ ಎಂಥದಕ್ಕೆ. ನಾನು ಅವನಲ್ಲಿ ಹೇಳಿದ್ದೇನೆ ಮೊದಲೇ, ನಾನು ಸಾಯ್ತೇನೆ ಅಂತ. ಅವನೇ ಹೇಳಿದ, ನನಗೆ ಸಾಯ್ಲಿಕ್ಕಾಗುವುದಿಲ್ಲ, ನಾನು ಸತ್ತು ಬದುಕುತ್ತೇನೆ. ಅಲ್ಲ, ಬದುಕಿ ಸಾಯ್ತೇನೆ ಅಂತ ಹೇಳಿದ್ದವು ಅಲ್ವಾ? ಬದುಕಿ ಸಾಯ್ತೇನೆ ಅಂತ ಹೇಳಿದ್ದಲ್ವ? ಹೌದು, ಬದುಕಿ ಸಾಯ್ತೇನೆ ಅಂತ ಹೇಳಿದ್ದವು. ನಾನೀಗ ಸಾಯದೆ ಬದುಕಿದ್ರೆ ಹಾಗೆ ಆಗಲಿಲ್ವಾ? ಅವ ಏನು ಹೇಳಿದ್ದು? ಮರ್ಯಾದೆ ಕಳ್ಕೊಂಡು ಜೀವ ಇದ್ದರೂ ಜೀವಚ್ಛವದ ಹಾಗೆ ಬದುಕುತ್ತೇನೆ ಅಂತ. ನಾನು ಈಗ ಪಂಥದಲ್ಲಿ ಸೋತು ಬದುಕಿದ್ರೆ ಅದಕ್ಕಿಂತ ಹೆಚ್ಚಾಗ್ಲಿಕ್ಕುಂಟಾ? ಜೀವಚ್ಛವವೇ. ಹೇಳ್ತಾನೆ ಯಾರಲ್ಲಿಯೂ ಹೇಳುವುದಿಲ್ಲ ಅಂತ. ಈ ಯಾರಲ್ಲಿಯೂ ಹೇಳುವುದಿಲ್ಲ ಎನ್ನುವುದು ಮಹಾ ಅಪಾಯದ ವಿಷಯ. ಸ್ವಾಮಿ ಯಾರಲ್ಲಿಯೂ ಹೇಳಬೇಡಿ. ಮಾರನೇ ದಿವಸ ಇವ ಹೋಗಿ ಅವರಿದ್ದಾರಾ, ಯಾಕೆ ಅವರು ಹೀಗೆ ಮಾಡಿದ್ದಾರೆ ಅದನ್ನು ಹೇಳಿ ಯಾರಲ್ಲಿ ಹೇಳಬೇಡಿ ಅಂತ ಹೇಳಿದ್ದಾರೆ. ಅದು ಮಹಾಪಾಯ. ಯಾರಲ್ಲಿ ಹೇಳುವುದಿಲ್ಲ. ಇವ ಹೇಳ್ಯಾನೋ, ಅವ ಈಗ ತಿರುಗುತ್ತಾನೆ. ಒಂದು ಕಾಲದಲ್ಲಿ ಅವನಿಗೆ ನಾನು ಜೀವದಾನ ಮಾಡಿದವ ಬೇಕಾ? ಇವ ಮಂಗ ಬಂಟ ಅಂತ ಹೇಳ್ತಾನೆ. ಮಾರಾಯರೆ, ಅವ ಬಂಟಾದ್ರೆ ನಾವೆಂಥದ್ದು ಮತ್ತೆ? ಸಾಯುವುದೇ. ಅಗ್ನಿಕುಂಡದ ಪ್ರತಿಷ್ಠೆ ಮಾಡಿದ್ದೇನೆ ನಾನು. ಸುತ್ತು ಬರುವಾಗ ಒಂದು ದೇವರ ಹೆಸರು ಹೇಳುವ, ಜಯ 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 ಶ್ರೀಕೃಷ್ಣ, ಜಯ ಜಯ ಗೋವರ್ಧನೋದ್ಧರಣ, ಗೋಪಿಕಾ ವಲ್ಲಭ. ನೀನು ಎಲ್ಲಿದ್ದಿ ಅಂತ ನನಗೆ ಗೊತ್ತಿಲ್ಲ ಭಾವ, ನಾನಂತೂ ಸಾಯ್ತಿದ್ದೇನೆ. ಕೃಷ್ಣ 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 ಕೃಷ್ಣ. ಪರಿಸ್ಥಿತಿಯೇ ಕೈಮೀರಿ ಹೋಯಿತಲ್ಲ. ಯುಗ ಧರ್ಮದ ನಡುವೆ ಯುಗ ತತ್ವದ ನಡುವೆ ಸೇತು ಬಂಧನವನ್ನು ಮಾಡಬೇಕಾದವರು ತಮ್ಮೊಳಗಿನ ಅಹಂಭಾವಕ್ಕೆ ಪ್ರಚೋದನೆಯನ್ನು ಕೊಡುತ್ತಾ ಒಬ್ಬ ಸೇತುವನ್ನು ಕಟ್ಟುವುದಂತೆ ಮತ್ತೊಬ್ಬ ಮುರಿಯುವುದಂತೆ. ಇದು ಹೀಗೆ ಮುಂದುವರಿದರೆ ಇದರ ಹಿನ್ನೆಲೆಯಲ್ಲಿ ನಾನು ಅಂತುಕೊಂಡಿರುವಂತಹ ಉದ್ದೇಶ ಇದು ಈಡೇರುವುದಕ್ಕೆ ಸಾಧ್ಯ ಇದೆಯೇ? ಅವನನ್ನು ನೋಡಿದರೆ ಅವ ರಾಮಾರ್ಪಣ ಅಂತ ಹೇಳಿಕೊಂಡು ಬದುಕಿದವ, ಇವ ನೋಡಿದರೆ ಕೃಷ್ಣಾರ್ಪಣ ಅಂತ ಹೇಳಿಕೊಂಡು ಬದುಕಿದವ. ಇಬ್ಬರಲ್ಲೂ ಸ್ವಂತದ್ದು ಏನಿಲ್ಲ, ಮತ್ತೊಬ್ಬನ ಹೆಸರಲ್ಲೆಲ್ಲೂ ಎಲ್ಲವನ್ನು ಸ್ಥಾಪಿಸಿಕೊಂಡದ್ದು. ಈ ಹೊತ್ತಿಗಾಗುವಾಗ ಇದನ್ನು ಮರೆತು ವ್ಯವಹರಿಸ್ತಾರಂತಾದರೆ ಇದನ್ನು ಎಚ್ಚರಿಸಬೇಕು. ಹೇಗೋಗುವುದು? ರಾಮನ ರೂಪದಲ್ಲಿ ಹೋಗಿ ಹನುಮಂತನ ಮುಂದೆ ನಿಂತರೆ ಇವ ಒಪ್ಪಿಕೊಳ್ತಾನೋ, ಅಥವಾ ಕೃಷ್ಣನ ರೂಪದಲ್ಲಿ ಇವನ ಮುಂದೆ ಹೋದರೆ ಅವ ಒಪ್ಪಿಕೊಳ್ತಾನೋ? ಇಲ್ಲ. ವರ್ತಮಾನಕ್ಕೆ ಸರ್ವಮಾನ್ಯನಾದಂತಹ ಬ್ರಾಹ್ಮಣನ ರೂಪದಲ್ಲಿ ಮುಂದೆ ಹೋದಾಗ ಇಬ್ಬರು ಖಂಡಿತವಾಗಿಯೂ ನನಗೆ ಸ್ಪಂದಿಸ್ತಾರೆ. ಅಯ್ಯ, ಹಾರುವುದಕ್ಕೆ ನಿಲ್ಲು ನಿಲ್ಲು ಮನದ
ಕಣ್ಣು ಮುಚ್ಚಿಕೊಂಡು ಏನು ಸ್ಮರಿಸಿಕೊಂಡು ಎದುರಿಗಿರುವ ಬೆಂಕಿಗೆ ಹಾರುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ? ಏನಿಲ್ಲ, ಸಾಯುವಾಗ ದೇವರ ನಾಮ ಸ್ಮರಣೆ ಮಾಡುವ ಅಂತ. ಅಲ್ಲ, ಸಾಯುವಾಗ ಸಾವು ಅದು ತನ್ನಷ್ಟಕ್ಕೆ ಬರಬೇಕು, ನೀನೇ ಸಾವನ್ನು ಆವಾಹಿಸಿಕೊಳ್ಳುವುದು ಯಾಕೆ? ಏನ್ ಮಾಡುವ ಹೇಳಿ, ಬದುಕಿನಲ್ಲಿ ಕೆಲವೊಮ್ಮೆ ಆಗಬೇಕಾಗ್ತದೆ. ಅಂತದ್ದೇನಾಯಿತು ಅಂತ ಬೇಕಲ್ಲ. ಏನಾಗ್ಲಿಕ್ಕೆ ಉಂಟು ಇನ್ನು? ಹ, ನಾನು ಆಗದಿಂದ ನೋಡ್ತಾ ಇದ್ದೇನೆ. ನೀನು ಓ ಈ ವಾನರ, ಅವನ ಸುದ್ದಿ ಮಾತಾಡಬೇಡಿ ಸ್ವಾಮಿ, ವಂದಿಸಿದ್ದೇನೆ. ಮಾದಿಕವರ ಸಂಜ್ಞಾವ. ಈ ನರ ಮತ್ತು ವಾನರ ಮಾತಾಡುವುದು, ಈಗ ಯಾವುದೋ ಒಂದು ವಾನರನನ್ನು ಕಂಡಾಗ ಒಬ್ಬ ನಿಂತು ಮಾತಾಡಿಸ್ತಾನೆ ಅನ್ನುವುದು ಆತನ ಕುತೂಹಲ ಮತ್ತು ಇದು ಸಹಜವಾದ ವಿಷಯ. ಆದ್ರೆ ಇಷ್ಟು ಹೊತ್ತು ಮಾತಾಡಿಸ್ತಾನೆ ಅಂತ ಆದ್ರೆ ಏನೋ ನಿಮ್ಮ ಸಂವಾದ ನಡೆದಿದೆ. ಸಂವಾದ ಅಂತ ನಾನು ಹೋದ್ದು, ನನಗೆ ಸಾವೇ ಆಗುವಾಗ ಆಯ್ತು ಬೇಕಾ? ಅದು ವಾದ ಪ್ರತಿವಾದಗಳ ಹಾಗೆ ಬೆಳೀತಾ ಹೋಯಿತು. ಏನಾಯಿತು? ನೀನು ಸಾಯುವುದಕ್ಕೆ ಮುಂದಾಗುವುದು ಯಾಕೆ? ಇವ ನಿನಗಾದ್ರೂ ಹೇಳಿದ್ದೇನು? ಸ್ವಲ್ಪ ನನ್ನಲ್ಲಿ ಹೇಳಬಹುದಾ? ಯಾಕೆ ನಿಮ್ಮಲ್ಲಿ ಹೇಳುದು? ಅಲ್ಲ, ನೀನು ಸಾಯುವುದಕ್ಕೆ ಮುಂದಾಗುತ್ತೆ ಅಂತಾದ್ರೆ ಪ್ರಾಣವನ್ನು ಕಳ್ಕೊಳ್ಳುವವ ಅದನ್ನೇನಾದ್ರೂ ಉಳಿಸುವುದಕ್ಕೆ ಸಾಧ್ಯ ಆಗುತ್ತೆ? ಯಾಕೆ ಉಳಿಸ್ಬೇಕು? ನಾನು ಉಳಿಬೇಕು ಅಂತ ಹೊರಟದ್ದಲ್ಲ, ಸಾಯ್ಲಿಕ್ಕೆ ಹೊರಟದ್ದು. ಒಂದು ಪ್ರಾಯದವರು ಬರುವಾಗ ಅದ್ರ ಸ್ವಲ್ಪ ವಿಷಯ ಏನು ಅಂತ ಹೇಳುವಾಗ ನೀನು ಪ್ರಾಯದವರಲ್ಲಿ ಮಾತಾಡಿ ನಾನು ಸಾಯ್ಲಿಕ್ಕೆ ಆಗಲೇ ಹೇಳಿದೆ. ಪ್ರಾಯದವರು ಅಂತ ಹೇಳಿಕೊಂಡು ತಾತ್ಸಾರ ಮಾಡಬೇಡ, ಒಂದು ವಿಷಯ, ಒಂದು ಬ್ರಾಹ್ಮಣ ಅಲ್ವಾ? ಅವಸರದ ಕೈಯಲ್ಲಿ ನಿನ್ನ ಬುದ್ಧಿ ಕೊಟ್ಟು ಪ್ರಾಣ ಕಳ್ಕೊಳ್ಳಬೇಡ ಅಂತ ಹೇಳಿದ್ದು ಸ್ವಾಮಿ. ಅರ್ಧ ಸುತ್ತು ಮಾತ್ರ ಬಾಕಿ ಇದ್ದದ್ದು, ನನಗೆ ಸುತ್ತ ಅರ್ಧ ಕಡಿಮೆ ಅಂತ ಮಾಡಿದಿರಿ ನೀವು. ಹಾಗಲ್ಲ, ಇನ್ನು ನೀನು ಮುಂದುವರಿದ್ರೆ ಮುಂದೆ ಹಾರತಿ ಅಲ್ವೋ, ಅದಕ್ಕೆ ತಡೆದು ದೂರದಿಂದಲೇ ಕರೆದು ನಿಲ್ಲಿಸಿ. ನಿಮಗೆ ಕೇಳಲೇಬೇಕಾ? ಹೌದಪ್ಪ, ನನಗೆ ಕೇಳಬೇಕು. ಸ್ವಾಮಿ, ಏನು? ನಾನು ಕುಂತಿದೇವಿ ಮಗ ಅರ್ಜುನ ಅಂತ ನನ್ನ ಹೆಸರು. ಪಾಂಡು ಚಕ್ರವರ್ತಿಯ ಕ್ಷೇತ್ರಜ. ಓಹೋ. ಹಸ್ತಿನಾವತಿಯವ, ಕ್ಷತ್ರಿಯ. ಕೇಳಿಬಲ್ಲೆ ನಾನು. ಕೃಷ್ಣನ ಭಾವನೆಂಟ. ಗೊತ್ತಾಯ್ತು. ನಮಃ. ಸ್ವಾಮಿ, ನಾನು ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿ ಬದುಕಿದ ಹನುಮಂತ. ಹೌದೌದು, ಆ ಯುಗದವನು. ಹೌದು. ಇದು ನೀವಿಬ್ಬರ ನಡುವೆ ನಡೆದ ಸಂವಾದ ಏನದು? ಮುಂದೆ ಹಾರುವುದರ ಪ್ರಸ್ಥದಲ್ಲಿ ನಡೆದ ವಿಷಯವನ್ನು ಆಧರಿಸಿ ನಾನು ತೀರ್ಥಯಾತ್ರೆಗೆ ಅಂತ 1 ವರ್ಷ ಹೊರಟು ಬಂದವ. ಈ ಕ್ಷೇತ್ರವನ್ನು ನೋಡುವಾಗ ನನಗೊಂದು ಕುತೂಹಲ ಬಂತು. ಏನು? ಇದು ಎಂಥದ್ದು ಅಂತ, ಈ ಕ್ಷೇತ್ರದ ವಿಷಯ. ಹಾಗೆ ಅವ ಕಾಣ್ಲಿಕ್ಕೆ ಸಿಕ್ಕಿದ. ಅವನಲ್ಲಿ ನೀನು ಯಾರು ಅಂತ ಕೇಳಿದೆ. ನೀನೇ ಮಾತಾಡಿಸಿ? ಹೌದು, ನಾನೇ ಮಾತಾಡಿದೆ. ಅದಕ್ಕೆ ಅವ ಹೇಳಿದ, ಏನು? ನಾನು ಹನುಮಂತ, ವಾಯುದೇವರ ಮಗ. ನನ್ನ ಪರಿಚಯವನ್ನು ಪ್ರಾಮಾಣಿಕವಾಗಿ ಹೇಳಿದೆ. ಹನುಮಂತ ಅಂತ ಹೇಳುವಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಅದೇ ಹೌದು ಅಂತಾದ್ರೆ ನಿನ್ನ ದೇಹ ಯಾಕೆ ಒಣಗಿದ ಶುಂಠಿ ಹಾಗಾಗಿದೆ ಅಂತ ಸರಿ ಹೇಳಿದ, ಹಾಗೆ ಹೇಳಿದ್ದು. ನೀನು ನೇರ ಕೇಳಲಿಲ್ಲ, ಒಣಗಿದ ಶುಂಠಿ ಹಾಗೆ ಅಂತ ಕೇಳಿಲ್ಲ. ಹಾಗೆ ನನಗೆ ಅದು ಕಂಡದ್ದನ್ನು ನಾನು ವಾಸ್ತವವಾಗಿ ನಿನಗೆ ಹಾಗೆ ಕಂಡಿತ್ತು ಕೇಳಿದೆ. ಅದಕ್ಕೆ ಅವ ಏನು ಉತ್ತರ? ದೇಹ ಕ್ಷೀಣ ಆದದ್ದು ಯಾಕೆ ಅಂತ ಹೇಳುವಂತಹ ಪ್ರಶ್ನೆಗೆ ಹೇಳಿದೆ. ನಾವು ಪೂರ್ವದಲ್ಲಿ ಮಾಡಿದ ಕೆಲಸ ಕಾರ್ಯಗಳು, ರಾಮ ಸೇತುವೆಗೆ ನಾವು ದುಡಿದದ್ದು, ಹಾಗಾಗಿ ನಮ್ಮ ದೇಹದ ಈ ಅಂಗ ಎಲ್ಲ ಒಳ ಸುರುಟಿದೆ, ಈಗ ಅದು ಬೇಡ ಅಂತ ಹೇಳಿ ಕ್ಷೀಣ ಆಗಿದ್ದೇನೆ ಅಂತ ಹೇಳಿದೆ. ಉತ್ತರ ಸಿಕ್ಕಿತು. ನಾನು 3 ಪದ ಕೊಂಡೆ. ಪತ್ತು ದಣಿಯಲದೇಕೆ ಬಿಡುಬಿಡಿ ಸೇತುವೆಯ ಚುರಪನ ಇರಾವತವ ತರಿಸಿ. ಅವ ಅಷ್ಟು ಹೇಳುವಾಗ ನಾನು 3 ಪದ ತಕೊಂಡೆ. ಹೇಗೆ? ಏನು ಗರ್ವದ ಸಾಣುವನ್ನು ನೀನು ಅದರಿದೆಯೋ, ಮುಕ್ಕುವೆ ಯಮನನ್ನಾದ್ರು ಅಂತ ಹೇಳಿದೆ. ತೊಟ್ಟ ಬಾಣದಲ್ಲಿ ಸೇತು ಬಂಧನ ಮಾಡ್ತಿಂತಾದ್ರೆ ಮುರಿತೇನೆ ಅಂತ ಹೇಳಿದೆ. 3 ಬಾಣದಿ 3 ಸಲ ಕೈತೇನೆ ಸೇತುವೆ. ನೀನು ಮುರಿದ್ರೆ ನಾನು ಸಾಯ್ತೇನೆ, ಮುರಿಯದಿದ್ರೆ ನೀನೇನ್ ಮಾಡ್ತಿ ಅಂತ ನಾ ಕೇಳಿದೆ. ಒಂದು ವೇಳೆ ಮುರಿಯದೆ ಹೋದ್ರೆ ನಿನ್ನ ಹಾಗೆ ನನಗೆ ಸಾಯ್ಲಿಕ್ಕೆ ಆಗುವುದಿಲ್ಲ, ಆದ್ರೆ ಬದುಕಿ ಸಾಯ್ತೇನೆ, ನಿನ್ನ ಸೇವೆ ಮಾಡ್ತೇನೆ ಅಂತ ಹೇಳಿ. ಹಾಗೆ 3 ಸಲ ನಾನು ಕಟ್ಟಿದ್ದೇನೆ, 3 ಸಲ ಮುರಿದಿದ್ದಾನೆ, ನಾನು ಹಾರ್ತೇನೆ. ನಾನು ಹೇಳಿದ್ದೇನೆ ಸ್ವಾಮಿ, ಇನ್ನು ಆಕ್ಷೇಪ ಮಾಡಬೇಡಿ, ನೀನು ಬದುಕುವುದಿದ್ರೆ ಬದುಕಿಕೋ ಅಂತ ಹೇಳಿಕೊಂಡು. ನೀವು ವಿಷಯ ಗೊತ್ತಾಯ್ತು. ನೀನು ಕೃಷ್ಣನ ಬಂಟ, ಇವ ರಾಮನ ಬಂಟ. ನೀವಿಬ್ಬರು ಮಾಡಿದ್ದು ನೋಡಿದ್ರೆ ಬಹಳ ಚಂದ ಆಯ್ತು ಇದು. ಬಂದಿದ್ದ
ನೀನನ್ನು ಬಂಧಿಸಿದೆ ಗಡ ಶರವದ ಅಲ್ಪಿಂದನಲ್ಲಿಯ ಕೈಮಣಿಯ ಮುರಿದರೆ ಕವಿವರ್ಯ ಮುರಿದರೆ ತುಂಗಭದ್ರೆಯ ಆಯುಧವೇ ಕವಿವರ್ಯ ಮುರಿದರೆ ತುಂಗಭದ್ರೆಯ ಕಾಯುವುದವೇ ಚಂದಮಾ ಚಂದಮಾ ನಿನ್ನಯ ನೋಡೋಡೆ ಚಂದಮಾ ಬಹಳ ಚಂದ ಆಯ್ತು ನಿಮ್ಮಿಬ್ಬರ ಈ ವ್ಯವಹಾರ. ಅದು ಕೆಲವರೆಲ್ಲ ಹೇಳಲಿಕ್ಕುಂಟ ಅವನಿಗೆ ಅಲ್ಲಿ ಮಂಗಳಾರತಿ ಆಯ್ತು ಅಂತ, ಹಾ. ಎರಡು ಬಿದ್ರೆ. ಇದು ಹಾಗೆ ಹೇಳುದ ನೀವು? ಅಲ್ಲ, ಇದನ್ನು ನಾನು ಅಂತಲ್ಲ, ಯಾರು ನೋಡಿದ್ರು ಹಾಗೆ ಹೇಳ್ತಾರೆ, ಇದು ಚಂದ ಆಯ್ತು ಅಂತಲೇ ಹೇಳ್ತಾರೆ. ಎಂಥದ್ದು ಚಂದ? ಅದು ನಾನು ಸಾಯ್ಲಿಕ್ಕೆ ಹೊರಟಿದ್ದೇನೆ. ಅಲ್ಲ, ನೀನು ಸಾಯುವುದಕ್ಕೆ ಹೊರಟ ಹಿನ್ನೆಲೆಯಲ್ಲಿ ನಡೆದ ಘಟನೆ ಹೇಳ್ತೀಯಲ್ವ? ರಾಶಿ ಬಿದ್ದ ಬಾಣಗಳನ್ನು ತೋರಿಸಿದ್ದು ನೀನು ಕಟ್ಟಿದ ಸೇತುವೆ, ಅವ ಮುರಿದ ಸೇತುವೆ ಅಂತ ಹೇಳಿದ್ರೆ ಒಂದು ಕ್ಷಣ ಬಾಕಿದ್ದರು ನೋಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಎಂತ ನಂಜು ಅವನಿಗೆ. ಅಯ್ಯ, ನಾವು ಕಟ್ಟಿ ಬಾಯಿ ತೆಗೆಯುವಾಗ ಎಂತ ಮುರಿತಾನೆ ಪ್ರದರ್ಶನಕ್ಕೆ ಕಾಲಲ್ಲಿ. ಈಗ ಕಾಲಲ್ಲಿ ಈಗ ಇದನ್ನು ಮರೆಯೋದಿಲ್ಲ ಅದಕ್ಕೆ. ಈಗ ನನಗೆ ವರದಿ ಕೊಡುವುದು ನೀನಲ್ವ, ಬೇರೆ ಯಾರಾದ್ರೂ ನೋಡಿದ್ದಾರೆ ಇದನ್ನು? ನೋಡ್ಲಿಕ್ಕೆ ಅವ ನೋಡಿದ್ದಾನೆ, ನಾನು ನೋಡಿದೆ. ನಾನು ಸತ್ಯ ಹೇಳ್ಬೇಕಿದ್ರೆ ಪೂರ್ತಿ ನೋಡ್ಲಿಲ್ಲ, ಕಣ್ಣು ಮುಚ್ಚಿ ಹೊಡೆದದ್ದು. ಈಗ ಅವ ನೋಡಿದ್ದಾನೆ, ಇವ ನೋಡಿದ್ದಾನೆ, ನಿಮ್ಮ ಇಬ್ಬರ ಮಧ್ಯದಲ್ಲಿ ನಡೆದ ಘಟನೆ ಅಲ್ವ ಇದು? ನೀವು ನಮ್ಮ ಸಾಕ್ಷಿ ಭಗವಂತ ನೋಡಿದ್ದಾನೆ ಮೇಲಿನಿಂದ. ಈಗ ಭಗವಂತನನ್ನು ಕರೆಸಿ ನೀನು ತೋರಿಸ್ಲಿಕ್ಕೆ ಆಗುತ್ತದ? ಹರಿಸಿ ಅಲ್ಲ, ನಮ್ಮ ಆತ್ಮಕ್ಕೆ ಗೊತ್ತುಂಟಲ್ಲ. ಹಾಗಂತ ನೀನು ಹೇಳಿಕೊಳ್ಳುದು. ನೀವೇನು ಇದನ್ನು ಸ್ಪರ್ಧೆ ಅಂತ ಮಾಡಿಕೊಂಡದ್ದ? ನಾವು ಒಂದು ಹಂತದಲ್ಲಿ ಹಾಗೆ ಒಂದು ಹಂತದಲ್ಲಿ ಒಂದು ಸ್ಪರ್ಧೆ. ನಮ್ಮ ಸ್ಪರ್ಧೆಯಲ್ಲಿ ಆದ್ರೆ ಅಲ್ಲೊಬ್ಬ ತೀರ್ಪುಗಾರ ಬೇಡುವ. ನೀವು ತೀರ್ಪುಗಾರ ಇಲ್ಲದೆ ನೀವು ಸ್ಪರ್ಧೆ ಇಟ್ಟುಕೊಂಡ್ರೆ ಅದು ಪ್ರತಿಫಲಾಪೇಕ್ಷೆ ಇದ್ರೆ ತೀರ್ಪುಗಾರ ಬೇಕಾಗುವುದು. ಅದು ಏನಾದ್ರೂ ಬಹುಮಾನ ಇದ್ರೆ, ಬಹುಮಾನ ಇದ್ರೆ ಮಾತ್ರ. ನಮಗೆ ಬಹುಮಾನ ಇಲ್ಲ ಅಂತ. ನೀನು ಹೇಳುವ ಪ್ರಕಾರ ಗೆದ್ದದ್ದು ಇವ ಅಲ್ವಾ? ಅವನಿಗೆ ಬಹುಮಾನ ಕೊಡುದು ಬಿಟ್ಟು ನಿನಗೆ ಬಹುಮಾನ ತಂದುಕೊಳ್ತಾ ಇದೆಯಲ್ಲ ಇದು? ಅಲ್ಲ, ಬಹುಮಾನ ಅಲ್ಲ, ನನಗೆ ಅಪಮಾನ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದಕ್ಕೊಂದು ತೀರ್ಪು, ಇದನ್ನು ಸ್ಪರ್ಧೆ ಅಂತ ನೀವು ಭಾವಿಸ್ತೀರಿ ಆದ್ರೆ ಇದಕ್ಕೊಬ್ಬ ತೀರ್ಪುಗಾರ ಬೇಕಾಗುತ್ತದೆ. ಆಗ ಅದನ್ನು ನಾನು ಹೌದು ಅಂತ ಹೇಳಬಹುದು. ಈಗ ತೀರ್ಪುಗಾರ ಇಲ್ಲದೆ ಮುಗೀತಲ್ಲ. ಈಗ ತೀರ್ಪುಗಾರ ಬೇಕಾಗುವುದು ಯಾಕೆ? ಒಬ್ಬರನ್ನು ಒಪ್ಪಿಕೊಳ್ಳದೆ ಇದ್ರೆ, ಈಗ ನಾನು ಸೋತಿದ್ದೇನೆ, ನಾನು ಸೋಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ತೀರ್ಪುಗಾರ ಬೇಕು. ಸೋತಿದ್ದೇನೆ ಅಂತ ಒಪ್ಪಿಕೊಂಡ ಮೇಲೆ ತೀರ್ಪುಗಾರ ಯಾಕೆ? ನಾವು ಮಾಡಿದ್ದಕ್ಕೆ ನಾವೇ ಸಾಕ್ಷಿ. ಈಗ ಅದನ್ನು ಅವ ಒಪ್ಪಿದ್ದ. ಈಗ ಒಂದು ವ್ಯವಹಾರ ಮಾಡುದು, ಅವನಿಗೆ ನಾನು ಅಷ್ಟು ಕೊಟ್ಟೆ, ಇದಕ್ಕೆ ಅವ ಸಾಕ್ಷಿ. ಇಂಥ ದಿವಸ ಕೊಡದೇ ಇದ್ರೆ ಆಗ ಸಾಕ್ಷಿ ಬೇಕಾದ್ದು. ಈಗ ಅದೆಲ್ಲ ಇಲ್ಲ, ವಿವಾದ ಇಲ್ಲ, ವಿವಾದವೇ ಇಲ್ಲ. ವಾದ ಇದ್ರೆ ಅಲ್ವಾ ಮತ್ತೊಬ್ಬ. ನೀವು ಒಪ್ಪಿಕೊಂಡಿರುವ ಈ ತೀರ್ಮಾನದಲ್ಲಿ ಅಂತಿಮವಾದ ಪರಿಣಾಮ ಏನು? ನೀನು ನಿನ್ನ ಪ್ರಾಣ ಕಳ್ಕೊಳ್ಳೋದಲ್ಲ, ಸಾಯುವುದೇ. ನನ್ನಲ್ಲೇನು ಅಂತ ಹೇಳಿದ್ರೆ, ಇನ್ನೊಂದು ಸಲ ನೀವು ಅದನ್ನ ಕಟ್ಟಿದ್ರೆ ಎಲ್ಲಿಯಾದ್ರೂ ನಿನ್ನನ್ನು ಬದುಕಿಸ್ಲಿಕ್ಕೆ ಆಗುತ್ತದ ಅಂತಂದ್ರೆ ನಾನು ಸಾಕ್ಷಿ ನೋಡ್ತೇನಲ್ವಾ? ಅವ ನಿಜವಾಗಿಯೂ ಅವನಾಗಿಯೇ ಅದನ್ನು ಮುರಿದದ್ದು, ಅಥವಾ ಬೇರೆ ಏನಾದ್ರೂ ಪ್ರಚೋದನೆಯೋ ಬಲವೋ ಏನೋ? ಸ್ವಾಮಿ, ಅವ ಹೀಗೆ ಮಾತಾಡಿದರೆ ಜನ್ಮದಲ್ಲಿ ಅವನನ್ನು ಯಾರು ಬಂದರೂ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ ಹಾಗೆ ಮಾಡ್ತಾನೋ ಇಲ್ವೋ ಅಂತ ಹೇಳುವುದು ಸಂಶಯದ ಪ್ರಶ್ನೆ. ಈಗ ನಿಮ್ಮಲ್ಲಿ ನೀವು ಇದಕ್ಕೆ ಒಂದು ಸಾಕ್ಷಿ ಆಗ್ತೇನೆ ಅಂತ ಹೇಳಿಕೊಂಡು ಬಂದ್ರಿ. ನನಗೆ ಒಂದು ಸಂಶಯ ಉಂಟು ಸ್ವಾಮಿ. ಏನು? ಈ ಪ್ರಾಯದವರೆಲ್ಲ ಸಾಕ್ಷಿ ನಿಲ್ಲಕ್ಕೆ ಆಗ್ತದ? ಯಾಕೆ ನಿಲ್ಲಬಾರ್ದ? ಅಲ್ಲ, ಒಂದು ಮಾತುಂಟಲ್ವಾ, ಸಾಕ್ಷಿಗೆ ಕಣ್ಣು ಸರಿಬೇಕು, ನಿಮಗೆ ಕಿವಿ ಸರಿ ಕೇಳಬೇಕು. ಇಷ್ಟು ಹೊತ್ತು ಕಂಡೆ ಅಲ್ವಾ ನಿಮ್ಮನ್ನು? ಮಾತಾಡಿ ದೂರದಿಂದ ಕಂಡೆ ಹತ್ತಿರ ಬಂದದ್ದು ನಾನು. ಆರೋಗ್ಯ ಸರಿ ಉಂಟು ಅಂತ ಕಾಣ್ತದೆ. ಹೌದಪ್ಪ, ನನ್ನನ್ನು ಸಾಕ್ಷಿಯಾಗಿ ತಗೊಳ್ಬಹುದು. ನಾನಿರುವಾಗ ಇನ್ನು ಮತ್ತೆ ಮೋಸ ಆಗಲಿಕ್ಕಿಲ್ಲ. ಬಹುಶಃ ಇವರಿಗೆ ನೋಡ್ಲಿಕ್ಕೆ ಉಂಟು ಅಂತ ಕಾಣ್ತದೆ. ಈ ಕೆಲವರಿಗೆಲ್ಲ ಮುಗಿದ ಮೇಲೆ ನಿಲ್ಲಿ 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 ನಿಲ್ಲಿ, ನನಗೆ ಸ್ವಲ್ಪ ನೋಡ್ಲಿಕ್ಕೆ ಉಂಟು, ಇವ ಪ್ರಾಣ ಸಂಕಟದಲ್ಲಿದ್ದಾರೆ. ಅಲ್ಲ, ಹಾಗೆ ನೋಡಬೇಕಿದ್ರೆ ನೀನು ಹಾರುವುದನ್ನೇ ನೋಡಿ ಸುಮ್ಮನೆ ಹೋಗಬಹುದಿತ್ತಲ್ವ ನನಗೆ. ಅದಲ್ಲ ಉದ್ದೇಶ. ನಿನಗೇನಾದ್ರೂ ಒಳ್ಳೇದಾಗುತ್ತದೆ ಅಂತ ಆದ್ರೆ, ಅವನು ಮಾಡಿದ್ರಲ್ಲಿ ಏನಾದ್ರೂ ಕಪಟ ಇದೆ ಅಂತ ಆದ್ರೆ, ಎಲ್ಲಿಯಾದ್ರೂ ಆ ಸತ್ಯವನ್ನು ಪ್ರಕಟಪಡಿಸುವ ಅಂತ ಅಷ್ಟೇ. ಹಾಗೆ ನೀವು ಹೇಳುದಿದ್ರೆ ನಾನು ಕಟ್ಟಬಲ್ಲೆ, ಸ್ವಾಮಿ ಮುರಿತಾನ ಅಂತ ಇರುವುದು. ಸ್ವಾಮಿ, ನನಗೆ ಇದರಲ್ಲಿ ಇನ್ನೊಂದು ಚಟದ ಹಾಗಿಲ್ಲ. ಅವ ಹೇಳಿದ್ದಕ್ಕೆ ನಾನು ಆಡಿದ್ದು ಬಿಟ್ರೆ ನನಗೇನು ಇದರಲ್ಲಿ ಆಸ್ತೆ ಉಂಟು ಅಂತ ಅರ್ಥ ಅಲ್ಲ. ಆದ್ರೆ ನೀವೊಬ್ಬರು ಹಿರಿಯರು, ಜ್ಞಾನಿಗಳಾಗಿ ಇವತ್ತಿದೊಂದು ಪರಿಪೂರ್ಣತೆ ಇಲ್ಲ, ನಮ್ಮ ಒಂದು ಸ್ಪರ್ಧೆಗೆ ಅಸ್ಥಿಭಾರ ಇಲ್ಲ.
ಅದೊಂದು ಸರಿಯಾಗುವ ಹಾಗೆ ಆಗ್ಲಿ ಅಂತ ಆದ್ರೆ, ಯಾಕಂದ್ರೆ ಇವ ಸತ್ರೆ ನಾಳೆ ಇವನ ಪ್ರೇತಕ್ಕೆ ಎಲ್ಲಿಯಾದ್ರೂ ಮೋಕ್ಷ ಆಗದೇ ಇದ್ರೆ, ಇವನಿಗೆಲ್ಲದಿದ್ರೆ ಇವನ ಕುಟುಂಬದವರಿಗಾದ್ರೂ ದೋಷ ತಟ್ಟೀತು. ಅದಕ್ಕೆ ಬೇಕಾಗಿ ಆದ್ರು ನಾನು ಒಪ್ಪುತ್ತೇನೆ, ನನ್ನ ಆಕ್ಷೇಪ ಇಲ್ಲ. ನೀನೇ ಅಲ್ವಾ ಸಾಯುವಾಗ ಲೋಕ ಕುಟುಂಬದವರು ಈಗ ಯಾರು ಇಲ್ಲ ಅಂತ ಹೇಳಿ, ನನಗೆ ಕುಟುಂಬದವರಿದ್ದಾರೆ ಬಾರ. ನಮ್ಮ ಕುಟುಂಬದವರು ಜನ ಇದ್ದಾರೆ ನಮಗೂ ಕುಟುಂಬದಲ್ಲಿ, ಆದ್ರೆ ನಮಗೆಲ್ಲ ಅಂತ ಬಂಧನ ಇಲ್ಲ, ಸಾಯುವುದಿಲ್ಲ ಅಲ್ಲ. ಸಾಯುವ ಹೊತ್ತಿಗೆ ನೀನಲ್ಲ ಏನು ಆಗಿದ್ರೆ ಈಗ ಒಂದು ತೆಕ್ಕೊಳ್ಳುವುದೇ ನಾನು. ಹೌದು, ನೋಡ್ಬೇಕು. ಅರ್ಜುನ, ನಿಮ್ಮ ಕಾಲು ಹಿಡಿದು ಕಟ್ಟುತ್ತೇನೆ ನಾನು. ಆಗಲಿ ಸ್ವಾಮಿ, ಆಶೀರ್ವಾದ ಮಾಡಬೇಕು. ದೀರ್ಘಾಯುಷ್ಯ. ಅಕ್ಷಯಾಸ್ತ್ರವನ್ನು ತೆಗೆದಿದ್ದೇನೆ. ಆಗಲಿ. ಪುಂಖವಾಗಿ ಎಸೆಯಬಹುದಾದದ್ದು. ಬಿಡುವಾಗ 1, ತೊಡುವಾಗ 10, ಹೋಗುವಾಗ 1000, ಲಕ್ಷ ಭೇದನದಲ್ಲಿ ಲಕ್ಷ ಅಪಲಕ್ಷ ಸಂಖ್ಯೆಯಲ್ಲಿ ಇದು ಸ್ವಾಮಿ ಹನುಮಂತ, ಒಂದು ವಿಷಯ ನಿಮ್ಮಲ್ಲಿ ನಾನು ಕೇಳಬೇಕು. ಏನು? ಇದು ಒಂದೇ ಸರ್ತಿ ಅಲ್ಲ, 3 ಸರ್ತಿ ಉಂಟು? ಒಂದೇ ಸಲ ಹಾಗೆಲ್ಲ ಕಟ್ಟುದಿಲ್ಲ ನಾನು. ಮುಂದೆ ಹೋಗ್ಲಿಕ್ಕೆ ನಮಗೆ ಹೊಡೆಯುವಾಗ ಒಂದು ಬರಬೇಕಲ್ಲ, ಅದಕ್ಕೆ. ಸ್ವಾಮಿ, ಇದು ಒಂದೇ ಸಲ. ಈಗ ನಿಮ್ಮಲ್ಲಿ ಹೇಳ್ತೇನೆ, ಏನು? ಕಾಲು ಹಿಡಿದು ಮುರಿತೇನೆ. ಸ್ವಲ್ಪ ನೀನು ಸ್ವಾಮಿ ಜಾಗ್ರತೆ. ಅವ ಕಾಲಿಡಿ ನಿನ್ನ ಅವಕಾಶ ಕೊಡುವುದಕ್ಕಿಂತ ಮೊದಲು ಅವ ಕಟ್ಟಿದ್ದು ಹೇಗಿದೆ ಅಂತ ನನಗೂ ಸ್ವಲ್ಪ ನೋಡ್ಬೇಕಲ್ಲ, ಪರೀಕ್ಷಿಸಬೇಕಲ್ಲ. ಈಗ ನಾನು ಹೋಗಿ ಮುರಿಯುವುದಲ್ವಾ? ಇಲ್ಲ, ನಿನಗೆ ಅವಕಾಶ ಕೊಡುತ್ತೇನೆ. ಹೇಗೆ ಗೊತ್ತಾಗುವುದು ನನಗೆ? ನಾನು ಅದು ಹೇಳ್ತೇನೆ, ನಾನು ಯಾವಾಗ ಮುರಿಬೇಕು. ಇವರು ಸಾಕ್ಷಿ ಅಲ್ವಾ? ಹೌದು. ನಾನು ಕಟ್ಟಿದ್ದು ಸರಿ ಉಂಟಾ ಅಂತ ನೋಡದೆ ಪರವಾನಿಗೆ ಇಲ್ಲ. ಅದಕ್ಕೆ ಮೊದಲೇ ನನ್ನ ಕಣ್ಣಿನ ಮೇಲೆ ನಿಮಗೆ ಸಂಶಯ ಇತ್ತು. ಸ್ವಲ್ಪ ಹತ್ತಿರದಿಂದ ಸರಿ ನೋಡ್ಬೇಕಲ್ಲ, ಪರಾಂಬರಿಸಿ. ಸ್ವಾಮಿ, ಏನು? ನೀವು ಹೋಗಿ ಆಚೆ ಬರುವಾಗ ಹೊತ್ತಾಗ್ತದೆ? ಇಲ್ಲ ನೀವು ಹೋಗಿ ಬರ್ಲಿಕ್ಕೆ ಉಂಟ ಈಚೆಗೆ? ಇಲ್ಲ, ಅಲ್ಲೇ ನಿಂತು ನೋಡಿದ ತಕ್ಷಣಕ್ಕೆ ಕರೆದು ಹೇಳ್ತಾನೆ. ಅಲ್ಲಿ ನಿಂತು ನಿಮ್ಮ ಹೆಂಡತಿ ಮನೆ ಉಂಟ ಅಲ್ಲಿ? ಹಾಗಲ್ಲ, ನೀವು ಅಲ್ಲಿ ಆ ತುದಿಯಲ್ಲಿ ನಿಂತು ಇವ ಇಲ್ಲಿಂದ ಮುರಿಯುವಾಗ ಮತ್ತೆ ನೀವು ಮುಳುಗಿದ್ರೆ ನಾನು ಸಾಯುವುದರೊಟ್ಟಿಗೆ ಒಂದು ಬ್ರಾಹ್ಮಣರನ್ನು ಕೊಂದೆ ಅಂತ ಒಂದು ಅಪವಾದ ಬರಬೇಕು. ನನ್ನನ್ನು ಕರೆಸಿಕೊಳ್ಳುವುದಕ್ಕೆ ಒಂದು ಮತ್ತೆ ಹೆಚ್ಚು ಸೇತುವೆ ಕಟ್ಟುವುದಕ್ಕಿಲ್ವ? ನೀನು ಕಟ್ಲಿಕ್ಕೆ ಆಗ್ಲಿಕ್ಕಿಲ್ವ? ಸ್ವಾಮಿ, ಅಪಾಯ ಅಂದ್ರೆ ಅವ ಸತ್ರ ದೋಷ ಇಲ್ಲ, ನೀವು ಸತ್ರೆ ನನಗೂ ದೋಷ ಉಂಟು. ಇಲ್ಲ, ಹಾಗಾಗುವುದಿಲ್ಲ. ನಾನೊಂದು ಸ್ವಲ್ಪ ಇದನ್ನು ನೋಡಬೇಕು. ಬಹುಶಃ ಹೀಗೆ. ಹೇಗೆ? ಇದು ಮೊದಲೊಬ್ಬ ಯಾವುದೋ ಒಂದು ಬಂಡಿಯಲ್ಲಿ ಹೋಗುವಾಗ ಏರುತ್ತಾ ಹೋಗುವಾಗ ಅಲ್ಲಿ ಅವ್ರು ನಿಲ್ಲಿಸುವುದಿಲ್ಲ. ಅಪ್ಪ ಸತ್ರು ಅಂತ ಬಬ್ಬೆ ಹಾಕಿದ್ರು, ಅವ್ರು ಇಳಿಸಿದ್ರು. ಅಪ್ಪ ಸತ್ತ 5-6 ವರ್ಷ ಆಯ್ತು, ಅವ ಇಳಿದ, ನಿಲ್ಲಿಸ್ಬೇಕಲ್ಲ. ಹಾಗೆ ಇವರಿಗೆ ಆಚೆ ಹೋಗ್ಲಿಕ್ಕೆ ಉಂಟು, ಅದಕ್ಕೆ ಕಟ್ಲಿಕ್ಕೆ ಹೇಳಿದ್ವಿ ಅವರು. ಸ್ವಾಮಿ, ನೀವು ಆಚೆಗೆ ಹೋಗುವುದಿದ್ರೆ ಹೇಳಿ, ಬೇರೆ ಒಂದು ಮಾಡಿ ಕೊಟ್ಟ ನಾವ. ಅಲ್ವೇ ಅಲ್ಲ, ಆ ಕಡೆ ಹೋಗಬೇಕು ಅಂತಲ್ಲ, ಮತ್ತೆ ಇಲ್ಲೇ ಬಂದು ನಿಮ್ಮ ಜೊತೆ ಮಾತಾಡ್ತೇನೆ ನಾನು. ನನಗೆ ಸ್ವಲ್ಪ ನೋಡುವುದಕ್ಕೆ ಅವಕಾಶ ಮಾಡಿ. ಪಾರ್ಥ ಕಟ್ಟಿದ ಸೇತು ಇದು, ನೋಡ್ತಾ ಇದ್ದೇನೆ. ಹೀಗೆ ಅಲ್ಲ, ಇದನ್ನು ಮುರಿ ಅಂತ ಹೇಳಿದ್ರೆ ಹನುಮಂತ ಇಷ್ಟು ಒಂದು ಸಲ ಅಲ್ಲ, ಇನ್ನು ಎಷ್ಟು ಸಲ ಬೇಕಾದ್ರೂ ಮುರಿತಾನೆ. ಇವನಿಗೆ ಇಷ್ಟರವರೆಗೆ ಬೆಂಬಲವಾಗಿ ನಿಂತ ಬಲ ಇಲ್ಲದ ಕಾರಣದಿಂದ ಅಲ್ವ ಬಿದ್ದದ್ದು. ಇದಕ್ಕೊಂದು ಬಲ ಕೊಡಬೇಕಲ್ಲ, ಅದನ್ನು ಅನುಗ್ರಹಿಸಿದ ಮೇಲೆ ಇವನಿಗೆ ಹೇಳ್ತೇನೆ, ಹನುಮಂತ ಈಗ ಮುರಿಯಪ್ಪ ಇದನ್ನ. ಆಗುವುದಿಲ್ಲ, ನನ್ನ ಬಲಗಾಲಿಂದ ಒಮ್ಮೆ ಒದ್ದು ಮುರಿಯುತ್ತೇನೆ. ಏನು ಆಶ್ಚರ್ಯ ಇದು! ನನ್ನ ಒದೆತಕ್ಕೆ ತುಸು ಮೀಸುಕಾದ ಈ ಸೇತು ಇದೇನು ಗಟ್ಟಿತನವನ್ನು ಹೊಂದಿದೆ ಅಂತ ಅರ್ಥ ಆಗುವುದಿಲ್ಲ. ನನ್ನ 2 ಕಾಲಿನಿಂದ ಒದೆಯುತ್ತೇನೆ.
ರಾಮನಾಗಿ ನನಗೆ ಈ ಸೇತುವನ್ನು ಮುರಿಯಲಿಕ್ಕೆ ಸಾಧ್ಯವಾಗಲಿಲ್ಲ, ಹನುಮಂತನಾಗಿ ಮುರಿಯುವುದಕ್ಕೆ ಅಸಾಧ್ಯವಾಯಿತು ಅಂತ ಹೇಳುವ ನೋವಲ್ಲ ನನಗೆ. ಪ್ರಪಂಚದಲ್ಲಿ ಯಾವನ ನಾಮಸ್ಮರಣೆಯಿಂದ ಅಸಾಧ್ಯವಾದದ್ದು ಸಾಧ್ಯವಾಗ್ತದೋ ಅಂತಹ ರಾಮದೇವರ ಭಕ್ತ ಅಂತ ಹೇಳುವಂತಹ ಆ ಬಿರುದು ಹೋಯ್ತಲ್ಲ ನನಗೆ. ರಾಮನ ಹೆಸರನ್ನು ಉಚ್ಚರಿಸಿ ಇದುವರೆಗೆ ಯಾವ ಕಾರ್ಯವನ್ನು ಮಾಡಿದರೂ ನಾನು ಅದರಲ್ಲಿ ಯಶಸ್ಸನ್ನಲ್ಲದೆ ವಿಫಲತೆಯನ್ನು ಬದುಕಿನಲ್ಲಿ ಹೊಂದಲಿಲ್ಲ. ಹಾಗಾದರೆ ನನ್ನ ಬದುಕಿನಲ್ಲಿ ಈ ಸೋಲು ಸಮನಿಸುವುದಕ್ಕೆ ಕಾರಣವೇನು? ನನ್ನಲ್ಲಿ ಯಾವುದೋ ಒಂದು ಕೊಳೆಯ ಕಳೆ ಇರಬೇಕು. ಅದನ್ನು ಗುರುತಿಸಿಯೇ ದೇವರ ಅನುಗ್ರಹ ಎನ್ನುವುದು ನನಗೆ ಇಲ್ಲವಾಯಿತು ಅಂತ ಕಾಣುತ್ತದೆ. ಪ್ರಪಂಚದಲ್ಲಿ ಸದ್ಧರ್ಮದಿಂದ ಬಾಳಿದಂತಹ ರಾಮನ ಅನುಗ್ರಹ ಇಲ್ಲ ಅಂತಾದರೆ ನೀರಿನಿಂದ ಮೇಲೆ ತೆಗೆದ ಮೀನು ಬದುಕುವುದಕ್ಕೆ ಹೇಗೆ ಸಾಧ್ಯ ಇಲ್ವೋ ಅದೇ ರೀತಿಯಲ್ಲಿ ಹನುಮನಿಗೆ ಬದುಕಿಲ್ಲ. ಈ ಹನುಮ ಬದುಕಿ ಸತ್ತಂತಹ ಸ್ಥಿತಿಯಲ್ಲಿ ನಿರ್ವಿಣ್ಣನಾಗಬೇಕಾದಂತಹ ನಿರ್ವೀರ್ಯನಾಗಬೇಕಾದಂತಹ ಸ್ಥಿತಿಗೆ ದೇವರಾಮ ನೀನು ಯಾಕೆ ನೂಕಿದೆ? ನನ್ನ ಬದುಕನ್ನು ಯಾಕೆ ಈ ರೀತಿಯಾದಂತಹ ಒಂದು ನರಕ ಕೂಪಕ್ಕೆ ತಳ್ಳಿದೆ? ರಾಮ 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 ಅರ್ಥ ಆಗುವುದಿಲ್ಲ ನನಗೆ. ನೆಲನೋಟಕನಾಗಿ ಕಣ್ಣೀರಿಳಿಸುತ್ತಾ ಇದ್ದಾನೆ ಹನುಮಂತ. ರಾಮ ಮೊದಲು ನೋಡುವಾಗ ಇದು ಪಾರ್ಥನ ಅಹಂಭಾವ ಅಂತ ಕಂಡಿತ್ತು. ಈಗ ಹಾಗಲ್ಲ, ಇವನ ಅಹಂಭಾವವು ಕೂಡ ನಿರಸನಾಗಿದೆ. ಮಾತಾಡಿಸಬೇಕು ಇವನನ್ನು. ಹನುಮಂತ ಯಾರು ಯಾರು ಈ ಸೇತುವೆಯನ್ನು ಕಟ್ಟುವುದಕ್ಕೆ ಹೇಳಿದ ವಿಪ್ರ ಬೇರಾರು ಅಲ್ಲವಪ್ಪ. ನೋಡು ಯಾರು ನೋಡು ಯಾರು? ಆಹಾ ಆಹಾ ಆಹಾ. ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಾನಕಿ ಸುಪ್ರೀತ ಜಯ ರಘುಕುಲ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಜಯ ಪುರಾಧೀಶ ಸೂರ್ಯ ಶಶಸಂದಾಶ ಜಯ ಘನ ಶ್ಯಾಮ ಜಯ ಗಣ ಶ್ಯಾಮ ರಾಮ. ಜಯ ಜಯ ದಯಾಕಾರ ಜಯ ವಿನೀತ ಪಾಪಭೂತ ಮಾರ್ಗಣ ಜಯ 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 ರಾಮ
ತಂದೆ, ಈ ಪ್ರಪಂಚದಲ್ಲಿ ನಿನ್ನನ್ನು ನಂಬಿ ನಾನು ಬದುಕಿದವ. ಈ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಹಸಿರನ್ನು, ಜೀವಿಗಳಿಗೆ ಸ್ಫೂರ್ತಿಯನ್ನು ಕೊಟ್ಟಂತಹ ಕಾರಣದಿಂದಲೇ ಸೂರ್ಯನನ್ನು ಮಿತ್ರ ಎನ್ನುವ ಹೆಸರಿನಿಂದ ಜಗತ್ತು ಕರೆದಿದೆ ಅಂತ ಆದರೆ ಅಂತಹ ಮಿತ್ರನ ಪ್ರಖರವಾದ, ಪ್ರಬಲವಾದ, ಉಜ್ವಲವಾದಂತಹ ಪ್ರಭೆಯನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಈ ಭೌಮ ಮಂಡಲದಲ್ಲಿ ಮತ್ತೆ ಯಾವುದೇ ಜೀವಿಗೂ ಇರಲಾರದು ಎನ್ನುವ ಕಾರಣಕ್ಕಾಗಿಯೇ ಸೂರ್ಯ ಕಿರಣವನ್ನೇ ತನ್ನಲ್ಲಿ ಪ್ರತಿಬಿಂಬಿಸಿಕೊಂಡು ಪ್ರಶಾಂತವಾಗಿಸಿ ಈ ಧರೆಯಲ್ಲಿ ಚೆಲ್ಲಿದಂತಹ ಚಂದ್ರಮ ತಾನು ಲೋಕವಂದ್ಯನಾಗಿದ್ದಾನೆ. ಇನಕುಲ ವಾರಿದಿಗೆ ಪ್ರತಿ ಚಂದ್ರವರು ಎನ್ನುವ ಹಾಗೆ ಬಿರುದನ್ನು ಧರಿಸಿಕೊಂಡು ಬಂದಿರುವ ಸೂರ್ಯಾನ್ವಯದಲ್ಲಿ ಬೆಳಕನ್ನು ಕಂಡಂತಹ ಜಗದೋದ್ಧಾರಕನಾದಂತಹ ಸ್ವಾಮಿ ನೀನು. ಕಾಲದ ಆದಿಯಿಂದ ಯೋಗಿಗಳು, ಋಷಿಮುನಿಗಳು, ಸಾಧು ಸಂತರು ಒಂದು ಮುಹೂರ್ತ ಕಾಲವಾದರೂ ಕೂಡ ಭಗವಂತನ ದರ್ಶನಾಪೇಕ್ಷಿಗಳಾಗಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಬಂದು ಧ್ಯಾನಮಗ್ನರಾಗ್ತಾರೆ ಅಂತಾದ್ರೆ ಅಂತಹ ಭಗವದ್ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿಯೇ ದಿವ್ಯವಾದಂತಹ ಪರಂಧಾಮದಿಂದ ಕೆಳಗಿಳಿದು ಬಂದು ಅವತರಣ ಎನ್ನುವ ಲೀಲಾ ವಿಭೂತಿಯಿಂದ ಪ್ರಪಂಚವನ್ನು ಕಾಪಿಡುವಂತಹ ಸ್ವಾಮಿ ನೀನು. ನಿನ್ನನ್ನು ನಂಬಿ ಬದುಕಿದ ಬಡ ಜೀವ ಇದುವರೆಗೆ ಸೋತಿಲ್ಲ ಸ್ವಾಮಿ. ಸೋತೆ ನಾನು, ಸೋತೆ ಅಂತ ಹೀಗೆ ಬಾ. Say
ಆತನ ಪಕ್ಷಪಾತದು ಮೈಯಾಗಿನ ನೆಲನೋಟಕನಾಗಿ ದುಃಖಿತನಾಗಿ ನನ್ನ ಪಾದದ್ವಯಗಳಿಗೆ ಶರಣು ಬಂದೆನೋ ಎನ್ನುವ ಹಾಗೆ ಕಣ್ಣೀರ ಧಾರೆಯನ್ನೇ ಹರಿಸಿ ಅಳುತ್ತಾ ಇದ್ದೀಯ. ಹೌದು ದೇವ, ಬೇಸರಿಸಿಕೊಂಡೇ ಏನು ಹನುಮಂತ? ಬದುಕಿನಲ್ಲಿ ಇದುವರೆಗೆ ನಾನು ಸೋತದ್ದಿಲ್ಲ ಸ್ವಾಮಿ, ನಿನ್ನ ನಾಮಸ್ಮರಣೆಯನ್ನು ನಂಬಿ. ಒಬ್ಬ ಹುಲು ಮಾನವನಲ್ಲಿ ಸೋಲಬೇಕಾದ ಪರಿಸ್ಥಿತಿ ಬಂತು ಅಂತಾದ್ರೆ ಇದಕ್ಕಿಂತ ದೈನ್ಯತೆ ಏನುಂಟು ನನ್ನ ಬದುಕಿನಲ್ಲಿ ಹೇಳಿ? ಹೌದು ಹನುಮಂತ, ಯುಗ ಯುಗಗಳಲ್ಲಿ ದರ್ಶನ ಈಯಬೇಕು ಅಂತ ನೀವೇ ಅಲ್ವೇ ನನ್ನಲ್ಲಿ ಬೇಡಿಕೊಂಡದ್ದು? ನಿರ್ಯಾಣ ಕಾಲದಲ್ಲಿ ನಾವು ಇಟ್ಟಂತಹ ಬೇಡಿಕೆ ಅದುವೇ ಸ್ವಾಮಿ. ಅದನ್ನು ಈಡೇರಿಸುವುದು ದೇವರಾಗಿ ನನ್ನ ಕರ್ತವ್ಯವೂ ಹೌದು. ಈ ಲೋಕದಲ್ಲಿ ದೇವರಾಗಿ ನನಗೊಂದು ಅಸ್ತಿತ್ವ ಇರಬೇಕಾದ್ರೆ ಅದು ನಾನು ಪ್ರತಿಷ್ಠಾಪಿಸಿಕೊಂಡದ್ದಲ್ಲ. ಭಕ್ತನಿಂದ ದೇವರು ಕಾಣಿಸ್ತಾರೆ ಹೊರತು ದೇವರಿಂದ ಭಕ್ತರು ಕಾಣಿಸುವುದಲ್ಲವಲ್ಲ. ಭಗವದ್ಭಕ್ತರ ಅಭೀಷ್ಟಗಳಿಗೆ ಅವರದ್ದಾದ ಭಕ್ತಿಗೆ ಅನುಸಾರವಾಗಿ ದೇವರಿಗೆ ರೂಪ ಹೌದು ಅಂತಾದರೆ ಬೆಂಕಿಗೆ ಹೇಗೆ ಸ್ವಂತವಾದ ಆಕಾರವಿರುವುದಿಲ್ವೋ ಹಾಗೆಯೇ ದೇವರಿಗೆ ಕೂಡ ಕಟ್ಟಿಗೆ ಉರಿಯುವ ದೆಸೆಯಿಂದ ಬೆಂಕಿಗೆ ಆಕಾರ ಅಂತಾದ್ರೆ ಭಗವದ್ಭಕ್ತರ ಭಕ್ತಿಗೆ ಅನುಗುಣವಾಗಿ ದೇವರಿಗೆ ರೂಪ. ಈ ಭಗವತ್ ಶಕ್ತಿ ಎನ್ನುವಂತಹ ಚೇತನಕ್ಕೆ ಕಾಯಕಲ್ಪ ಕೊಡುವವರು ನಿನ್ನಂತಹ ಭಕ್ತರು. ಓಹೋ, ಹಾಗಂದುಕೊಂಡು ನೀನಾಗಲಿ ನಾನಾಗಲಿ ನಮ್ಮ ಬದುಕಿನ ಹಿನ್ನೆಲೆಯಲ್ಲಿ ಅಂತುಕೊಂಡಿರುವಂತಹ ನಮ್ಮ ಉದ್ದೇಶ ಏನಿದೆಯೋ ಈ ಲೋಕದ ಧರ್ಮದ ನಡೆಯನ್ನು ಉಳಿಸಬೇಕು ಅನ್ನುವಂಥದ್ದು ಇದೆಯಲ್ಲ. ಹೌದು, ಅದಕ್ಕೂ ಕೂಡ ನಡೆಯನ್ನು ಉಳಿಸಿಕೊಳ್ಳುವಲ್ಲಿಯೂ ಕೂಡ ಕಾಲ ಕಾಲಕ್ಕೆ ಧರ್ಮಕ್ಕೂ ಒಂದು ಕಾಯಕಲ್ಪ ಮಾಡಲೇಬೇಕಾಗುತ್ತದೆ. ಓಹೋ, ಇದರ ನೇತೃತ್ವವನ್ನು ವಹಿಸಿಕೊಳ್ಳುವಂತಹ ನೀನೂ ಕೂಡ ಇದನ್ನು ಮರೆತು ಬಿಟ್ಟೆ ಏನೋ ಅಂತ ನನಗನ್ನಿಸಿತು. ನಿರ್ವಿಣ್ಣನಾಗಿದ್ದೆ, ನಿರ್ವೀರ್ಯನಾಗಿದ್ದೆ, ರಾಮನಿಲ್ಲದೆ ಇದ್ದಂತಹ ಬದುಕು ಬರಡಾಯಿತು ಅಂತ ಭಾವಿಸ್ತಾ ಇದ್ದೆ. ಅಂತರಂಗದಲ್ಲಿ ದರ್ಶನ ಆಗ್ತಾ ಇತ್ತು, ಬಹಿರಂಗದಲ್ಲಿ ಆಡಿದಂತಹ ಮಾತು ಸುಳ್ಳಾಗ್ತಾ ಇತ್ತು ಎನ್ನುವ ಹೆದರಿಕೆ ಇತ್ತು. ಹಾಗಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಆಗಲಿಲ್ಲ. ನಿನ್ನ ಮುಂದೆ ನಿಂತಹ ಅರ್ಜುನ ಸಾಧನೆಯನ್ನು ಮಾಡಬೇಕು ಅಂತ ಉತ್ತುಂಗದಲ್ಲಿದ್ದುಕೊಂಡು ತುದಿ ಕಾಲದಲ್ಲಿ ಉತ್ಸಾಹದ ಚಿಲುಮೆಯಾಗಿ ಬದುಕುತ್ತಾ ಇರುವವನು ನಿನ್ನನ್ನು ನೋಡಿದ್ರೆ ಕಳೆದ ಯುಗದವ. ಹೌದು, ಅನುಭವ ಅನ್ನುವಂಥದ್ದು ನಿನ್ನಲ್ಲಿ ಪಕ್ವವಾಗಿ ಮಾಗಿ ಇರುತ್ತದೆ. ಹೌದು, ಅವನ ಮುಂದೆ ವ್ಯವಹರಿಸುವಾಗ ನಿನ್ನ ಅನುಭವದ ಹಿನ್ನೆಲೆಯನ್ನು ಮರೆತು ನಿನ್ನಿಂದಲೂ ಸಾಧ್ಯ ಅಂತ ನೀನು ಒಂದು ಕ್ಷಣಕ್ಕೆ ಬಹುಶಃ ಅಹಂಭಾವವನ್ನು ತಳೆದೇನು. ನಿನ್ನ ನಿಂದೇ ಕಾರಣವಾಯಿತು ದೇವ, ನನ್ನ ಅಹಂಕಾರ ಅಲ್ಲ. ಹೌದು, ತುಳಿಯುವ ಹೊತ್ತಿಗೆ ಜೈ ಶ್ರೀರಾಮ್ ಅಂತ ರಾಮನನ್ನು ಸ್ಮರಿಸಿಕೊಂಡೆ. ಹೌದು, ರಾಮನ ಮುಂದೆ ಶರಣಾಗತ ಭಾವದಿಂದಲ್ಲ, ಅರ್ಜುನನನ್ನು ಸೋಲಿಸಬೇಕು ಅಂತ. ಅರ್ಜುನನು ಅದೇ ಭಾವವನ್ನು ತಳೆದಿದ್ದವ, ನನ್ನಿಂದ ಎಲ್ಲವೂ ಸಾಧ್ಯ ಅಂತ. ಅವನ ಅಹಂಭಾವ ನಿನ್ನಿಂದ ನಿರಸನ ಆಯಿತು. ನಿನ್ನನ್ನು ಎಚ್ಚರಿಸುವುದಕ್ಕೆ ಈ ರೀತಿ ನಾನು ವೇಷ ತೊಡಬೇಕಾಯಿತು. ಸ್ವಾಮಿ, ಏನು ನಾನು ಯಾಕೆ ಸೋತೆ ಎನ್ನುವುದೇ ನನಗೆ ರಹಸ್ಯವಾಗಿ ಉಳಿದಿದೆ. ಹಾಗಾದರೆ ನನ್ನಲ್ಲಿರುವಂತಹ ಅಹಂಕಾರ ಹೀಗೆ ಆಯಿತು ಅಂತಾದ್ರೆ, ಇದಕ್ಕೆ ಶಿಕ್ಷೆ ಎನ್ನುವುದು ಈ ರೂಪದಿಂದ ಆಯಿತು ಅಂತಾದ್ರೆ ಇದೆಲ್ಲ ಹೇಗಾಯಿತು ಎನ್ನುವುದೇ ನನಗೆ ರಹಸ್ಯ ಸ್ವಾಮಿ. ಬೇರೇನೂ ಅಲ್ಲ, ಮತ್ತೆ ನಿನ್ನನ್ನು ಆಧರಿಸುವುದಕ್ಕಿಂತ ಪಾರ್ಥನನ್ನೇ ಆಧರಿಸಿದ್ದು ಯಾಕೆ ಬಲ್ಲೆಯ? ಈ ಹೊತ್ತಿನಲ್ಲಿ ಈ ಯುಗದಲ್ಲಿ ಕೃಷ್ಣಾವತಾರದಲ್ಲಿ ನಾನಿದ್ದೇನೆ. ಓಹೋ, ಆ ಪಾರ್ಥ ನನ್ನನ್ನೇ ನಂಬಿಕೊಂಡು ನನ್ನ ಸಹಕಾರದಿಂದಲೇ ತನ್ನ ಬಾಳ್ವೆಯನ್ನು ಮುನ್ನಡೆಸುತ್ತಾ ಇದ್ದಾನೆ. ಒಂದು ತ್ರೇತಾಯುಗದಲ್ಲಿ ನಿಮ್ಮೆಲ್ಲರನ್ನೂ ನಾನು ನನ್ನ ಕೈದುಗಳನ್ನಾಗಿಸಿಕೊಂಡು ಈದರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ಹೇಗೆ ರಾಮಾವತಾರದಲ್ಲಿ ನಿಮ್ಮನ್ನು ಬಳಸಿಕೊಂಡೆನೋ, ಈ ಹೊತ್ತು ನನ್ನ ಕೈಯ ಆಯುಧ ಪಾರ್ಥ, ಅವನನ್ನು ಎಚ್ಚರಿಸಬೇಕಿತ್ತು. ಅದಕ್ಕೆ ಈ ಸಂದರ್ಭದಲ್ಲಿ ಒದಗಿ ಬಂದವ ನೀನು. ನಿನಗೆ ದರ್ಶನವನ್ನು ನೀಯುತ್ತೇನೆ ಎನ್ನುವಂತಹ ಒಂದು ನೆಲೆ, ಮತ್ತೊಂದೆಡೆಯಲ್ಲಿ ನೀನು ಮರೀಬಾರದು ನಿನ್ನ ಹಿಂದಿನ ದಾರಿಯನ್ನು ಎನ್ನುವುದಕ್ಕಾಗಿ ಈ ರೀತಿಯಾಗಿ ಎಚ್ಚರಿಸಿದ್ದು ಇನ್ನೊಂದು ನೆಲೆ. ಹಾಗಾಗಿ ನಾನು ಪಾರ್ಥನ ಪರವಾಗಿ ನಿಂತು ನಿನಗಿದೆಲ್ಲವನ್ನು ನೆನಪಿಸಿದ್ದು. ದೇವರೇ, ಏನು ನನಗೆ ಒಂದು ಸಂಶಯ. ಏನು? ಪಾರ್ಥನ ಪರವಾಗಿ ನಿಂತೆ, ಪಾರ್ಥನ ಪರವಾಗಿ ನಿಂತೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಆದ್ರೆ ಹೇಗೆ ನಿಂತಿರಿ ಅಂತಲೇ ಗೊತ್ತಾಗ್ಲಿಲ್ಲ ಅಲ್ಲ. ಹೌದು, ನೋಡಿದೆ ಆತ ಕಟ್ಟಿರುವಂತಹ ಈ ಸೇತುವನ್ನು. ಹೌದು, ಈ ಬಗೆಯ ಸೇತು ನೀವು ಕಟ್ಟಬೇಕಾದದ್ದಲ್ಲ.
ನೀನೊಬ್ಬ ಯುಗದವ, ಆತ ಈ ಯುಗದವ. ಹಾ. ಯುಗ ಯುಗಗಳ ನಡುವೆ ಬಾಂಧವ್ಯದ ಸೇತು ಬಂಧನ ಆಗಬೇಕಿತ್ತು. ಹಾ. ನೀವು ಶರವನ್ನು ನೆಪವಾಗಿರಿಸಿಕೊಂಡು ಆತ ಶರದ ಸೇತು ಕಟ್ಟುತ್ತಾ ಹೋದ, ನೀನು ಮುರಿತಾ ಹೋದೆ. ಹೌದು. ಅದರಿಂದ ಲೋಕಕ್ಕೆ ಪ್ರಯೋಜನ ಏನಿದೆ ಹೇಳು? ಏನಿಲ್ಲ ಅಲ್ವಲ್ಲ. ಹಾ. ರಾಮ ತತ್ವವು ಕೃಷ್ಣ ತತ್ವವು ಲೋಕಕ್ಕೆ ಅದರಲ್ಲಿ ಭೇದ ಇಲ್ಲ ಎನ್ನುವುದನ್ನು ಭಕ್ತರಾದ ನಿಮ್ಮ ಮೂಲಕವಾಗಿ ಅದನ್ನು ತೋರಿಸಿಕೊಡಬೇಕಾದ ಸೇತು ಬಂಧನವನ್ನು ನೀವು ಮಾಡಬೇಕಿತ್ತು. ಹಾ. ಆದರೆ ನೀವು ಹಿಡಿದ ದಾರಿ ಬೇರಾಗಿತ್ತು. ಹಾ. ಆತ ಕಟ್ಟಿದ ಆ ಶರ ಸೇತುವಿನ ಅಡಿಭಾಗಕ್ಕೆ ನಾನು ಹೋಗಿ ಕೂರ್ಮದೋಪಾದಿಯಲ್ಲಿ ಹಾ. ಅದನ್ನು ಆಧರಿಸಿ ನಿಂತವ ನಾನು. ವಿಷಯ ಅಲ್ಲಿರುವುದು. ಅದಕ್ಕೆ ನನಗೆ ಪರೀಕ್ಷಿಸಬೇಕು ಅಂತ ಹೇಳಿದ್ದು. ಹಾಗಾದರೆ ಆದಿಕೂರ್ಮ ಸ್ವರೂಪದಿಂದ ಆ ಶರವನ್ನು, ಹಾ. ಆ ಶರ ಸೇತುವನ್ನು ಆಧರಿಸಿದ್ದರ ಪರಿಣಾಮ ಹೌದು. ನನಗೆ ಮುರಿಯುವುದಕ್ಕೆ ಸಾಧ್ಯ ಆಗಲಿಲ್ಲ. ಹೌದು. ಈಗ ಮನಸ್ಸಿಗೆ ಸಮಾಧಾನ ಆಯಿತು ದೇವರೇ. ಹಾ. ನಿನ್ನ ಮುಂದೆ ನಾನು ಸೋತೆ ಅಂತಾದ್ರೆ ಹಾ. ಇದರಲ್ಲಿ ಯಾವ ದುಃಖವೂ ನನಗಿಲ್ಲ. ಹಾ. ಹಾಗಿದ್ರೆ ನಿನ್ನ ಪರಾಕ್ರಮದ ಮುಂದೆ, ನಿನ್ನ ಶಕ್ತಿಯ ಮುಂದೆ ನನ್ನದ್ದೇನೂ ಇಲ್ಲ. ಹಾ. ಈ ಪ್ರಪಂಚದಲ್ಲಿ ಹಾ. ಸೂರ್ಯನೇ ಶಕ್ತಿ ಆಗರ ಹೌದು ಅಂತಾದ್ರೆ ಹಾ. ಸೂರ್ಯನನ್ನು ಮೀರಿ ಇನ್ನೊಂದು ಸುಡುಶಾಖವನ್ನು ಕೊಡಬಲ್ಲಂತಹ ಸಾಮರ್ಥ್ಯ ಮತ್ತೊಬ್ಬರಿಗೆ ಇಲ್ಲವಲ್ಲ. ಇಲ್ಲ. ಹಾಗಾಗಿ ಹಾ. ನಿನ್ನಿಂದ ಸೋತೆ ಅಂತ ಹೇಳುವಲ್ಲಿ ನನಗೆ ಸಮಾಧಾನ ಇದೆ. ಹಾ. ಆದ್ರೆ ಒಂದುಂಟು ದೇವರೇ, ಏನು? ಅವನನ್ನು ಆಧರಿಸಿ ಹಾ. ಈಗ ಅವನ ಪಕ್ಷದಲ್ಲಿಯೇ ನಿಂತು ಹಾ. ಕೃಷ್ಣನಾಗಿಯೇ ಹೇಳ್ತೇನೆ ಅಂತ ಹೇಳ್ತಾ ಇದ್ದೀರಿ. ಹಾ. ರಾಮನಾದಂತಹ ನೀನು ಈಗ ಕೃಷ್ಣನಾಗಿದ್ದಿ ಅಂತಾದ್ರೆ ಹಾ. ನಿನ್ನನ್ನು ನೀನು ತೊಡಗಿಸಿಕೊಳ್ಳುವಲ್ಲಿ ಏನೋ ಸ್ವಲ್ಪ ವಿಳಂಬ ಧೋರಣೆಯನ್ನು ತೋರ್ತಾ ಇದ್ದಿ ಎನ್ನುವಂತಹ ನಿಮ್ಮ ವಾಕ್ಯದಲ್ಲಿ ಹಾ. ಏನೋ ಒಂದು ರಹಸ್ಯವನ್ನು ಗುರುತಿಸಿದ್ದೇನೆ. ಹಾ. ಈ ಪ್ರಪಂಚದಲ್ಲಿ ನಾವು ಇನ್ನು ಹೀಗೇ ಇರಬೇಕೋ, ಹಾ. ಮುಂದೇನಾದ್ರೂ ನಮಗೆ ಮಾಡುವುದಕ್ಕೆ ಕೆಲಸ ಉಂಟು? ಅಯ್ಯ, ಓ. ನಿನ್ನಿಂದ ಕೆಲಸ ಆಗುವುದ? ಹನುಮಂತ ದೇವ, ನಿನ್ನಿಂದ ಇನ್ನು ಮುಂದಕ್ಕೆ ಕೆಲಸ ಆಗುವುದಕ್ಕಿದೆ. ಯಾವುದು? ಇದು ಯಾರ ಪರವಾಗಿ ಆಧರಿಸಿ ನಿಂತೆ ನೋಡು ಪಾರ್ಥ. ಹಾ, ಆತ ಕಪಿಧ್ವಜ. ಹೌದು. ಆತನ ರಥದ ಅಗ್ರಭಾಗದಲ್ಲಿ ಹಾ. ರಾರಾಜಿಸುತ್ತಿರುತ್ತದೆ ಈ ಕಪಿ ಎನ್ನುವಂತಹ ಲಾಂಛನವನ್ನೆರಿಸಿಕೊಂಡಂತಹ ಧ್ವಜ. ಓಹೋ, ಅದು ರಾಜಲಾಂಛನವಾಗಿ ಅಷ್ಟೇ ಇದೆ. ಹಾ. ಇನ್ನು ಮುಂದಕ್ಕೆ ಅದೊಂದು ಚೇತನಾ ಸ್ವರೂಪಿಯಾಗಿ ಅಲ್ಲಿ ನೀನಿರಬೇಕು. ಓ, ಅವನ ರಥದ ಧ್ವಜದಲ್ಲಿ ನಾನು ನೆಲೆಸಬೇಕು. ಹೌದು. ಹಾ. ಕಳೆದ ಯುಗದಲ್ಲಿ ನೀನು ಹೇಗೆ ಈ ಲೋಕದ ಧರ್ಮರಕ್ಷಣೆಗಾಗಿ ನಿನ್ನ ಕಾಯವನ್ನು ಸಮಿದೆಯಂತೆ ತೇಯ್ದು, ಹಾ, ಗಂಧದಂತೆ ತೇಯ್ದು ಸಮಿದೆಯಂತೆ ಉರಿಸಿಕೊಂಡು ಬದುಕನ್ನರ್ಪಿಸಿದೆ ನೋಡು. ಹಾ. ಈ ಯುಗದಲ್ಲಿ ಅದು ಆತನಿಗಿರುವಂತಹ ಹೊಣೆಗಾರಿಕೆ. ಹಾ. ಈ ಬದುಕು ಎನ್ನುವುದು ಅರಿವು ಮತ್ತು ಮರೆವಿನ ಕಣ್ಣ ಮುಚ್ಚಾಲೆಯ ಹಾಗೆ. ಹೌದು. ಯಾವಾಗ ಅರಿವು ನಮ್ಮಲ್ಲಿ ಜಾಗೃತವಾಗಿರುತ್ತದೆಯೋ ಹಾ. ಆಗ ಮರೆವು ನಮ್ಮನ್ನು ಸುಳಿದಾಡುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಈಗ ಇಲ್ಲಿ ಆಗಿರುವುದು ಅದೇ. ಹಾ. ನೀವೀರುವರು ಅರಿವನ್ನು ಮರೆತದ್ದರಿಂದ ಮರೆವೇ ನಿಮ್ಮನ್ನು ಹೆಚ್ಚು ವ್ಯಾಪಿಸಿತು. ಹಾ, ಹಾ. ಆ ಕಾರಣದಿಂದಲಾಗಿ ಇಂಥ ಒಂದು ಘಟನೆ ಘಟಿಸಿ ಹೋಯಿತು. ಹಾ. ಆತನೂ ಕೂಡ ತನ್ನ ಬದುಕಿನ ಭವಿತವ್ಯದಲ್ಲಿ ಮುಂದೆ ಸಾಗುವ ಹೊತ್ತಿಗೆ ಅರಿವು ಆತನಿಂದ ಮರೆಯಾಗಿ ಹೋಗಬಾರದಲ್ಲ. ಹಾ. ಆತನಿಗೆ ಬೇಕು ಎನಿಸಿದಾಗ ನೀನು ಬರಬೇಕು. ಹಾ. ಆಗ ಯಾವ ಹೊತ್ತು ನಿನ್ನನ್ನು ಸ್ಮರಿಸಿಕೊಳ್ಳುತ್ತಾನೋ ಹಾ. ಆಗ ಚೇತನಾ ಸ್ವರೂಪಿಯಾಗಿರುವಂತಹ ಧ್ವಜದಲ್ಲಿರುವ ನೀನು ಹಾ. ಆತನಿಗೆ ಅನುಗ್ರಹಿಸಬೇಕು. ಹಾ. ಆತನಿಗೆ ಬೇಕಾದಂತಹ ಬಲವನ್ನು, ಶಕ್ತಿಯನ್ನು ಇನ್ನು ಮುಂದಕ್ಕೆ ಆತನಿಗೆ ಸಿಗುವಾಗೆ ನೀನು ಅನುಗ್ರಹಿಸಿದೆ ಅಂತ ಆದ್ರೆ ಹಾ. ಈ ಯುಗದಲ್ಲಿ ಕೈಯಾಯುಧವಾಗಿ ಅರ್ಜುನನನ್ನಿರಿಸಿಕೊಂಡು ನಾನು ಯಾವ ಉದ್ದೇಶವನ್ನಿರಿಸಿಕೊಂಡು ಮುಂದೆ ಸಾಗುತ್ತಾ ಇದ್ದೇನೆಯೋ ಹಾ. ಅದಕ್ಕೆ ನಿನ್ನ ಸಹಾಯವೂ ಕೂಡ ಸೇರಿದ ಹಾಗಾಗುತ್ತದೆ. ಸ್ವಾಮಿ, ಏನು ರಾಮಾಜ್ಞೆ ಅಂತ ಆದರೆ ಅದನ್ನು ಪಾಲಿಸುವಲ್ಲಿ ನಾನು ಹಿಂದೆ ಮುಂದೆ ನೋಡುವುದಕ್ಕಿಲ್ಲ. ಹ. ಯುಗ ಯುಗಗಳಲ್ಲಿಯೂ ನನಗೆ ದರ್ಶನದ ಭಾಗ್ಯ ಒದಗುತ್ತದೆ. ಹ. ಅಂತಹ ಒಂದು ಅಭಯ ವಾಕ್ಯ ಪೂರ್ವದಲ್ಲಿಯೇ ಆಗಿದೆ. ಹ. ಸನ್ನಿಧಾನ ಈಗ ಅಪ್ಪಣೆ ಮಾಡ್ತಾ ಇರುವುದು ಈಗ ವರ್ತಮಾನದಲ್ಲಿ ನಡೆಯುತ್ತಿರುವಂತಹ ದ್ವಾಪರದಲ್ಲಿ ಹ. ಅವನದ್ದಾದ ರಥದಲ್ಲಿ ನಾನು ನೆಲೆಯಾಗಿರಬೇಕು. ಹ. ಅಂತಹ ಒಬ್ಬ ಮಾನವ ಎಲ್ಲಿಯವರೆಗೆ ಇರ್ತಾನೋ ಅಲ್ಲಿಯವರೆಗೆ ನಾನಲ್ಲಿದ್ದೇನು. ಹ. ಆಮೇಲೆ ಏನಿದ್ರು ಕೂಡ ನನ್ನ ಬದುಕು ಮತ್ತೆ ಹೀಗೇ ಸಾಗುತ್ತದೆ. ಹೌದು. ಹಾಗಾದರೆ ಅವನ ಜೀವಿತ ಅವಧಿಯವರೆಗೆ ಹ.
ಅವ ಏನು ಕಪಿಲಾಂಛನವನ್ನು ಹೊಂದಿದ್ದಾನೋ ಹ. ಅದರಲ್ಲಿ ನಾನು ಚೇತನ ಸ್ವರೂಪಿಯಾಗಿ ನನ್ನ ಅಸ್ತಿತ್ವವನ್ನು ಹೊಂದಬೇಕು ಅಂತ ಹೇಳುವುದು ಸನ್ನಿಧಾನದ ಅಪ್ಪಣೆ ಅಂತ ಭಾವಿಸ್ತೇನೆ. ಹೌದು, ಮತ್ತೊಮ್ಮೆ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ಕಣ್ತುಂಬಿಸಿಕೊಂಡಿದ್ದೇನೆ ಸ್ವಾಮಿ. ಆಗಲಿ. ಅಪರಾಧ ಆಯಿತು ಅಂತ ಆದ್ರೆ ನನ್ನಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಬೇಸರಿಸಬೇಡ. ಪ್ರಪತ್ತಿ ಭಾವದಿಂದ ನಿನ್ನನ್ನು ಮತ್ತೊಮ್ಮೆ ಸ್ತುತಿಸ್ತಾ ಹ. ಇದೇ ರಾಮೇಶ್ವರದಲ್ಲಿ ಹ. ಒಂದು ಅಂಶದಲ್ಲಿ ನೆಲೆಯಾಗಿ ಹ. ನಿನ್ನನ್ನು ಸ್ತುತಿ ಮಾಡ್ತಾ, ಹ. ಯಾಕೆ ಅಂತ ಕೇಳಿದ್ರೆ ಈ ಜಾಗ ಅಂತ ಹೇಳುವುದು ನನಗೆ ಆಪ್ಯಾಯಮಾನವಾದದ್ದು. ಹ. ಪ್ರಪಂಚದಲ್ಲಿ ನನ್ನನ್ನು ನಾನು ವ್ಯಾಪಿಸಿಕೊಳ್ಳುವುದಕ್ಕೆ ಹ. ಅಚಿಂತ್ಯ ಶಕ್ತಿಯನ್ನು ಹೊಂದಿದವನೇ ನಾನು. ಹ. ಹಾಗಾಗಿ ಮುಂದೆ ನನ್ನ ನೆಲೆ ಎನ್ನುವುದು ಹನುಮನ ಧ್ವಜದಲ್ಲಿ ಉಂಟು ಅಂತಾದರೆ ಈ ನೆಲೆಯನ್ನು ರಾಮೇಶ್ವರದಲ್ಲಿಯೂ ಕೂಡ ಶಾಶ್ವತವಾಗಿ ಸ್ಥಾಯಿಯಾಗಿ ಇರಿಸಿಕೊಂಡು ನಿನ್ನ ಧ್ಯಾನವನ್ನು ಮಾಡುತ್ತಾ ಮುಂದುವರಿಯುವುದಕ್ಕೆ ಸನ್ನಿಧಾನದ ಅಪ್ಪಣೆ ಕೊಡಬೇಕು ಸ್ವಾಮಿ. ಆಗಲಿ. ಈ ಪ್ರಸಂಗದ ಮೂಲಕ ರಾಮಕೃಷ್ಣ ಸತ್ವವನ್ನು ತತ್ವವನ್ನು ಲೋಕ ಸ್ಮರಿಸುತ್ತಾ ಇರಲಿ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳ. ಶಿವೇ ಸರ್ವಾಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಜಯ ಮಂಗಲೋ ನಿತ್ಯ ಮಂಗಲೋ ಶುಭ ಮಂಗಲೋ ಶುಭ ಮಂಗಲೋ. ಹರುಷರಿ ಹರಿಪರ ದೊರೆಯುವವಗೆ ಉರಗ ಭೂಷಣನ ರಜವದನ ಚರಣ ಕಮಲ ಕಾಲದಿ ಆರತಿ ಬೆಳಗಿರಿ ಗಜ ಗಜ